ನಮಸ್ಕಾರ ಹೈಡ್ ಡಿಪ್ಪನರಿಗೆ. ನಮಸ್ಕಾರ ಹೈಡಲ್ಲಿರುವವರಿಗೆ. Here's the truth no one's telling you. One word, prevention. It's simple. Here's the truth no one's telling you. ನಮಸ್ತೆ ನಮಸ್ತೆ, ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಯಾರೋ ಲೈಕ್ ಕೊಟ್ಟರು ಮರೆ, ಒಂದೇ ಒಂದು ಮೆಸೇಜ್ ಹಾಕಿಲ್ಲ, ಅದೇನು ಮೆಸೇಜ್ ಕಾಣ್ತಾ ಇಲ್ವಾ ನನಗೆ? ಮೆಸೇಜ್ ಬಂದಿದೆಯಾ? ಇಲ್ಲ ಅಲ್ಲ. ಹಾಂ ಸುರಕ್ಷಕ ಬರ್ತೀರಿ. ಹಾಯ್ ಸುರಕ್ಷಕ, ವೆಲ್ಕಮ್ ಟು ಲೈವ್ ಎಂಚೊಲ್ಲರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಲೈಕ್ ಕೊಡ್ತು ಸಪೋರ್ಟ್ ಒಂಪ್ಲೇ ವನಸಾಂಡೆ ದಾದು ಸ್ಪೆಷಲ್. ವಿವೇಕ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚೊಲ್ಲರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಒಂಪ್ಲೇ ವನಸಾಂಡೆ ದಾದು ಸ್ಪೆಷಲ್. 10 ಜನ ಉಳ್ಳಾರೆ, ಒಂದು ಲೈಕ್ ಕೊಡಲಿ. ಯಾರೆಲ್ಲ ಸುಮ್ಮನೆ ಲೈಕ್ ಕೊಟ್ಟಿದ್ದೀವಿ ಒಂದು ಮಾತಾಡಿ. ಬೊಕ್ಕ ಆಂಡೆ ಬನಸು ಆ ಬ್ರೋ ಎನ್ನ ಆಂಡೆ ಬನಸು ಬೀನ್ಸ್ ಸುಕ್ಕ ಬೊಕ್ಕ ಚಪಾತಿ ಮತ್ತು ಬೀನ್ಸ್ ಸುಕ್ಕ ಹಿರೇಗೆಂಚಿನಿ ಆಂಡೆ ಆತ ನಾನಾ ಅವಡಿ. ಧನಂಜಯನವರು ಬಂದರು. ಹಾಯ್ ಧನಂಜಯನವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಯ್ ಬಣ್ಣದಲ್ಲಿ ಧನಂಜಯನ ಎಂಕ್ ಸಜ್ಜಿಗೆ ರಾತ್ರಿ ಸಜ್ಜಿಗೆನಾ ತಿನ್ನೋಲಿ ಅಂಚದಲ್ಲಜ್ಜಿ. ಬಟ್ ದಾದಾ ಉಪಾಸನ ಅಂಚ ಉಪಾಸ ಗಾತ್ರನ सत्तार भाई वेलकम टू लाइव. ಹೇಗೆ कैसे हैं आप? एक लाइक दे के सपोर्ट कीजिए. थैंक यू ಧನಂಜಯ. ಲೈಕ್ ಡನ್ ನನ್ನ ಲೈಕ್ ಕೊಡಿ ಜನರು. ಯಾವುದು ಓದಿನಲ್ಲಿ ಬರ್ತೀರಾ? ಹಾಯ್ ಓದಿನಲ್ಲಿ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಎಂಚೊಲ್ಲರು ಸೌಖ್ಯನೇ ವನಸಾಂಡೆ ದಾದ ಸ್ಪೆಷಲ್. ನಾವೊಂದು ರೀಲ್ಸ್ ಹಾಕಿದ್ದೇವೆ ಇನ್ಸ್ಟಾಗ್ರಾಮಲ್ಲಿ ನಿನ್ನೆ ರಾತ್ರಿ. ಎಲ್ಲ ಶೇರ್ ಮಾಡಿ ಸ್ವಲ್ಪ ಅದನ್ನೆಲ್ಲ ನಿಮ್ಮ ಫ್ರೆಂಡ್ಸ್ನವರಿಗೆಲ್ಲ. ವೆಜಿಟೇಬಲ್ ಸಜ್ಜಿಗೆ ಸೋಕಾಪುಣತೆ ಮಾರ್ರೆ. ಆಪುಣ ವೆಜಿಟೇಬಲ್ ಪಾಡ್ದು ಸೋಕಾಪುಣು, ಬೀನ್ಸ್ ಪಾಡೋಡು, ಕ್ಯಾರೆಟ್ ಪಾಡೋಡು ಸೋಕಾಪುಣು. ನಮ್ಮ ಪಾಪದೊಕ್ಲತೆ ಮನೊಂದು ಅಂಚದಾಲಜ್ಜಪ್ಪ ಎಂಕುಲ್ಲ ಸಜ್ಜಿಗೆ ತಿನ್ಪ. ಪಾಪದಕ್ಕಲು ಮಾತ್ರ ಅಂದತ್ತು ಕಾಸ್ತಕ್ಕುಲ್ಲ ತಿನ್ಪೇರು, ಪಾಪದಕ್ಕುಲ್ಲ ತಿನ್ಪೇರು. ಎಂಕು ಜಾಸ್ತಿ ಸಜ್ಜಿಗೆ ರೊಟ್ಟಿ ಉಪ್ಪುನಿ. ಸಜ್ಜಿಗೆ ರೊಟ್ಟಿ, ಸಜ್ಜಿಗೆ ಮೂಜಿ 2 ಬಗೆತ ಸಜ್ಜಿಗೆ ಉಂಡು. ಒಂಜಿ ಬಗೆತ ನಾರ್ಮಲ್ ಸಜ್ಜಿಗೆ ತುಪ್ಪಲ ಪಾಡೋಡು ಅಣ್ಣದಿಲ್ಲ ಅಂದೆ. ತುಪ್ಪೊಡೆ ಮನ್ಪೊಡೋ ಶೋಕಪ್ಪ ಈ ತಯಾರು ಪನ್ಪೇರು ಎಂಗುಳು ಪಾಪದಕ್ಕಲು ಉಂಟು. ಈರು ಎಂಚ ಉಳ್ಳಾರು ದುಬೈಡ್ ದನಿ, ದುಬೈದ ದನಿ
ಎಂಕುಲು ಉಲ್ಲ ದನಿದಾಲಜ್ಜಿ ಎಂಕುಲು ಬೇಲೆ ಅನ್ಪುನಿ ಒಂಜಿ ಕಂಪೆನಿಡ್ ಸುರಕ್ಷಕ ತೆಲ್ತೊಂದುಲ್ಲೇರು ದನಿದಾಲಜ್ಜಿ ಮಾತ ವರ್ಕ್ ಮನ್ಪುನು ದನಿ ಆತುಂಡ ಇರು ದನಿಕ್ಲಿಗೆ ಪುರ ಬೈಯಾಡಿಂಚ ಲೈವ್ ಪುರ ಮನ್ಪೆರ ಪುರ್ಸೊತ್ತುಪ್ಪುನ ಅಕ್ಕಲು ಪಾರ್ಟಿ ಮಂತೊಂದು ಎಂಜಾಯ್ ಮಂತೊಂದು ಪುರಪ್ಪು ಯಾರೆಲ್ಲ ಲೈವಿಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತಾ. ಎರಂಡೆಲ್ಲ ರೆಗ್ಯುಲರ್ ಆದ ಅಮೆಝಾನ್ ಆರ್ಡರ್ ಮಂತೊಂದು ಪರ ನಿಕ್ಲೆಟ್ ಎಂಕ್ಲು ತುಪ್ಪ ಪುರ ತೂತಿನ ಹೆಜ್ಜಿ ನಮ್ಮ ನೀರ್ದ ಒಗ್ಗರಣೆ ಮೂಲು ಪ್ರಸಾದ ಕೊರ್ಪೇರಿ ಸಾಯಿ ಟೆಂಪಲ್ಡ್ ನಕ್ಕುಂಡಲ ಸ್ಮೆಲ್ ಪೋಪುಜಿ ಮಾರ್ರೆ ಆತ್ ಟೇಸ್ಟ್ ಸಜ್ಜಿ ಅಂದೆ ಅವು ಪ್ರಸಾದ ದೇವರನತೆ. ಹಾಯ್ ಶಾಂತಕ್ಕ ವೆಲ್ಕಮ್ ಟು ಲೈವ್ ಎಂಚೊಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನ ಕೊಂಚ ಲೈಕ್ ಕೊಡೋದು ಸಪೋರ್ಟ್ ಪ್ಲೇ ಮನಸಾಂಡೆ ದಾದಿ ಸ್ಪೆಷಲ್ ಹರೀಶಣ್ಣ ಹಾಯ್ ಹರೀಶಣ್ಣ ವೆಲ್ಕಮ್ ಟು ಲೈವ್ ಎಂಚೊಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನ ಕೊಂಚ ಲೈಕ್ ಕೊಡೋದು ಸಪೋರ್ಟ್ ಪ್ಲೇ ಮನಸಾಂಡೆ ದಾದಿ ಸ್ಪೆಷಲ್ ಮನಸಾಂಡೆ ಅನ್ನ ದಾದಿ ಕಚ್ಚು ಎಂಕ್ ಬೀನ್ಸ್ ಸುಕ್ಕ ಬಕ್ಕ ಚಪಾತಿ ಶಾಂತಕ್ಕ ಹರೀಶಣ್ಣ ಲೈಕ್ ಡನ್ ಪಡೋಲ್ಲ ಥ್ಯಾಂಕ್ ಯು ಸೋ ಮಚ್ ಏರ್ ಮತ್ತ ಲೈಕ್ ಕೊರಿಯರ ಧನ್ಯವಾದಗಳು ನಿಮಗೆಲ್ಲರಿಗೂ ಧನ್ಯವಾದಗಳು 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 ಲೈಕ್ ಕೊಡದವರು ಲೈಕ್ ಕೊಡಿ. ಹಾಗೇನೆ ಯಾರಾದರೂ ಅಮೆಝಾನ್ನಲ್ಲಿ ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ದರೆ ನಮ್ಮ ಲಿಂಕನ್ನು ಯೂಸ್ ಮಾಡಿ ನಮ್ಮ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು ಇಂಡಿಯಾ ಅಮೆಝಾನ್ ಇದ್ದು ಅಲ್ಲಿ ಹೋಗಿ ಲಿಂಕನ್ನು ಕ್ಲಿಕ್ ಮಾಡಿ ಏನೇ ಪರ್ಚೇಸ್ ಮಾಡಿ ಅದರಲ್ಲಿ ನಮಗೆ ಸ್ವಲ್ಪ ಕಮಿಷನ್ ಬರ್ತದೆ. ಅದರಲ್ಲಿ ನಿಮಗೇನು ರೇಟ್ ಜಾಸ್ತಿ ಆಗಲ್ಲ. ಇದೊಂದು ಇನ್ಫಾರ್ಮೇಷನ್ ಸಾಧ್ಯವಾದರೆ ಉಪಕಾರ ಮಾಡಿ. ವಂಡರ್ಫುಲ್ ಫ್ಯಾಂಟಾಸ್ಟಿಕ್ ಪಣದಿಲ್ಲೇರು ಫ್ಯಾಬ್ಯುಲಸ್ ಪಣದಿಲ್ಲೇರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಎಕ್ಸಲೆಂಟ್ ಪಣದಿಲ್ಲೇರು ಬೆಸ್ಟ್ ಮಾಡೋದಿಲ್ಲರಿ. ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತು ಎಲ್ರದು ಗುಡ್ ನೈಸ್ ಲೈವ್ ಬನ್ನಿ ಬನ್ನಿ. ಯಾರೆಲ್ಲಾದರೂ ಗಿಫ್ಟ್ ಬಾಕಿದ್ರೆ ಕಳಿಸಿಬಿಡಿ ಉಳಿಸಿಬೇಡಿ ಮತ್ತೆ ಮೈನಸ್ ಆಗ್ತದಂತೆ. ಮೊನ್ನೆಯಿಂದ ಹೇಳ್ತಾ ಇದ್ದಾರೆ ಮೈನಸ್ ಆಗ್ತದೆ ಅಂತ. ಯಾವಾಗ ಮೈನಸ್ ಆಗ್ತದೆ ಗೊತ್ತಿಲ್ಲ, ಆಗಲೂ ಬಹುದು ನೋಡುವ. ಇದ್ದವರು ಕಳಿಸಿಬಿಡಿ ಸುಮ್ಮನೆ ವೇಸ್ಟ್ ಮಾಡಬೇಡಿ. ಫ್ರೀ ಗಿಫ್ಟ್ ಉಂಟು 50 ಪಾಯಿಂಟ್ ಉಂಟು ಎಲ್ಲರಿಗೂ. ಸೊ ನಿಮ್ಮ ಮೊಬೈಲಲ್ಲಿ ಫ್ರೀ ತೋರಿಸ್ತಾ ಇದ್ದರೆ ಒಂದು ಉಪಕಾರ ಮಾಡಿ ಸಪೋರ್ಟ್ ಮಾಡಿ. ನಿಮಗೆ ದೇವರು ಒಳ್ಳೆಯದು ಮಾಡುತ್ತಾರೆ ಮಾಡಬಹುದು ಮನ್ಪೇರಿ. ಎರಡತ್ತಿ ನಾನು ಪಂಡ ಎರಡಲ್ಲ ತಿಕ್ಕನಗಳ ಮಾತ್ರ ಎರಡ ಫ್ರೀ ಉಂಡು ಅಕ್ಲಿಗೆ ಮಾತ್ರ ಅವು ಪಾತೆರ ಅವೇ ಕೋಡೆ ಪಂತಿನ ಕೋಡೆ ಕೇಂದ್ರ ಇಜ್ಜಿಂದ ಬಿಡೋದು ಐಟಿ ಇರ್ನ ಕಿರ್ಮುರ ಕೈ ತಿಕ್ಕೊಂಡ ಎಂಚಿನಲ್ಲ ತಿಕ್ಕಿರಿಗೆ ಎಂಚಿನ ಬೋರ್ಡ್ ತೂದು ಪರ್ಚೇಸ್ ಮನ್ಪ್ಲೆ ಎಂಚಿನೆಲ್ಲ ಪರ್ಚೇಸ್ ಮಂತಾಡ ಆಯ್ತು 1% ಮೀನು ಎಂಕ್ ಕಮಿಷನ್ ಬರ್ಪುಣ ಅಂಚ. ಸೊ ನಿಕ್ಳು ಸಪೋರ್ಟ್ ಮನ್ಪ್ಲೆ ಅಂತ ನಿಕ್ಳು ಎಂಚನ ಸಪೋರ್ಟ್ ಮಂತೊಂದುಲ್ಲಾರು ಅಂಚನೆ ಅಂತ ಸಪೋರ್ಟ್ ಮನ್ಪ್ಲೆ ನಿಕ್ಳುದೆಲ್ಲ ಪರ್ಚೇಸ್ ಮನ್ಪು ಅಡ್ಡ ಇಜಿನ ಬುರ್ಚಿ ಎನ್ನನೆ ಪಲ್ನೆ ಇರೇನ ಗಡ್ಡನೆ ಒಂಜಿ ತೂವರ ಪೊರ್ಲು ಮಾರೆ ಬನ್ನೋದಿಲ್ಲೇರು ಅವೈತೆ ದೆಪ್ಪೆರಂಡು ಎಲ್ಲ ಕಮ್ಮಿ ಮನ್ಪೆರಂಡು ಅವು ಜಾಸ್ತಿ ಆತನಂತೆ. ಮುರಣಿ ಶನಿವಾರ ಪೋಯಿರತ್ತೇನೆ ಹೆಂಗೆ ಪೋಯ್ಜಿ ಅನ್ ಅಂಚ ಓಜಿನಲ್ಲಿ ಓಕೆ ಅನ್ನ ಬನ್ನೋದಿಲ್ಲೇರು ಥ್ಯಾಂಕ್ ಯು. ದಲ್ಲ ಡೌಟ್ ಇತ್ತು ನಾ ಕ್ವಶನ್ ಇತ್ತು ನಂಗೆ ಇನ್ಸ್ಟಾಗ್ರಾಮ್ ಕೇಳನೆ ಅನಿಕ್ರೆ ಆನ್ಸರ್ ಮನ್ಪೆ ಬೊಕ್ಕ ಲಿಂಕ್ ಸೆಪ್ರೇಟ್ ಬೋರ್ಡ್ ತನಲ್ಲ ಕಡಪುರಳಿ ಇನ್ಸ್ಟಾಗ್ರಾಮ್ ಬೋರ್ಡ್ ಅಂಡ ಇದನ್ನ ಅಲ್ಪರ್ದೆ ಕ್ಲಿಕ್ ಮಾಡ್ಕೊಡಿ. ಓಕೆ ಅನ್ನ ಥ್ಯಾಂಕ್ ಯು. ಗಿಫ್ಟ್ ಬೈಜಿ ಫ್ರೀ ಗಿಫ್ಟ್ ಅಮೆಝಾನ್ ಊರ್ವಸಿ ತಿಕ್ಕುವಲಿ ಒಬ್ಬರು ಹೆಂಗೆ ಗೊತ್ತುಜ್ಜಿ ಯಾನ್ ಪಂಡೆ ಇತ್ತೆ ಪುರ. ಅನ್ನಪ್ಪಾಚಾರ ಅವರು ಬಂದರು. ಹಾಯ್ ಅನ್ನಪ್ಪಾಚಾರ ಅವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು ಏನು ವಿಶೇಷ ಯಾನು ದಯ ಗೊತ್ತುಂಡೆ ಕೆಲವು ಮಸ್ತ್ ಜನ ಐತೆ ಪರ್ಚೇಸ್ ಮಂತೊಂದೇ ಪೋಯ್ರು ಅದಂಡಲ ಒಂದು ಕೊಡೆ ಕನಪವೇರು ಅತ್ತನೊಂದು ಅಂಗಿ ಕನಪವೇರು ಬ್ಯಾಗ್ ಕನಪವೇರು ಬಾಟ್ಲಿ ಕನಪವೇರು ಗ್ಲಾಸ್ ಕನಪವೇರು ದಾದಂಡಲ ಪ್ಲೇಟ್ ಕನಪವೇರು ಎಂಚಿನೆಲ್ಲ ಕನಪ ಒಂದು ಉಪ್ಪಿರತ್ತೆ. ಸೊ ಅಕ್ಕಳು ಎನ್ನ ಕ್ಲಿಕ್ ಥ್ರೂ ಪೋಂಡ ಲಿಂಕ್ ಥ್ರೂ ಪೋಂಡ ಇಂಕ ಚೂರು ಅರ್ನಿಂಗ್ ಆವತ್ತೆ ಬಂತು. ಆಯ್ ಅನ್ನಪ್ಪ ಸರ್ ಪಣೋದಿಲ್ಲ ಶಾಂತಕ್ಕ ಊಟ ಆಯ್ತು ಅನ್ನಪ್ಪ ಸರ್ ಪಣೋದಿಲ್ಲ ಲೈಫ್ ಈಸ್ ಬ್ಯೂಟಿಫುಲ್ ಬಂದಿರಿ. ನಮಸ್ತೆ ವೆಲ್ಕಮ್ ಟು ಲೈವ್ ಎಂಚೊಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಬಾರಿ ದಿನದ ಬೊಕ್ಕ ಬಂದ್ರಿ. ನಮಸ್ತೆ ಶಾಂತಕ್ಕ ಊಟ ಆಯ್ತಾ. ಕೇಶವಣ್ಣೆ ಬತ್ತೀರಿ. ಹಾಯ್ ಕೇಶವಣ್ಣ ವೆಲ್ಕಮ್ ಟು ಲೈವ್ ಎಂಚೊಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ತೀವಿ ಸಪೋರ್ಟ್ ಪ್ಲೇ. ಒಂದು ಭಕ್ತಿಗೀತೆ ತುಳು ಆಗ್ಬೋದಾ? ನಾನು ಒಂದು ತುಳು ತೆಗೆದಿಟ್ಟಿದ್ದೇನೆ.
ನಮಸ್ಕಾರ ಸರ್, ಹಾ ಹೇಗಿದ್ದೀರಿ? ನಮಸ್ತೆ ನಮಸ್ತೆ. ಹಾ ಊಟ ಇವತ್ತು ಆಯ್ತಾ? ಮೂಲಂಗಿ ಸಾರು. ಇಲ್ಲ ರೆಡಿ ಇದೆ. ನಿನ್ನೆ ಬಹಳ ಹೌದಾ? ಕೆಲಸ ಆಯ್ತು, ಹಾಗಾಗಿ ಹೌದಾ? ಹಾಗಾಗಿ ಜಾಯಿನ್ ಆಗಕ್ ಆಗ್ಲಿಲ್ಲ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್. ಮತ್ತೆ ಇವತ್ತು ಮೂಲಂಗಿ ಸಾರ್ ಅಲ್ವಾ? ನೆಟ್ವರ್ಕ್ ಸಮಸ್ಯೆಯಿಂದ ವಂಚಿತರಾಗಿ ಅಡುಗೆ ಸರ್ ಅದ್ರ ನೆಟ್ವರ್ಕ್ ಅದನ್ನ ಇದ್ದಾರೆ ಇದ್ದಾರೆ. ಹಾ ಹಾ, ಈ ದಿನ ಅಡಿಗೆ ಬೇಗ ಆಗಿದೆ. ಹೌದಾ? ಓಕೆ ಓಕೆ ಅದು ನೀರು ಓಕೆ. ಬಿಟ್ಟಿದ್ರಾ, ಹಾ ಹಾ ನೀರು ಹಿಡಿಯೋದು, ನಾನು ಅಡಿಗೆ ಮಾಡೋದು. ಹಾ, ಈ ಹಳ್ಳಿ ಕಡೆ ಎಲ್ಲ ಹಂಗೆ ಹಾಗೆ ಅಲ್ವಾ? ಹೌದಾ? ನೀವು ಹಳ್ಳಿ ಕಡೆ ಇರುದಾ? ಹಾ, ನನಗೆ ಟೌನ್ ಇಷ್ಟ ಆಗಲ್ಲ. ಕೆಲಸ ಮಾಡೋದು ಟೌನು. ಹಾ ಹಾ ಹಾ, ನಮ್ದು ಕಡೆ ಹಾಗೆ ಎಲ್ಲ, ಹಳ್ಳಿ ಕಡೆ ನಾವು ಸಹ. ಹಾ, ಹಳ್ಳಿ ಚಂದ. ಹೌದೌದು. ಯಾನ್ ಅಡಿಗೆ ಮಲ್ಪೊಲಿ ಲೈವ್ಡ್ ಮನ್ಪೊಲಿ ಇರ್ ಬರ್ಪಟ ಲೈವ್ಡ್ ತೋಚ್ಪಲೆ ಅಡಿಗೆ ಮಂತೊಂದು ಅಲ ಪ್ರಾಬ್ಲಮ್ ಇಜ್ಜತೆ ಸರಿ ತೋಚ್ಪಣ್ಣ ಅಲ್ಲ ತಿನ್ನೇನೆ ತೋಚ್ಪಲೆ. ಎಲ್ಲೋದ್ರು ಬಾರ, ಎಲ್ಲರೂ ಕಾಣ್ತಾ ಇಲ್ಲ ಯಾರು? ಬುಳ್ಳಿ ಇದ್ದಾರೆ ಬೊಲ್ಪು ಇದ್ದಾರೆ. ಮೂಡುಂಡು ಏಲೂರ್ದ ಒಂದು ಭಕ್ತಿಗೀತೆ ಗ್ರಾಮೊಳುಯೇ ಹೇಳಿ. ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯ ಜಾಗೆಡೆಯೇ ಬುಳ್ಳಿ ಬೊಲ್ಪು ಮೂಡುಂಡು ಏಲೂರ್ದ ಗ್ರಾಮೊಳುಯೇ ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾತಿ ಜಾಗಿರು ನೆರೆ ಕರೆತ ಭೂಮಿಡು ತಾರೆ ಬಾರೆ ಬುಳೆತ ಮಾದೇವಿನ ಬುಲ್ಪುಯೇ ತಿನಸು ತಿನಸುದಲ್ಪ ಕನಸುಡು ಮನಸುಡು ಮಾದೇವಿನ ಬುಲ್ಪುಯೇ ಮಾರ್ಯಮ್ಮನ ಬುಲ್ಪುಯೇ ಮಾಲಕ್ಷ್ಮಿನ ಬುಲ್ಪುಯೇ ಬುಳ್ಳಿ ಬುಲ್ಪು ಮೂಡುಂಡು ಏಲೂರ್ದ ತೆಗಿ, ಗ್ರಾಮೊಳುಯೇ ಹಂಗೆ ಹೇಳ್ತೀಯಾ? ತಡಿ, ಅವ್ರು ಹೇಳಿ. ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾತಿ ಜಾಗಿರುವೆ. ಥ್ಯಾಂಕ್ ಯು. ನಮಸ್ತೆ ಸೃಷ್ಟಿ ಅವರೇ. ಹಾ ಸರ, ಒಂದು ಹಾಡು. ಹಾಡಿ ಹಾಡಿ. ಹಾ, ಹಾಲಿನ ಕಡಲಿಂದ ಬಂದು ಹಾದಿ ಲಕ್ಷ್ಮಿಯನೆ ಮೆರೆವವಳೆ ಕಮಲಮುಖಿ ಕಮಲೇ ಅಮ್ಮ ಕನಕರುಷ್ಟಿಯ ಕರೆವವಳೆ ಹಾಲಿನ ಕಡಲಿಂದ ಬಂದು ಹಾದಿ ಲಕ್ಷ್ಮಿಯನೆ ಮೆರೆವವಳೆ ನಕ್ಕರೆ ಜೇನವಳೆ ನಿನ್ನ ಪೂಜಿಸಿದವರಿಗೆ ವರದವಳೆ ನಕ್ಕರೆ ಜೇನವಳೆ ನಿನ್ನ ಪೂಜಿಸಿದವರಿಗೆ ವರದವಳೆ ಬಗೆದ ನವನಿಧಿಯೇ ನಿನ್ನ ಪ್ರೀತಿ ನೋಟವೇ ಸುಖದವಳೆ ಬಗೆದ ನವನಿಧಿಯೇ ನಿನ್ನ ಪ್ರೀತಿ ನೋಟವೇ ಸುಖದವಳೆ ಹಾಲಿನ ಕಡಲಿಂದ ಬಂದು ಹಾದಿ ಲಕ್ಷ್ಮಿಯನೆ ಮೆರೆವವಳೆ ಅರಿಶಿಣ ಕುಂಕುಮವ ತಂದು ಮಾಂಗಲ್ಯ ಭಾಗ್ಯವ ಕೊಡುವವಳೆ ಹರಿಶಿಣ ಕುಂಕುಮವ ತಂದು ಮಾಂಗಲ್ಯ ಭಾಗ್ಯವ ಕೊಡುವವಳೆ
ಮಂಗಳೇ ಮಾತೆ ವರದೆ ಹರಿಹೃದಯದಿ ರಾಜಿಸಿ ಒಲಿವವಳೆ. ಮಂಗಳೇ ಮಾತೆ ವರದೆ ಹರಿಹೃದಯದಿ ರಾಜಿಸಿ ಒಲಿವವಳೆ. ಹಾಲಿನ ಕಡಲಿಂದ ಬಂದು ಹಾದಿ ಲಕ್ಷ್ಮಿಯನೇ ಮೆರೆವವಳೆ. ಸೂಪರ್ 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 ಸಾಂಗ್, ಸೂಪರ್ ಸಾಂಗ್. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಲಿಖಿತ್ ರಾಜ್ ಸೆಂಟ್ ಕಲ್ತಪ್ಪ ಅಂತಿದ್ದಾರೆ, ಶಾಂತಕ್ಕ ಸೂಪರ್ ಅಂತಿದ್ದಾರೆ, ಸೃಷ್ಟಿ ದೃಷ್ಟಿ ಸೂಪರ್ ಅಂತಿದ್ದಾರೆ, ಸೂಪರ್ ಸಾಂಗ್ ಅಂತಿದ್ದಾರೆ. ಶಾಂತಕ್ಕ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೃಷ್ಟಿ ದೃಷ್ಟಿ, ಲಿಖಿತ್ ರಾಜ್ ಆಯ್ಸ್ ಅಂತಕ್ಕ ಸೂಪರ್ ಸಾಂಗ್ಸ್ ಅಂತಿದ್ದಾರೆ. ಸೃಷ್ಟಿ ದೃಷ್ಟಿ, ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್ ಇದ್ದಾರೆ. ನಮ್ಮ ಲೈವ್ ಅಲ್ಲಿ ಅನ್ನಪಾಚಾರ ಅವರು ಭಕ್ತಿಗೀತೆಗಳನ್ನು ಹಾಡುಗಳನ್ನು ಹಾಡುತ್ತಾ ಇದ್ದಾರೆ. ಸೊ ನಿಮ್ಮದೊಂದು ಮೆಚ್ಚುಗೆ ಅವರಿಗೆ ಸಹ ಕೊಟ್ಟು, ನಮ್ಗೆ ಒಂದು ಲೈಕ್ ಕೊಟ್ಟು, ಅವರನ್ನು ಕನೆಕ್ಟ್ ಆಗದವರು ಅವರಿಗೆ ಸಹ ಕನೆಕ್ಟ್ ಆಗಿ, ನಮ್ಮನ್ನು ಕನೆಕ್ಟ್ ಆಗದವರು ನಮ್ಮನ್ನು ಸಹ ಕನೆಕ್ಟ್ ಆಗಿ ಮಾತಾಡಿ ಸರ್ ಸ್ವಲ್ಪ. ಮಾತಾಡ್ತಾ ಇದ್ದೀರಿ. ಇನ್ನೊಂದು ಗೀತೆಯನ್ನು ತೆಗಿತಾ ಇದ್ದೇವೆ. ಓಕೆ, ಎಷ್ಟು ಒಂದಲ್ಲ ಒಂದು 10 ಗೀತೆ ತೆಗೀರಿ. ಇಲ್ಲ, ಅಯ್ಯೋ 5,000 ಅದಾವೆ, ಬರೀ ನೋಡೋದೇ ಇಲ್ಲ, ಹಂಗೆ ಹೇಳ್ತಾರೆ. ಹೌದಾ? ಮತ್ತೆ ಅದು ಎಂತದು? ಗೂಗಲ್ ನೀವೊಂದು ಕೆಲಸ ಮಾಡಿ, ದಿವಸಾಗಲೂ ಒಂದು 5 ಸಾಂಗ್ ಅನ್ನು ಬರೆದಿಟ್ಕೊಳ್ಳಿ ಒಂದೊಂದು ಪೇಪರ್ ಅಲ್ಲಿ. ದಿವಸಾಗಲೂ ಒಂದು 5 ಸಾಂಗ್ ಇಲ್ಲ, ಆಡಿ. ಇಂಥ ಸಾಂಗ್ ಬೇಕು ಅಂದ್ರೆ ಹಿಂಗ ಆಡ್ಬಿಡ್ತಾರೆ. ಸ್ಟಾರ್ಟ್. ಓಕೆ ಓಕೆ. ಅಂದವಾದ ತೋಯೋ ಜಗ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಅಂದವಾದ ತೋಯೋ ಜಗ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ. ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಒಯ್ವ ನಿನ್ನ, ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಒಯ್ವ ನಿನ್ನ, ಸುತ್ತಿ ಸುತ್ತಿ ತಾಳಲಾರೆ ಓಡಿ ಬಾರೋ. ಕತ್ತಲಾಯಿತೆನ್ನ ಕಂದ ಸಾಗಿ ಬಾರೋ, ಕತ್ತಲಾಯಿತೆನ್ನ ಕಂದ ಸಾಗಿ ಬಾರೋ. ಅಂದವಾದ ತೋಯೋ ಜಗ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ, ಓಡಿ ಬಾರೋ ರಂಗ ಸಾಗಿ ಬಾರೋ. ನೊರೆ ಹಾಲು ಮೊಸರು ಬೆಣ್ಣೆ ಕರೆವ ತರುಗಳೆಲ್ಲ, ನೊರೆ ಹಾಲು ಮೊಸರು ಬೆಣ್ಣೆ ಕರೆವ ತರುಗಳೆಲ್ಲ ಹರಿಯನ್ನು ತಲಿವೆ ಓಡಿ ಬಾರೋ. ಕರೆದರೆ ಸುಮ್ಮನೆ ನೀನು ಓಡಿ ಬಾರೋ, ಕರೆದರೆ ಸುಮ್ಮನೆ ನೀನು ಓಡಿ ಬಾರೋ. ಅಂದವಾದ ತೋಯೋ ಜಗ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ, ಓಡಿ ಬಾರೋ ರಂಗ ಸಾಗಿ ಬಾರೋ. ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೆ, ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೆ, ಪುಂಡನೇನು ನೀನು ಓಡಿ ಬಾರೋ. ಪ್ರಚಂಡ ಆನಂದ ವಿಠಲ ಸಾಗಿ ಬಾರೋ, ಪ್ರಚಂಡ ಆನಂದ ವಿಠಲ ಸಾಗಿ ಬಾರೋ. ಅಂದವಾದ ತೋಯೋ ಜಗ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ, ಓಡಿ ಬಾರೋ ರಂಗ ಸಾಗಿ ಬಾರೋ. ಸೂಪರ್ 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 ಸರ್, ಸೂಪರ್. ತುಂಬಾ ಚೆನ್ನಾಗಿತ್ತು ಸಾಂಗ್ ಅದು. ಅದರ ಬೇರೆ ದಾಟಿಯಲ್ಲಿ ಒಂದು ಸಾಂಗ್ ನಾವು ಆಡ್ತೇವೆ, ಅದು ಯಾವ್ದಂತ ನನಗೆ ಬರ್ತಾ ಇಲ್ಲ ಈಗ. ಅದೇ ದಾಟಿಯಲ್ಲಿ ಬೇರೆ ಸಾಂಗ್ ಉಂಟು. ಹೌದಾ? ಹೌದೌದು. ಒಂದು ಫಿಮೇಲ್ ಒಂದು ಇಮೇಲ್ ಒಂದು ಸಾಂಗ್ ತೆಗೀರಿ. ಆಡ್ತೀರಾ? ಹಾ, ಯಾವ್ದು? ನಗುವ ನಯನ ಅದೇ ಆಗ್ಬೋದಾ? ಗಂಡು ಹೆಣ್ಣು ನಗುವ ನಯನ ಹೇಳ್ತೀಯಾ? ತಡ್ರಿ, ನಾವು ತೆಗಿತೀವಿ ನಗುವ ನಯನ.
ಅದೇ ಗಂಡಸು ಹೇಳೋದಲ್ಲ ಅದು. ಅದು ನೋಡಿ ಆಯ್ತಾ, ಹೆಣ್ಣು ಗಂಡು ಅಂತ ಬರೆದಿದ್ದೆ ತೆಗೀರಿ. ಸ್ಮೂಲೆಯಲ್ಲಿ ಸಿಗ್ತದೆ, ಸ್ಮೂಲೆ ಯಾವುದು ಸ್ಮೂಲೆ ಸ್ಮೂಲೆ ಅಂತ ಬರ್ತಲ್ಲ, ಅದರಲ್ಲಿ ಸಿಗ್ತದೆ, ಗೂಗಲ್ ಅಲ್ಲಿ ಉಂಟು ಅದು. ಮೂಳೆ. ಹಾ, ಮೇಲ್ ಫಿಮೇಲ್ ಅಂತ ಬರೆದಿರ್ತದೆ ಅದರಲ್ಲಿ. ಯೂಟ್ಯೂಬ್ ಅಲ್ಲಿ ತೆಗಿಬಹುದಾ? ಅಲ್ಲ, ಗೂಗಲ್ ಅಲ್ಲಿ ಲಿರಿಕ್ಸ್ ಸಿಗ್ತದೆ, ಹೌದಾ? ಖಾಲಿ ಲಿರಿಕ್ಸ್ ಸಿಗ್ತದೆ. ಸಾಂಗ್ ಯಾವುದು ಸರ್? ನಗುವ ನಯನ, ನಗುವ ನಯನ ಮಧುರ ಮೌನ. ಸಾಂಗು. ಮೂಳೆ. ಈ ತರ ಅಲ್ಲ. ಒಂದು ನಿಮಿಷ, ನೀವು ಮಾತಾಡ್ತಾ ಇರಿ. ಓಕೆ ಓಕೆ. ಸಿಂಗಾರ ಸಿರಿ ಇದ್ರೆ ಸಿಂಗಾರ ಸಿರಿ ತೆಗೀಲಿ, ತೊಂದ್ರೆ ಇಲ್ಲ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮ ಕಡೆಯಲ್ಲಿ ಅನ್ನಪ್ಪಾಚಾರ್ ಅವರು ಲೈವ್ ಅಲ್ಲಿ ಇದ್ದಾರೆ. ಸೊ ಅವರು ಸಾಂಗ್ ಆಡ್ತಾ ಇದ್ದಾರೆ, ನಾವು ಸಹ ಮಾತಾಡ್ತಾ ಇದ್ದೇವೆ. ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನೆ ಯಾರೆಲ್ಲ ಪಿನ್ನಾಡಿಗೆ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ. ಊಟ ಮಾಡಿದವರು ಊಟ ಮಾಡಿ ಬನ್ನಿ. ಇದ್ದವರು ಕಮೆಂಟ್ ಆಗಿ. ಲಿಖಿತ ಓಲ್ಲ, ಓ ಮೆಸೇಜ್ ಬಂದಿದೆ ಮಾರೆ, ನಾನು ಓದ್ಲೇ ಇಲ್ಲ ಮಾರೆ. ಸೂಪರ್ ಸಾಂಗ್ ಅಂತಿದ್ದಾರೆ. ಉದಯಣ್ಣ ವೆಲ್ಕಮ್ ಟು ಲೈವ್. ಎಂಚೊಳ್ಳಾರೆ, ನಮಸ್ತೆ ನಮಸ್ತೆ. ಉದಯಣ್ಣ ಅದಾದ ಸ್ಪೆಷಲ್ ಸರ ಸ್ಟಾರ್ಟ್. ಅದ್ರಲ್ಲಿ ಬರೆದಿದ ಫಿಮೇಲ್ ಮೇಲ್ ಅಂತ. ತಡ್ರಿ ನೋಡ್ತೀನಿ. ಇಲ್ಲದಿದ್ರೆ ಅದು ಕನ್ಫ್ಯೂಸ್ ಆಗ್ತದೆ, ಅದಕ್ಕೆ. ಹೌದು. ವೈಫೈ ಅದು ಫಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡುವಾಗ ಫಸ್ಟ್ ಅದೇ ಬರುದು, ಸ್ಮೂಲೆ ಅಂತ ಬರ್ತದೆ. ಹೌದಾ? ನಗುವ ನಯನ ಅಂತ ಹಾಕಿದ್ರೆ ಸಾಕು, ಅದೇ ಬರ್ತದೆ ಮೊದಲಿಗೆ. ಬಂದಿದೆ. ಫಿಮೇಲ್ ಮೇಲ್ ಅಂತ ಉಂಟು. ಕಲರ್ ಚೇಂಜ್ ಉಂಟು. ಹೌದು, ಕಲರ್ ಚೇಂಜ್ ಉಂಟು, ರೆಡ್ ಮತ್ತೆ ನೀಲಿ. ಹೌದು. ಅದರಲ್ಲಿ ಓಕೆ, ಸ್ಟಾರ್ಟ್ ಮಾಡುವ. ಓಕೆ. ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಹಿರೆ ಮಾತೇಕೆ. ಹೊಸ ಭಾಷೆಯಿದು, ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಹಿರೆ ಮಾತೇಕೆ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು. ഇരുളെಲ್ಲೋ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚಿದ್ದವಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು. ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲೇ ದಾಟಿ ನಲಿವೆ. ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಹಿರೆ ಮಾತೇಕೆ. ಈ ರಾತ್ರಿ ಹಾಡುವೆ ಪಿಸು ಮಾತಲಿ, ನಾ ಕಂಡೆ ಇನಿದಾದ ಸವಿಗಾನವ. ನೀನಲ್ಲಿ ನಾನಿಲ್ಲಿ ಏಕಾಂತವೇ, ನಾ ಕಂಡೆ ನಮ್ಮದೇ ಹೊಸ ಲೋಕವ. ಈ ಸ್ನೇಹ ತಂದಿದೆ ಎದೆಯಲ್ಲಿ, ಎಂದೆಂದು ಹಳಿಸದ ರಂಗೋಲಿ. ಆಸೆ ಹೂವ ಆಸಿ ಕಾದೆ, ನಡೆ ನೀ ಕನಸ ಹೊಸಕಿ ಬಿಡದೆ.
ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೇಕೆ. ಹೊಸ ಭಾಷೆಯಿದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ಲಲಲ್ಲ ಲಲಲ ಲಲಲ್ಲ ಲಲಲ್ಲ ಲಲಲ ಲ. ಲಲಲ ಸೂಪರ್ ಸೂಪರ್ ಸೂಪರ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸಾರಿ, ನಾನು ಸ್ವಲ್ಪ ಮೆಸೇಜ್ ಓದ್ತೇನೆ, ನೀವು ಇನ್ನೊಂದು ರೆಡಿ ಮಾಡಿ ಆಯ್ತಾ. ಹಾ ಓಕೆ ಓಕೆ. ಸಿಂಗಾರ ಸಿರಿ ಗೊತ್ತಿದ್ರೆ ಅದರಲ್ಲಿ ಸಹ ಫಿಮೇಲ್ ಮೇಲ್ ಉಂಟು. ಈಗ ಊಟ ಮಾಡ್ತೀವಿ ಆಮೇಲೆ ನಂತರ. ಓಕೆ. 28 ಜನ ಆದ್ರು. ಹೌದು, ಅದು ಬರ್ತಾರೆ ಹೋಗ್ತಾರೆ 28 ಸರ್. ಜನ ಆದ್ರು. ಹೌದೌದು, ನಮ್ಮ ಹಾಡು ಕೇಳಿ ಬಂದ್ರು ಅವರೆಲ್ಲ. ಹೌದು. ಉದಯನ್ನಿ ನಮಸ್ತೆ ಹೇಳುದಿಲ್ಲ. ರಾಯ್ ಉದಯನ್ನ, ಶಾಂತಕ ಉದಯನ್ನ, ಶಾಂತ ಪೊಂಜವೆಂಕ್ ನಿರ್ನಿ ಓ ಅಂದೆ ಶಾಂತಕ ಅಂದ ಯಾನ್ ತೂತುಜಿ ಬಣದಿಲ್ಲ ಯಾನ್ ಸಪ್ನ ಅಕ್ಕಗ ಕೆನ್ನಿ ಯಾನ್ ಗೆತ್ತಾಡು ಕೊರ ಕೆಂಡೆ ಆಯ್ತೆ. ಶಾಂತಕ್ಕ ಸೂಪರ್ ಸಾಂಗ್ ಬಂದ ಮೇಡಮ್. ಮೇಡಮ್ ಒಳ್ಳೆ ಸಾಂಗ್ ಅಂತ ಹೇಳ್ತಿದ್ದಾರೆ. ಶಾಂತಕ್ಕ ನೈಸ್ ಗುಡ್ ಅಂತಿದ್ದಾರೆ, ಕಾಮೆಂಟ್ ಮಾಡಿ. ಸುರಕ್ಷಕ ಸೂಪರ್ ಅಂತಿದ್ದಾರೆ, ಶಾಂತಕ ಸೂಪರ್ ಅಂದ್ರು, ಉದಯನ್ನ ಸೂಪರ್ ಅಂದ್ರು, ಥ್ಯಾಂಕ್ ಯು ಅಂತಿದ್ದಾರೆ ಶಾಂತಕ್ಕ. ಸೃಷ್ಟಿ ಓಕೆ ಬಾಯ್ ಅನ್ನ ಅಂತಿದ್ದಾರೆ, ಬಾಯ್ ಬಾಯ್. ಶಿಪ್ಳಿನು ಉಪ್ಪುಂಚಿಲು ಮಲ್ತೊಂದುಲ್ಲೇರು ಲೈವ್ ಇಡ್ ಬಣಂದಿರು, ಶಿಲ್ಪಿಲೇನು ಉಪ್ಪುಂಚಿ ಮಲ್ತೊಂದುಲ್ಲೇರು ಲೈವ್ ಇಡ್ ಬಣಂದಿರು. ಏ ಲಿಖಿತ್ ಯಾನ ಪಾಡಿ ಅವ ತೂಲ ಎನ್ನ ಚಾನೆಲ್ ಇಡ್ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು ತೂಲ. ಇಂಡಿಯಾದ ಲಿಂಕ್ ಉಂಟು ತಿರ್ತ್ ಮಿತ್ತು ಯು ಎದ ಉಂಟು ತಿರ್ತ್ ಇಂಡಿಯಾದ ಉಂಟು. ಐ ಒಂದು ಕ್ಲಿಕ್ ಮಂತದ್ದು ಪೋದು ಒವ್ವು ಐಟಮ್ ಪರ್ಚೇಸ್ ಮಂತನೆಲ್ಲ ಆಪುಂಡವ ಜಸ್ಟ್ ಚೆಕ್ ಮಾಡ್ಪೋರ ಬೋರ್ಡನ್ನ. ಬನ್ನಿ ಬನ್ನಿ ಜನರು, ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಬಾಕಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಪ್ರಚಾರ ಐಡಿಯನ್ನು ನಾನು ಪಿನ್ ಮಾಡಿದ್ದೇನೆ, ಅವರಿಗೆ ಸಹ ಸಪೋರ್ಟ್ ಮಾಡಿ, ಕನೆಕ್ಟ್ ಆಗಿ, ಕಾಮೆಂಟ್ ಹಾಕಿ, ಅವ್ರು ಮತ್ತೆ ರಿಪ್ಲೈ ಕೊಡ್ತಾರೆ. ಥ್ಯಾಂಕ್ ಯು. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕನೊಲುತ ಕಾದಿದ. ಮತ್ತೆ ಕೆಡಹಿದ ಅವನಂಗವ, ಮತ್ತೆ ಕೆಡಹಿದ ಅವನಂಗವ. ಸತಿಗಿತ್ತಾನೂತ ಆಲಿಂಗನವ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. 16,000 ನಾರಿಯರ ಸೆರೆಮುದದಿಂದ ಬಿಡಿಸಿ ಮನೋಹರ. ಅದಿತಿಯ ಕುಂಡಲ ಕಲಿಸಿದ ಹರಿವಿಧಿಸೂರ ನೃಪರಾನು ಸಲಹಿದವ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ನರಕ ಚತುರ್ದಶಿ ಪರ್ವಾದ ದಿನ ಹರುಷಾದಿ ಪ್ರಕಟಾದನು ದೇವ. ಶರಣಾಗತ ಜನ ವತ್ಸಲ ರಂಗ ಪರಮ ಭಾಗವತರ ಪರಿಪಾಲ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನಗರದ ರಸನ ಕೀರ್ತಿಯ. ಜಗದೀಶ ಪ್ರಸನ್ನ ವೆಂಕಟೇಶನು, ಜಗದೀಶ ಪ್ರಸನ್ನ ವೆಂಕಟೇಶನು. ಭಕ್ತರಗಹಾರಿ ರವಿಕೋಟಿ ಪ್ರಕಾಶನು. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ನೋಡಕ್ಕ ಮನಸೋತೆ ನಾನವಗೆ. ನೋಡಕ್ಕ ಮನಸೋತೆ ನಾನವಗೆ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಎಲ್ಲಿ ಹೋದ್ರು ಮಾರೆ, ಒಮ್ಮೊಮ್ಮೆ ಜನ ಬರ್ತಾರೆ, ಒಮ್ಮೊಮ್ಮೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗುದಿಲ್ಲ. ಊಟ ಎಷ್ಟು ಗಂಟೆಗೆ? ಈಗ 8 ಗಂಟೆ ಆಯ್ತು. ಇಲ್ಲಿ 8 ಆಯ್ತು. ಯಾರ್ದು? ನಮ್ದಾ? ಹಾ ನಂದು ಊಟ ಆಗಿದೆ. ಹೌದಾ? ನಾನು ಡೈಲಿ 7 o'clock ಊಟ ಮಾಡ್ತೇನೆ. ಹಾ 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 ಓಕೆ ಓಕೆ.
ಅದಕ್ಕೆ ಊಟ ಮಾಡಿ ಈಗ 8 ಗಂಟೆ ಆಯ್ತಲ್ಲ, ಅದಕ್ಕೆ ಕೇಳಿದೆ. ಹೌದು, ಈಗ ಊಟ ಮಾಡಿ 1 ಗಂಟೆ ಆಯ್ತು. ಸೊ ನಾವು ಊಟ ಮಾಡಿ ಕನಿಷ್ಠ ಪಕ್ಷ 2 ಗಂಟೆ ಆದ್ರೂ ಕೂತು ಮತ್ತೆ ಮಲಗ್ಬೇಕಂತೆ. ಹಾ 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 ಅದಕ್ಕೆ ಸ್ವಲ್ಪ ಬೇಗನೆ ಊಟ ಮಾಡುದು, ಮತ್ತೆ ನೀರು ಕುಡಿತಾ ಇರುದು ಹಸಿವಾದ್ರೆ. ಹಾ ಹೌದು. ಆ, ಊಟಕ್ಕೆ ಎಂತ ಮಾಡಿದ್ದು? ಇವತ್ತು ಬಿನ್ಸ್ ಪಲ್ಯ ಸರ್, ಬಿನ್ಸ್ ಪಲ್ಯ ಮತ್ತೆ ಚಪಾತಿ. ಹೌದಾ? ಹಾ, ಏ, ನೀವು ಮೊಸರದೊಂದು ಟ್ರೈ ಮಾಡ್ಬೋದಾಯ್ತಲ್ಲ ಅಂದ್ರೆ ನನ್ಗೆ ಈಗ ರೈಸಿಗೆ. ಮೊಸರು ನಾನು ಸಂಡೆ ಮಾಡ್ಬೇಕು. ಯಾಕೆ ಗೊತ್ತು, ನನಗೆ ಸಂಜೆ ಹೊತ್ತಿಗೆ ಮೊಸರು ತಿಂದ್ರೆ ಪ್ರಾಬ್ಲಮ್ ಆಗ್ತದೆ, ರಾತ್ರಿ ಕೆಮ್ಮು ಬರ್ತದೆ. ಹಾ ಹಾ ಅದಕ್ಕೆ ಹಾ ಹಾ ಅದಕ್ಕೆ ನಾನು ಮೊಸರು ತಿನ್ನಲ್ಲ ಜಾಸ್ತಿ, ಆದ್ರೆ ತಿಂದ್ರು ಸಂಡೆ ಹಗಲಲ್ಲಿ ಎಲ್ಲಾದ್ರೂ ಮಾಡಿ ತಿನ್ಬೇಕು. ನಮ್ಮ ಉಷ್ಣ ಬಾಡಿ ಸಾರಿ, ಶೀತ ಬಾಡಿ. ಸ್ವಲ್ಪ ಹಾ ಹಾ ಏನಾದ್ರೂ ಹಾ ಕೋಲ್ಡ್ ಹೌದು. ಕುಡಿದ್ರೆ ನನಗೆ ತುಂಬಾ ಶೀತ ಹಾ, ಮತ್ತೆ ದೊಡ್ಡ ನೋವು. ಅಲ್ಲ 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 ಅಲ್ಲ, ಈಗ ಅಲ್ಲಿ ಬೇಸಿಗೆ ಅಲ್ವಾ ನಿಮ್ಮ ತುಂಬಾ ಕಡೆ? ಬೇಸಿಗೆ, ಆದ್ರೆ ನಾನು ಒಂದು ಒಂದು ಅರ್ಧ ಗ್ಲಾಸ್ ಪೆಪ್ಸಿಯ ಅಲ್ಲಾದ್ರೆ ಏನಾದ್ರೂ ಕೋಲ್ಡ್ ಡ್ರಿಂಕ್ಸ್ ಕುಡಿದ್ರೆ ಮುಗೀತು. ನನ್ಗ ಜೀವಕ್ಕೆ ಆಗುದಿಲ್ಲ ಅದು. ಓ, ಅದಕ್ಕೆ ನೀವು ಬಿಸಿ ನೀರು ಕುಡಿಯೋದಾ? ಅದಕ್ಕೆ ರಾತ್ರಿ ಹೊತ್ತು ನಾನು ಬಿಸಿ ನೀರು ಕುಡಿಯುದು, ಹಗಲಲ್ಲಿ ಸಾಫ್ಟ್ ಸಾದಾ ನೀರು ಕುಡಿಯುದು. ಓ, ಹಂಗಾರೆ ಫ್ರಿಜ್ ನೀರು ಅಭ್ಯಾಸನೇ ಇಲ್ಲ ನಿಮಗೆ, ಗೊತ್ತೇ ಇಲ್ಲ. ಕೋಲ್ಡ್ ಇಲ್ಲ, ಕೋಲ್ಡ್ ನಾನು ಅದು ಜಾಸ್ತಿ ಕುಡಿಯಲ್ಲ. ಏನಾದ್ರೂ ಸೋಡಾ ತಗೊಂಡು ಬಂದ್ರು ಅದನ್ನು ವಾರ್ಮೇ ಕುಡಿಯುದು ಓಕೆ ನಾನು. ಓಕೆ ಸಂಡೆ ಓಕೆ. ಮಾಡಿ ಸ್ಯಾಟರ್ಡೆ ಕೋರಿ ತಿಂದು ಸಂಡೇಗೆ ಈಸಿ ಆಗ್ತದೆ ಅಂತಿದ್ದಾರೆ. ಸಂಡೆ ಮಾಡಿ, ನೋಡುವ, ಸಂಡೆ ಮಾಡುವ. ದಾದೆ ಇಲ್ಲಿಗಿದ್ರು ಅವಳಂದ್ಲೇರು ಅಂದ್ಯ ಜನ ಕಮ್ಮಿ ಮಾರೆ, ಕೋಡಲೇನಿಲ್ಲ ದಾನೆ. ಆಯ್ತು, ಊಟ ಮಾಡಿ ಬರ್ತೆ. ಓಕೆ ಓಕೆ ಸರ್, ಓಕೆ, ನೋ ಪ್ರಾಬ್ಲಮ್. ಅವರಿಗೆ ಚೌಳಿ ನೀರು ಮನದಾನಿ ಮೂಂಕು ಮಲ್ಲ ಆಗ್ತದೆ. ಮೂಂಕು ಮೊದಲೇ ಮಲ್ಲ ಉಂಟು ಮಾರೆ, ಮತ್ತೆ ಮಲ್ಲ ಆಗ್ತದೆ, ಬೇಡ. ನನಗೆ ಚೌಳಿ ನೀರು ಆಗುವುದೇ ಇಲ್ಲ, ಅದಕ್ಕೆ ನಾನು ಬಿಸಿ ಬಿಸಿಯೇ ನೀರು ಕುಡಿಯೋದು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದೆಯೋ ಓಡಿ ಪೂರ ಬೋರ್ ಮರೆ ಒರಣೆ ಎಕಡವರು 28 ಜನ ಬರ್ತೀರಿ ಇತ್ತೆ ಓಡೆ ಒಳ್ಳೆರು ಬರ್ಪಿನ ಗುಲೇಜಿಯರು ಒಳ್ಳೆರು. ಓ ಇಸ್ಮಾಯಿಲ್, ಸಾರಿ ಇಸ್ಮಾಯಿಲ್ ಅತ್ತು, ಸ್ಮೈಲ್ ಬರಂದ 2 ದಿನ ಉಂಟು ತಾನೆ. ಮೇರೆ ಪೋಯಿನ ನಮ್ಮ ಉದಯನ್ನೇ ಪೋಯಿನ ಅಂದದೆ. ಬರಡಿ 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 ಸಭೆಗೆ ಲಿಖಿತ್ ಬರ್ಪನ ಲೈವ್ಗೆ ಬಲ ತುಕ ಅವರ ಪಾತಿರ ಒಂಜಿ ರಡ್ಡೆ ಬಾರಿ ಪಾತಿರ ನೀವು ಪಿದ ಬಲ. ತೂನೆ ಗಾನೆ ನಾನೆ ನಾನೆ ನನೆ 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 ಸಂಪತ್ತನ್ನೇ ಹೊಡಿಬೋತೀರಿ ಮಾರೆ ಬೂರ್ದಿರ ಕೂಡ. ಓ ಸಂಪತ್ತನ್ನ ಒಳ್ಳರಿಯೇ ಅಕ್ಕ ನಾಣಿ ಗಿಡಮರ ತೂಗ್ಯಾವೋ ಪಕ್ಕಿ ಪಾರ್ಯಾವೋ ತೂಗ್ಯಾವೋ. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಹೇ 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 ಆಹಾ ಹಾ ಹ್ಮ್ ಹ್ಮ್ ಹ್ಮ್
ರಾ ರಾ ರಾ. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ, ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು, ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ನಾನೊಬ್ಬ ವಿಕಟ ಕವಿ, ಕೇಳಿ ಒಂದು ಕತೆ. ಒಂದು ದೊಡ್ಡ ಕಾಡು, ಅಲ್ಲಿ ಒಂದು ದೊಡ್ಡ ಆಲದ ಮರ. ದಾಸ ಅವರು ಬಂದರು. ಹಾಯ್ ದಾಸ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಆಯಡ ಈ ಸಂಜೆ ಆನಂದ ತುಂಬಿರಲು. ಆಯದ ಈ ಸಂಜೆ ಊಟ ಆಯ್ತು ಬ್ರೋ, ನಿಮ್ದಾಯ್ತಾ ಊಟ? ಭಾಳ ಅಪರೂಪ ಆಗಿದ್ದೀರಿ, ಹೇಗಿದ್ದೀರಿ ಮತ್ತೆ? ಅಕ್ಕ ತಂಗಿ ಗಿನಿಗಳು ಎರಡು ಪಕ್ಕದಿ ಕುಳಿತಿರಲು, ರೆಕ್ಕೆಯ ಬಡಿಯುತ್ತ ಹಾರುತ್ತ ಬಂದವು ಗಿಳಿಗಳು ಇನ್ನೆರಡು. ಅವೆರಡೂ ಗಂಡು ಗಿನಿಗಳು, ತಂಗಿಯ ಅಂದ ಕಂಡ ಗಿನಿಗಳು ಪ್ರೀತಿಯ ತೋರುತ್ತಿರೆ. ಎನ್ಹರಗಿನಿಯು ಒಂದನ್ನು ಕಂಡು ಆಸೆಯ ಕೇಳುತ್ತಿರೆ. ಸೂಪರ್ ಬ್ರೋ, ನಾವು ಸಹ ಸೂಪರ್ ಬ್ರೋ. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ, ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ನಂದು ಎಕ್ಸಾಮ್ ಇತ್ತು ಬ್ರೋ, ಪೊಲೀಸ್ ಎಕ್ಸಾಮ್. ಹೌದಾ, ಹೇಗಿತ್ತು? ಸಂಪತ್ತನ್ನ ಬಂದರು. ಹಾಯ್ ಸಂಪತ್ತನ್ನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಅಣ್ಣ ಒಣಂದುಲ್ಲೆ. ದಶರಥ ದುಬೈಗೆ ನಾನು ಬರ್ತೀನಿ ಬ್ರೋ. ಓಕೆ ಇದೆ ಹೇಳಿ, ವರ್ಕ್ ಇದೆ ಹೇಳಿ. ಏನು ಮಾರೆ ನೀವು ಪೊಲೀಸ್ ಎಕ್ಸಾಮ್ ಕೊಟ್ಟು ನೀವು ದುಬೈಗೆ ಬಂದರೆ ಅಂತ ಪೊಲೀಸ್ ಕೆಲಸ ಮಾಡ್ಲಿಕ್ಕೆ ಆಗ್ತದಾ? ಶಾಂತಕ ಹಾಯ್, ಸಂಪು ಬಂದಿದ್ದಾರೆ. ಜಿ ಬಿ ನಾಗೇಶ್ ಬಂದರು. ಹಾಯ್ ಬ್ರದರ್, ಪದ್ಯ ಲೈಕ್ ಉಂಡು, ಲೈಕ್ ನಂಬರ್ 20. ಥ್ಯಾಂಕ್ ಯು ಜಿ ಬಿ ನಾಗೇಶ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಉಂಡಾರ ಸಂಪು? ಫುಲ್ ಎಕ್ಸಾಮ್ ಆಡಿತ್ತು ಬ್ರೋ. ಹೌದಾ, ಓಕೆ ಓಕೆ. ದಾದೆ ಕಜಿಪು ಸಂಪು ಒಂದೊಂದಲ್ಲೇ ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರಾದರೂ ನೋಡಲಿಲ್ಲದಿದ್ದರೆ ನೋಡಿ, ಕಾಮೆಂಟ್ ಹಾಕಿ. ಬೂಮ್ 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 ಬೂಮ್. ದಾದಿ ಕಜಿಪು ಸಂಪು ಎಂಕ ಒಂಜಿ ಏತು ಮರ್ಯಾದೆ ಲಕ್ಕದು ಉಂತುವಾರ ಬಣದಲ್ಲಿ. ದುಬೈನಲ್ಲಿ ವರ್ಕ್ ಬ್ರೋ. ದುಬೈನಲ್ಲಿ ವರ್ಕ್ ಇರ್ತದೆ ಬ್ರೋ, ಆದರೆ ನೀವು ಬಂದು ಇಲ್ಲಿ ಹುಡುಕಬೇಕಾಗ್ತದೆ. ನಿಮ್ಮ ಸಿ ವಿ ಎಲ್ಲ ಸಬ್ಮಿಟ್ ಮಾಡಬೇಕು. ನೀವೊಂದು ಕೆಲಸ ಮಾಡಿ, ನೀವು ಊರಲ್ಲಿ ಇರುವಾಗಲೇ ನೀವು ಸಿ ವಿ ಇದು ಇಂಡೀಡ್ ಮತ್ತು ಮತ್ತೊಂದೆಂತ ಉಂಟಲ್ಲ, ಆದರೆ ಲಿಂಕ್ಡ್ ಇನ್ ಅದರಲ್ಲೆಲ್ಲ ಯು ಎ ಕಂಪನಿಗಳಿಗೆಲ್ಲ ಸಬ್ಮಿಟ್ ಮಾಡಿ. ಒಂದು ವೇಳೆ ನಿಮಗೆ ಚಾನ್ಸ್ ಇದ್ದರೆ ನಿಮ್ಮನ್ನು ಕರೀತಾರೆ, ಇಂಟರ್ವ್ಯೂ ಮಾಡ್ತಾರೆ. ಓಕೆ ಅಂದರೆ ಅವರೇ ವೀಸಾ ಕೊಟ್ಟು ಕರೀತಾರೆ ನಿಮ್ಮನ್ನು, ಆಯಿತಾ? ಇಲ್ಲದಿದ್ದರೆ ನೀವು ಇಲ್ಲಿ ವಿಸಿಟಲ್ಲಿ ಬಂದು 3 ತಿಂಗಳು ವಿಸಿಟ್ ತೆಗೋದು, ಬಂದು ಹುಡುಕಿ ಹೋಗಬೇಕು. ಸಿಕ್ಕಿದ್ರೆ ಓಕೆ, ಇಲ್ಲದಿದ್ದರೆ ಹೋಗಬೇಕು. ಯಬ್ಬ ಸಂಪು ಯಾನು ಎಮ್ಮೆಲ್ ಆಯೆ ಪೂರ ಅವೇನು ಗದ್ದವ್ಯತೆ ಅಂಚವನಲ್ಲಿ. ದಾಸರ್ ಓಕೆ ಬ್ರದರ್, ಥ್ಯಾಂಕ್ ಯು ಅನ್ನೋದು. ಶಾಂತಕ್ಕ ಓಲು ಕಾಮೆಂಟ್ ದ ಸಂಪು ಅನ್ನೋದಲ್ಲಿ. ಶಾಂತಕ್ಕ ಅವು ಪಾತೆರಗಾಯೆ ಯಾನು ಎಮ್ಮೆಲ್ ಆಯೆ ಪೂರ ಅವೇನು ಗದ್ದವೆ ಆತಿ. ಯಾವುದು ಆ್ಯಪ್ ಬ್ರೋ? ಲಿಂಕ್ಡ್ ಇನ್ ಅಂತ ಆ್ಯಪ್ ಅಲ್ಲ, ಅದೊಂದು ವೆಬ್ಸೈಟ್. LINKDIN ಲಿಂಕ್ಡ್ ಇನ್. ಲಿಂಕ್ಡ್ KED ಉಂಟು. ಲಿಂಕ್ಡ್ ಇನ್ ಅದು ಹೇಗೆ ಬರ್ತದೆ ನೋಡಿ, ನಿಮಗೆ ಸರ್ಚ್ ಮಾಡಿ ಆಗ ಬರ್ತದೆ. ಲಿಂಕ್ಡ್ ಇನ್ ಅಂತ ಸರ್ಚ್ ಮಾಡಿ. ಲಿಂಕ್ಡ್ ಇನ್ ಎನ್ ಸೇರ್ತದೆ ಅದಕ್ಕೆ. ಹಾಗೆ ಒಂದು ಹಾಕಿ ಗೂಗಲಲ್ಲಿ, ಆಗ ನಿಮಗೆ ತೋರಿಸ್ತದೆ ಅದು ವೆಬ್ಸೈಟ್. ಮತ್ತು ಅದರಲ್ಲಿ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆಗಿ ನಿಮ್ಮ ಸಿ ವಿ ಅಪ್ಲೋಡ್ ಮಾಡಿ. ನಂತರ ಅದು ಏನಾದರೂ ಜಾಬ್ಸ್ ಆಫರ್ ಇದ್ದರೆ ನಿಮಗೆ ತೋರಿಸ್ತಾ ಇರ್ತದೆ ಆ ಪೇಜಲ್ಲಿ. ಇಲ್ಲದಿದ್ದರೆ ಗೂಗಲ್ ಮಾಡಿ UAE ಕಂಪನೀಸ್
ದೊಡ್ಡ ದೊಡ್ಡ ಕಂಪನಿ ನಿಮ್ಮ ಯಾವುದು ಪೋಸ್ಟ್ ಅಂತ ನೋಡಿ ಅದರ ಪ್ರಕಾರ ನೀವು ಸಿ ವಿ ಸಬ್ಮಿಟ್ ಮಾಡ್ತಾ ಹೋಗ್ಬೇಕು, ಆಗ ಸಿಗ್ತದೆ. ಇಲ್ಲದಿದ್ದರೆ ಇಲ್ಲಿ ಬರಬೇಕು. ಮತ್ತು ಕೆಲವರು ಮೋಸ ಮಾಡ್ದ ಲಿಂಕ್ಡ್ಇನ್, ಹೌದೌದು ಅದೇ. ಇರೇಗ ದಾದೆ ಕಜಿಪು ಎಂಕ ಬೀನ್ಸಿ ಅಲ್ಲೇ ಸಂಪು ಸರಿ ತಿನ್ನೆ ಪಜ್ಜೀರು ಬಣ್ಣದಲ್ಲೇರು ಶಾಂತಕ್ಕ ದಾದೆ ಕಜಿಪು ಬಣ್ಣದಲ್ಲೇರು ಎಂಕ ಬೀನ್ಸ್ ಬೊಕ್ಕ ಚಪಾತಿನಿ. ಸುಮನ್ ಬತ್ತೀರು. ಹಾಯ್ ಸುಮನ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ತಗೊಳ್ಳಿ ಬ್ರೋ, ಅದೇ ಲಿಂಕ್ ಅಂತಿದ್ದಾರೆ. ಇನಿ ಸಾರ್ ಸಂಪು ಬಣ್ಣದಲ್ಲೇರು. ದಶರಥ್ ಓಕೆ ಬ್ರೋ, ಊಟ ಆಯ್ತಾ? ನಮ್ಮದು ಊಟ ಆಯ್ತು ಬ್ರೋ, ನಿಮ್ದು ಆಯ್ತಾ? ಪ್ರೊಫೈಲ್ ಕ್ರಿಯೇಟ್ ಮಾಡಿ. ಹೌದೌದು, ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿ. ನನಗೆ ಜಾಸ್ತಿ ಗೊತ್ತಿಲ್ಲ ಅದರ ಬಗ್ಗೆ, ಆದರೆ ಗೊತ್ತಿದ್ದಷ್ಟು ಹೇಳಿದೆ. ಅದನ್ನೆಲ್ಲ ನೋಡಿ ನೀವು ಮಾಡಿಕೊಳ್ಳಿ. ಅದರಲ್ಲಿ ಸ್ವಲ್ಪ ಕೆಲಸ ಬರ್ತದೆ ದುಬೈದೆಲ್ಲ. ಪಜೀರ್ ತಿನ್ನಿಯರೆ ಅಂದೆ ಪೆತ್ತನಾಗೇನಲ್ಲಿರಿ ದಾಸ್ ಎಸ್ ಬಣ್ಣದಲ್ಲಿರಿ. ಓಕೆ, ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಸುಮನ್ ಬ್ರೋ, ನೀವು ಫಸ್ಟ್ ಟೈಮ್ ಬಂದಿದ್ದೀರಾ ನಮ್ಮ ಲೈವ್ಗೆ? ಎಲ್ಲ ಮೊದಲು ಬಂದಿದ್ದೀರಾ? ಒಂದು ವೇಳೆ ನಿಮಗೆ 250 ಸಬ್ಸ್ಕ್ರೈಬರ್ ಇದ್ದರೆ ನಿಮ್ಮದು ಚಾನಲ್ ಇದ್ದರೆ, ಸುಮನ್ ಬ್ರೋ ಚಾನಲ್ ಇದ್ದರೆ ನಿಮ್ಮದು ಒಂದು ಕಾಮೆಂಟ್ ಹಾಕಿ, ನನ್ನ ವೀಡಿಯೋಗೆ ಹೋಗಿ ಒಂದು ಕಾಮೆಂಟ್ ಹಾಕಿ ಆಯಿತಾ? ಮತ್ತು ನಾಳೆ ನಿಮಗೆ ರಿಟರ್ನ್ ಮಾಡ್ತೇನೆ. ಎಟ್ಟಿ ಮರಿ ಬಣದಲ್ಲೇರು. ಥ್ಯಾಂಕ್ ಯು ಸುಮಕ್ಕ ಬಣದಲ್ಲೇರು. ಸುಮನ್ ಅಕ್ಕ, ಅಚ್ಚಾ ಅದು ಅವರು ಹೆಣ್ಣ ಲೇಡಿಯಾ? ಗೊತ್ತಿಲ್ಲ, ನೋಡುವ. ಫಸ್ಟೇ ಬಂದದ್ದು ಅವರು, ಇವತ್ತೇ ಬಂದಿದ್ದು. ಓಕೆ 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 ಎಸ್ ಬ್ರದರ್ ಅಂತಿದ್ದಾರೆ. ಓಕೆ 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 ಫಸ್ಟ್ ಟೈಮ್ ನಾನು, ಹೌದಾ? ಓಕೆ, ಫಸ್ಟ್ ಟೈಮ್ ಬಂದವರಿಗೆ ಒಂದು ಕೆಲಸ, ನಮ್ಮ ಚಾನೆಲ್ಗೆ ಹೋಗಿ ಒಂದೆರಡು ವಿಡಿಯೋ ನೋಡಿ, ಕಾಮೆಂಟ್ ಹಾಕಿ, ಶಾರ್ಟ್ಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಂತರ ನಮ್ಮ ಮರುದಿವಸ ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ. ಮತ್ತು ಪುರ್ಸೋದಿದ್ದರೆ ಎಲ್ಲ ವಿಡಿಯೋ ನೋಡಿ, ನಿಮ್ಮದು ಸಹ ನಾವು ಪ್ಲೇಲಿಸ್ಟ್ ನೋಡಿ ಸಪೋರ್ಟ್ ಮಾಡ್ತೇವೆ. ಸುಮನಕ್ಕ ಹಾಯ್, ನಾನು ಗೊತ್ತಿಲ್ಲವೇನು ಅಂತಿದ್ದಾರೆ. ಗೊತ್ತಿಲ್ಲವಾ ಅಂತಿದ್ದಾರೆ. ಸುಮನ್ ನಿಮ್ಮ ಬ್ಯಾಂಗ್ಳೂರಲ್ವಾ ನೀವು? ನಾನು ಕನೆಕ್ಟ್ ಇದ್ದೀವಿ ಬ್ರದರ್, ನಾನು ನಿಮಗೆ ಸಬ್ ಮಾಡಿದ್ದೀನಿ. ಓ ಹೌದಾ? ಹಾಗಾದರೆ ಬ್ಲೂ ಕೊಡುವ ನಿಮಗೆ. ನನಗೆ ನೀವು ಮತ್ತೆ ಫಸ್ಟ್ ಟೈಮ್ ಹೇಗೆ ಬಂದಿದ್ದು ನೀವು? ಇವತ್ತು ಹೇಳಿದ್ರಿ ಫಸ್ಟ್ ಟೈಮ್ ಅಂತ. ಮೊದಲೇ ನೀವು ನನ್ನನ್ನು ಸಬ್ ಮಾಡಿದ್ದೀರಾ ವಿಡಿಯೋ ನೋಡಿ? ಬೇರೆ ಎಲ್ಲಾದರೂ ಲೈವಲ್ಲಿ ಆಗಿರ್ಬೋದು, ನೋಡಿ. ಒಂದು ವೇಳೆ ಮಾಡಿಲ್ಲ ಅಂದರೆ ಇನ್ನೊಮ್ಮೆ ಟ್ರೈ ಮಾಡಿ ಆಯಿತಾ? ಕಾಮೆಂಟ್ ಹಾಕಿ. ಹೌದಾ, ಡೈಲಿ ಬರ್ತೀರಾ? ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ ಬನ್ನಿ ಗೆಳೆಯರೇ, ಬನ್ನಿ ಬನ್ನಿ ಗೆಳತಿಯರೇ. ಸುಳ್ಳು ಯಾಕೆ ಅಕ್ಕ ಅಂತಿದ್ದಾರೆ. ರಮ್ಯಾ ಲೈವ್ ಅನ್ಕೊಂತೀನಿ. ಹೌದಾ? ಹಾಂ ಹಾಂ ಹಾಂ, ಓಕೆ ಓಕೆ. ರಮ್ಯಾ ರಮ್ಯಾ, ಎರಡು ಐಡಿ ಉಂಟು. ಇದು ಬೇರೆ ಐಡಿ, ಅದು ಬೇರೆ ಐಡಿಯಾ? ದಶರಥ, ಹೌದು ನಾನು ಬ್ಯಾಂಗಳೂರು ಅಂತಿದ್ದಾರೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರಾದರೂ ಲೈವ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಟುಗೆದರ್ ಹಾಕಿ ಬ್ರೋ ಅಂತಿದ್ದಾರೆ. ಹಾಕಿದ್ದೇನಲ್ಲ, ನಾನು ಹಾಕಿದ್ದೇನೆ ಆಲ್ರೆಡಿ. ಅದು ನಿಮಗೆ ಅಂತ ಹಾಕ್ಲಿಕ್ಕೆ ಆಗಲ್ಲ, ಅದು ಪೋಸ್ಟಿಗೆ ಹೋಗಿ ಕ್ಲಿಕ್ ಮಾಡಬೇಕು ನೀವು. ಸುಮನ್ ಕಿರಣ್ ಅಲ್ವಾ ಅಂತಿದ್ದಾರೆ. ಸಂಪು ಚೆಲುವೆಲ್ಲ ನನ್ನೆಂದಿತು. ಇಲ್ಲ, ಸೇಮ್ ಐಡಿಯಿಂದ ನಿಮಗೆ ಸಬ್ ಮಾಡಿದ್ದೀನಿ, ನೀವು ಮಾಡಿಲ್ಲ ಅಂದರೆ ರಿಟರ್ನ್ ಮಾಡಿ. ಓಕೆ ಓಕೆ, ನೋ ಪ್ರಾಬ್ಲಮ್. ಓಕೆ, ಅದೇ ಒಂದು ಕಾಮೆಂಟ್ ಹಾಕಿಬಿಡಿ ಆಯಿತಾ? ಕಾಮೆಂಟ್ ಹಾಕಿದರೆ ನನಗೆ ಸಿಗ್ತದೆ. ಒಂದು ಯಾವುದಾದ್ರೂ ಶಾರ್ಟ್ಸಲ್ಲಿ, ಇಲ್ಲದಿದ್ದರೆ ವಿಡಿಯೋದಲ್ಲಿ, ಲಾಂಗ್ ವಿಡಿಯೋದಲ್ಲಿ ಕಾಮೆಂಟ್ ಹಾಕಿ. ನಮಸ್ಕಾರ ಸರ್, ಹೇಗಿದ್ದೀರಿ? ನಮಸ್ಕಾರ. ನೀವು ನೋಡುವಾಗಲೇ ಪೊಲೀಸ್ ತರ ಇದ್ದೀರಿ ಸರ್. ಮತ್ತೆ ಊಟ ಎಲ್ಲ ಆಯ್ತಾ ಸರ್? ಊಟ ಆಯ್ತು ಬ್ರದರ್, ನಿಮ್ದು ಆಯ್ತಾ ಸರ್? ನಮ್ದು ಆಯ್ತು ಸರ್. ಏರನ್ ನಾವು ಅವು ಮೇರಿ ದಶರಥ್ ಪಂಡದ ಸಂಗಪ್ಪ ಕಂಬಾರ ಅವರು ಬಂದ್ರು. ಹಾಯ್ ಸಂಗಪ್ಪ ಕಂಬಾರ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ದು? ಏನು ವಿಶೇಷ? ನಮ್ಮೊಟ್ಟಿಗೆ ದಶರಥ್ ಇದ್ದಾರೆ, ಮಾತಾಡಿ ಸರ್ ಅವ್ರ ಹತ್ರ. ನೀವು ಸಹ ಮಾತಾಡಿ ಸರ್. ಎಕ್ಸಾಮ್ ಬಗ್ಗೆ ಏನಾದರೂ ಹೇಳಿಕಿದ್ರೆ ಹೇಳಿ. ಏನಿಲ್ಲ ಸರ್,
ದುಬೈ ಹೇಗಿದೆ ಸರ್? ಚೆನ್ನಾಗಿದೆ ಸರ್ ದುಬೈ? ಹಾ, ದುಬೈ ಅಲ್ಲಿ ಚೆನ್ನಾಗಿದೆ ಫುಡ್ ಸರ್. ಹೇಗಿದೆ ಸರ್? ಫುಡ್, ಏನು ಪ್ರಾಬ್ಲಮ್ ಇಲ್ಲ ದುಬೈಯಲ್ಲಿ ಈಗ. ಕ್ಲೈಮೇಟ್, ಫುಡ್. ಅದೆಲ್ಲ ಕಾಸ್ಟ್ಲಿ ಉಂಟು. ಉಂಟು, ಎಲ್ಲ ಸಿಗ್ತದೆ, ಕಾಸ್ಟ್ಲಿ. ಆ ಪೊಲೀಸ್ ಬೋರ್ಡ್ ಆಪುಂಡು ಲೈವ್ ಗೊಂಡೊಂದುಲ್ಲೆರ್ ಸಂಪು ಶಾಂತಕ ಹೆಂಗ್ ಪೋಡಿಗೆ ಆಪುಂಡು ಅವನೊಂದುಲ್ಲೆರ್ ಚಂದಕ್ಕ ಎಗ್ಗಿ ಕೊಡ್ಕೆ ಕೊಡೆಯ. ಪೋಡಿಗೆ ಆಪುಂಡು. ನಿಮ್ಗೆ ತುಳು ಓದ್ಲಿಕ್ಕೆ ಬರ್ತದೆ ಇಲ್ಲಲ್ಲ? ಕನ್ನಡ ಬರುತ್ತೆ ಅವನಿಗೆ. ಹೌದು. ಕನ್ನಡ, ಕಾಮೆಂಟ್ ಹಿಂದಿ, ಮಾಡಿ ಇಂಗ್ಲಿಷ್. ರೀಸೆಂಟ್ ವಿಡಿಯೋಗೆ ಅಂತಿದ್ದಾರೆ. ಹೌದೌದು, ಕಾಮೆಂಟ್ ಮಾಡಿ ರೀಸೆಂಟ್ ವಿಡಿಯೋಗೆ. ಯಾಕೆ ಸಪೋರ್ಟ್ ಸ್ಯಾಲರಿ ಮಾಡಿ ಜಾಸ್ತಿ ಎಲ್ಲರೂ. ಉಂಟು ಅನ್ನೋದಿಲ್ಲ ಸುಮನ್. ಡೈಲಿ ಜಾಯ್ನ್ ಆಗಿ. ನೋಡಿ ಸುಮನನ್ ಅವ್ರು ಎಂತ ಹೇಳ್ತಾರೆ, ಸ್ಯಾಲರಿ ಸಹ ಜಾಸ್ತಿ ಉಂಟು ಅಂತ ಹೇಳ್ತಾರೆ ದುಬೈಯಲ್ಲಿ. ಅದು ನೀವು ಬನ್ನಿ, ಆಗ ನಿಮ್ಗೆ ಗೊತ್ತಾಗ್ತದೆ. ಯಾರು ಅಲ್ಲಿ ಕೂತ್ಕೊಂಡು ಎಂತ ಕಲ್ಪನೆ ಮಾಡ್ತೀರಲ್ಲ, ಹಾಗೆ ಇಲ್ಲ. ಇಲ್ಲಿ ಬಂದ್ಮೇಲೆ ನಿಜ ಜೀವನ ಏನಂತ ಗೊತ್ತಾಗ್ತದೆ. ಬಂದ್ಮೇಲೆ ಪಕ್ಕ ಹೋಗ್ಲಿಕ್ಕೆ ಆಗುದಿಲ್ಲ, ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗುದು ಹಾಗೆ. ಅಲ್ಲಿನ ಕಷ್ಟ ಇವ್ರಿಗೆ ಗೊತ್ತಾಗಬೇಕಲ್ಲ ಸರ್. ಹೌದೌದು. ನಿಮ್ ಡೈಲಿ ಟೈಮಿಂಗ್ ಹೇಳ್ಬಿಡಿ ಸರ್ ಅವ್ರಿಗೆ, ಎಲ್ಲರಿಗೆ. ಅವ್ರು ಜಾಯ್ನ್ ಬಿಡ್ತಾರೆ ಡೈಲಿ ಲೈವ್ ಟೈಮಿಂಗ್. ಯಾವುದು? ಡೈಲಿ ಲೈವ್ ಬರ್ತೀರಲ್ಲ, ಅದು ಟೈಮಿಂಗ್ ಹೇಳ್ಬಿಡಿ ಅವರಿಗೆ. 9 ಗಂಟೆ, ಡೈಲಿ 9 ಗಂಟೆ. ಆ, ಸಂಡೇ ಒಮ್ಮೆಮ್ಮೆ ಹಗಲಲ್ಲಿ ಸಹ ಮಾಡ್ತೇನೆ, 1 ಗಂಟೆಗೆ ಮಧ್ಯಾಹ್ನ. ಇಲ್ಲದಿದ್ರೆ ಇಲ್ಲ, ಒಮ್ಮೆಮ್ಮೆ ಮಾಡ್ತೇನೆ. ಯಾನ್ ಪಾಡ್ವೆ ತುಳುಟು ಅರಿಗೆ ಅರ್ಥ ಆಪುಜಿ. ನಾನ್ ಕಾಣಿಸ್ತಾ ಇಲ್ಲ ಸರ್ ನಿಮ್ಗೆ? ನನ್ ಪ್ರೊಫೈಲ್ ಕಾಣಿಸ್ತಾ ಇದೆಯಾ? ನಿಮ್ಮ ಮುಖ ಕಾಣಿಸ್ತಾ ಉಂಟು, ಪ್ರೊಫೈಲ್ ಇಲ್ಲಿ ಕಾಣಿಸುವುದಿಲ್ಲ. ಓಕೆ 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 ಓಕೆ. ಅದು ಲೈವ್ ಅಲ್ಲಿ ಖಾಲಿ ಮುಖ, ಫೇಸ್ ಬರ್ತದೆ ಅಷ್ಟೇ. ಚಾನೆಲ್ ಉಂಟಾ ನಿಮ್ಮ ಹತ್ರ? ಇಲ್ಲಲ್ಲ. ಚಾನಲ್ ಅಲ್ಲ ನಂದು. ಮಾತಾಡಿ ಮಾತಾಡಿ ಬಣ್ಣದ ಲಿಖಿತ್ ರಾಜ್. ಎಂತ ಇಲ್ಲಿ ಅಲ್ಲಿ ಓಮೇಲೆ ಕೈ ನಿಕ್ಕೆಲೆ ಕಾಸು ಪೊಕ್ಕಡೆ ಇಲ್ಲಿ ಬಂದ್ರು ಬುಲಿಪುವುದು ಕಾಸಿಲ್ಲ ಅಂತ. ನಿಂಗಣ್ಣ ಹಾಯ್. ಊಟ ಹಾಯ್ ಅಣ್ಣ, ಹೇಗಿದ್ದೀರಾ? ಊಟ ಆಯ್ತಾ? ಚೆನ್ನಾಗಿದ್ದೀರಾ? ಊಟ ಆಯ್ತು ನಮ್ದು, ನಿಮ್ದು ಆಯ್ತಾ? ನಿಂಗಣ್ಣ ವೆಲ್ಕಮ್ ಟು ನೀವು ಲೈವ್. ಚೆನ್ನಾಗಿದ್ದೀರಾ? ಲಿಂಗಣ್ಣ ಬ್ರದರ್, ನಿಮ್ದು ಆಯ್ತು ಊಟ? ಸೌಮ್ಯಶ್ರೀ ವೆಲ್ಕಮ್ ಟು ಲೈವ್. ಪೊಲೀಸ್ ಸ್ವಲ್ಪ ನೀವ್ಗೆ ತಿರುಗಿ ಕೆಲವು ಇದ್ದಾರೆ ಕಳ್ಳರಂತೆ. ಆಯ್ ಸೌಮ್ಯ ಎಂಚ ಉಳ್ಳರು ಮನಸ್ಸು ಮಲ್ತಾರೆ. ಪಿನ್ ಸಬ್ ಮಾಡಿದೆ, ರಿಟರ್ನ್ ಮಾಡಿ ನಾಳೆ. ಅದು ಅವರು ಬೇರೆ ಅವ್ರು ಮಾಡ್ತಾರೆ ಆಯ್ತಾ. ಅವ್ರು ನಮ್ಮ ಅನ್ನಪ್ಪ ಸರ್ ಗುರ್ತಾ ಇಲ್ವಾ ನಿಮ್ಗೆ? ಅವರು ಚಾನೆಲ್ ಎಲ್ಲ ವಿಡಿಯೋ ಮಾಡ್ತಾರೆ, ಲೈವ್ ಮಾಡ್ತಾರೆ. ಸೊ ಅವರು ರಿಟರ್ನ್ ಮಾಡ್ತಾರೆ ನಾಳೆ ನಿಮ್ಗೆ ಆಯ್ತಾ. ಅವರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಳ್ಳೆ 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 ಪ್ಲೇಸ್ ಅನ್ನು ತೋರಿಸ್ತಾರೆ ಅವರು. ಕಳ್ಳಿ ಸಹ ಇದ್ದಾರೆ, ದಶರಥನ್ ಅಂತಿದ್ದಾರೆ. ಸುಮಾರು ಅನ್ನಪ್ಪಾಚಾರ ಸಬ್ ಮಾಡಿದೆ, ರಿಟರ್ನ್ ಮಾಡಿ ನಾಳೆ. ಮಾಡ್ತಾರೆ ಆಯ್ತಾ. ಸಂಪು ದಾನೆ ದರ್ಪು ಏರಿ ಬಣದಲ್ಲರು ಸುಮ್ಮನೆ. ಓಕೆ ಬಣದಲ್ಲರು. ನಿನ್ನ ಮನಸ್ಸಲ್ಲಿ ಸುಮನು ಶಾಂತ ಪ್ರವೀಣ್ ಸಬ್ ಮಾಡಿ ರಿಟರ್ನ್ ಮಾಡ್ತೀನಿ. ನಿಮ್ಮ ಚಾನೆಲ್ ವಿಡಿಯೋ ಇಲ್ಲ, ಅವರದ್ದು ಚಾನೆಲ್ ಇಲ್ಲ. ಅವರಿಗೆ ಒಂದು ಕಾಮೆಂಟ್ ಹಾಕಿ, ಅವ್ರು ಮತ್ತೆ ನಿಮ್ಗೆ ಸಪೋರ್ಟ್ ಮಾಡ್ಬೋದು ನಾಳೆ ಆಯ್ತಾ. ಶಾಂತಕ್ಕ ಉಂಡರೆ ಸೌಮ್ಯ ದಾದೆ ಕಚ್ಚಿ ಪೋಣಲ್ಲರು ಸುಮಾನು. ಹಾಯ್ ಸೌಮ್ಯ ತಿಂಡರ ಅವನಲ್ಲರು. ಕಳ್ಳಿ ಇಲ್ಲಿ ಇರ್ತಾರೆ, ಕಳ್ಳ ಮಾತ್ರ ಇರೋದಲ್ಲ. ಈಶ್ವರಿ ಬರ್ತಾರೆ. ಹಾಯ್ LN6 ವೆಲ್ಕಮ್ ಟು ಲೈವ್. ಎಂಚೊಳ್ಳಾರೆ, ಥ್ಯಾಂಕ್ ಯು ಸೋ ಮಚ್. ಲಿಖಿತ್ ರಾಜ್ ಸೆಂಟ್ 40 rupees ಹೊರ ಪೋಂಬೆ ಈ ನಲ್ಪ ಪಾಡಮ್ಮ ದಯಗೆ ನರಕಾರ್ತಿ ಡಾಟಾ ಹೆಚ್ಚು ಬಣದಿದ್ದಾರೆ. ಶಾಂತಕ್ಕ ನಂದು ಸಪೋರ್ಟ್ ID ಬ್ರೋ ಬಣದಿದ್ದಾರೆ. ಅನ್ನಪ್ಪಾಚಾರ್ ಸೂಪರ್ ಅಂತಿದ್ದಾರೆ. ಐಶ್ವರ್ಯ ಹಾಯ್ ಬಣದಿದ್ದಾರೆ. ಸೌಮ್ಯ ಕೋಪವೇ ನನ್ನ ಮೇಲೆ ಬಣದಿದ್ದಾರೆ. ಸೌಮ್ಯ ಹಾಯ್ ಶಾಂತ ಸಿಸ್ ಬಣದಿದ್ದಾರೆ. ಶಾಂತಕ್ಕ ಹಾಯ್ LN6 ಬಣದಿದ್ದಾರೆ. ಬನ್ನಿ ಜನರೇ, ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ, ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೇಗಿದ್ದೀರಾ ಎಲ್ಲರೂ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಅನ್ನಪ್ಪಾಚಾರ ಅವರೇ, ಸಾಂಗ್ ಉಂಟಾ ನಿಮ್ಮದು? ಇದ್ರೆ ಕನೆಕ್ಟ್ ಆಗ್ಬೋದು ಆಯ್ತಾ. ಇವ್ರು ಏನಾಯ್ತು ಇದ್ದಾರ? ನೀವು ಅಪ್ನ
ದಶರಥ ಅವರೇ ಇದ್ದೀರಾ ಲೈವಲ್ಲಿ? ಒಂದು ಭಕ್ತಿಗೀತೆ ಈಶ್ವರಿ ಸಬ್ ರಿಟರ್ನ್ ಮಾಡಿ. ಜೊತೆಯಾಗಿ ಹಿತವಾಗಿ ಸಾಂಗ್ ಉಂಟು, ಮಾಡುವ ಒಟ್ಟಿಗೆ. ಈರೆಂಚ ಉಳ್ಳಾರು ಆಂಡೆ ಮನಸ್ಸು ದಾದೆ ಗಜಪನ್ನ ಯಾನ್ ಹುಷಾರುಳ್ಳ ಸಿಸ್ಟರ್ ಎಂಕ್ ಚಪಾತಿ ಬೊಕ್ಕ ಬೀನ್ಸ್ ಸುಕ್ಕ ಇರೆಗ್ದದೆ ಡಾಟಾ ಇಜ್ಜಿ ಸೌಮ್ಯ ಅವನದಲ್ಲಿ ಒಂದು ಭಕ್ತಿಗೀತೆ. ಆರು ಬರೆಯರೆ ಬೈದಿನಿ ಎಕ್ಸಿಟ್ ಆಯರೆ ಗೊತ್ತಾವುದಿಜ್ಜ ಅಂದು ಅಂಚನ. ಓಕೆ ತೂಕ. ನಮ್ಮ ದಶರಥ ಅವರೇ, ನಿಮ್ಮನ್ನು ನಾನು ರಿಮೂವ್ ಮಾಡ್ತೇನೆ, ಕಾಣುವುದಿಲ್ಲ, ನಿಮ್ದು ಏನೋ ಸ್ಟಕ್ ಆಯ್ತಾ ಏನಾಗ್ತದ ಮತ್ತೆ ನೋಡುವ ಆಯ್ತಾ. ಅನ್ನಪ್ಪ ಇದ್ರೆ ಕನೆಕ್ಟ್ ಆಗಿ ಆಯ್ತಾ, ಜೊತೆಯಾಗಿ ಹಿತವಾಗಿ ಆಡುವ ನಾವು ಇಬ್ರು. ಒನಸಾಂಡಿ ಸಂಪತನ್ನ ಇರೇನು ಒಂಜಿ ಒನಸಾಂಡ. ದರಿಗಿಳಿದು ಬಂದ ಅವಳೇ ಅವಳೇ ಚಂದನದ ಗೊಂಬೆ ಆಕಾಶದಿಂದ. ಸೈಡ್ ಹಾಯ್ ಪಣೊಂದುಲ್ಲೇರು ಕನೆಕ್ಟ್ ಆದೆ ಸುಮಾರು ಮಣೊಂದುಲ್ಲೇರು. ನವೀನಣ್ಣ ಡಾಟಾ ಫುಲ್ಲು ದೀಪರ ಈರು ಕ್ಯೂಲೈಟಿ ಆಯ್ ಸಂಪು ಈಶ್ವರಿ ಆಯ್ ಸಂಪು ಮಣೊಂದುಲ್ಲೇರು. ಸುಮಾರು ಸಂಪು ಅಣ್ಣ ಸಬ್ ಮಾಡಿದೆ ರಿಟರ್ನ್ ಮಾಡಿ. ಅವ್ರದ್ದು ಸಹ ಚಾನೆಲ್ ಉಂಟಾಯ್ತಾ. ಹಾಯ್ ಶಾಂತಣ್ಣ. ಶಾಂತ ಅಣ್ಣ ಅಲ್ಲ, ಶಾಂತ ಅಕ್ಕ. ಶಾಂತ ಅಕ್ಕ ಥ್ಯಾಂಕ್ಸ್ ಮಾಡೋದಿರಿ. ಶಾಂತ ಪ್ರವೀಣ ಅದು ಹೆಸರು ಆಯ್ತಾ. ಗುಡ್ಡು ಬನ್ನಿ ಬನ್ನಿ ಜನರೇ ಎಲ್ಲ ಶಾಂತ ಅಣ್ಣ ಒಳಗ ಆಯ್ಕುಲಾಲಕ್ಕ ಆಯ್ ಕೊಕ್ಕುಡು ಉಂಡರೆ ಬಣದಲ್ಲಿರಿ. ಸಂಪು ಅಣ್ಣ ಸಬ್ ಮಾಡಿದೆ ರಿಟರ್ನ್ ಮಾಡಿ. ಗುಡ್ ಬಣದಲ್ಲಿರಿ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟರೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬಾಕಿ ಇದ್ದರೆ ಬಾಕಿ ಇಡಿ. ಶಾಂತ ಸಿಸ್ ಮನಸ್ಸು ಮಲ್ತಾರೆ, ಅಣ್ಣ ಅಲ್ಲ ಅಕ್ಕ ಅಂತಿದ್ದಾರೆ. ಹೌದು, ಯಾರಾದರೂ ಲೈವ್ ಸಾಂಗ್ ಆಡೋದಾದರೆ ಬನ್ನಿ ಲೈವಿಗೆ. ಈಶ್ವರಿ ಅವರೇ, ಸುಮನ್ ಅವರೇ, ಸಾಂಗ್ ಆಡಲಿಕ್ಕೆ ಮನಸ್ಸಿದ್ರೆ ಬಂದು ಲೈವಲ್ಲಿ ಸಾಂಗ್ ಆಡ್ಬೋದು. ಅನ್ನಪ್ಪ ಚಾರ್ ಅವರೇ, ಈಶ್ವರಿ ಅಕ್ಕರ ಅವರೇ, ಈಶ್ವರಿ ಸಬ್ ರಿಟರ್ನ್ ಮಾಡಿ. ನಿಮಗೆ 2 ಡೇಸ್ ಬ್ಯಾಕ್ ಮಾಡಿದೆ. ಹೌದಾ, ಓಕೆ. ಸಂಪು ಹಾಯ್ ಬಣದಲ್ಲಿರಿ. ಲಿಖಿತ್ ಸೆಂಟ್ 90 ಅಂತಿದ್ದಾರೆ. ಅಂದಿ ಬಡವ ಪುಂಡಿ ಎತ್ತೆಡು ತಿಂದಿರು ಡಾಟ ಅವನದಲ್ಲಿರು. ಇವಂಜಿ ನಲ್ಪ ಕಡಪುರು ಮಾರೆ ಇರುವ ನಲ್ಪ ಕಡಪುರು ದಾದ ನಿಕ್ಕು ಪಕ್ಕಡಿ ದೇವೇರು ಕೊರುವೇರು ಅಲ್ಪ ಆಂಡಲ. ಲಿಖಿತ್ ಬ್ರೋ ಈರ್ ಪೋಲೆ ಮಲ್ಲ ಕಾಮೆಂಟ್ ಮಾಡುವ ರಂದು ಅವರ ಬಲ ಲೈವ್ ಬಲ ತೂವಾಡ್ ನಿನ್ನ ತೂತೇರು ಮಾತೆಲ್ಲ ಆಂಡಲ ಅನ್ನ ಪಣೊಂದುಲ್ಲೇರಿ. ಒಲ್ಪಂಡಲ ಇರುವ ಒಂಜಿ ಕೆಂಪು ಕಲ್ಲಡಂಡಲ ಒರಿಪೋಯರತೆ ಯಾನು ಕೊಕ್ಕುಡತ್ತೆ ಕೊಕ್ಕಡು ಉಂಡಿನಿ ಸಂಪು ಪಣೊಂದುಲ್ಲೇರಿ. ಅಂದೆ ಮೇರ್ ದಿನೋಲ ಎಂಚಿನಕೇನು ಕುಕ್ಕುಡು ದಿನೋಲ ತಿನ್ಪೇರ. ರಾಯರು ಬಂದರು. ಸರ್ ಹೇಗಿದ್ದೀರಿ? ನಮಸ್ತೆ ಸರ್, ನೀವ್ ಹೇಗಿದ್ದೀರಿ? ಎಂತ ಕಾಣ್ತಾ ಇಲ್ಲ. ಹೌದು ಒಂದು ಬೆಳಕು ಸರ್, ಕಾಣ್ತಾ ಉಂಟು. ಎಂತದ್ದು ಅದು? ಸರ್ ಚಂದ್ರನ? ನಾನು ಚಂದ್ರ ಲೋಕದಲ್ಲಿದ್ದೀನಿ ಸರ್, ಅದಕ್ಕೆ ಈ ಬೆಳಕೆಲ್ಲ ಸರ್ ಇಲ್ಲಿ. ಅಲ್ಲ ಅದು ಅಲ್ಲಲ್ಲ, ಅದು ಒಂದು ಎಂತ ಕಾಣುವುದು ಎಂತದ್ದು? ಚಂದ್ರನ? ಅದರ ತಮ್ಮ ಸೂರ್ಯ ಸರ್ ಅದು. ಅಲ್ಲ ಅದೆಂತದ್ದು ಮತ್ತೆ ಒಂದು ಲೈಟ್ ಕಾಣ್ತಾ ಉಂಟು ಸಣ್ಣದು. ಅದು ಇದು ಸರ್ ಮೀಟರ್ ಸರ್, ಕರೆಂಟ್ ಇಂದ ಮೀಟರ್ ಸರ್ ಅದು. ಓಕೆ 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 ಓಕೆ.
ಬೆನ್ಪುರಿ ಹಾಗೆ ಕಾಣ್ತಾ ಉಂಟು. ಹೌದು, ನನಗೆ ಚಂದ್ರ ಬಾನಲ್ಲಿ ಚಂದ್ರ ಕಾಣ್ದಾಗೆ ಆಯ್ತು. ಹೌದು. ಅವ್ರು ರಾಯರು ನೀವೊಂದು ಮೆಸೇಜ್ ಹಾಕ್ಬೇಕು ಮೊದಲು. ನಿಮ್ದು ಚಾನೆಲ್ ಇತ್ತಾ? ಚಾನೆಲ್ ಇಲ್ಲ ಸರ್, ಎಲ್ಲ ವಿಡಿಯೋ ಸಪೋರ್ಟ್ ಮಾಡ್ತೀರಾ? ಓಕೆ ಓಕೆ. ಅಂದ ಬಡವ ಅವಡು ಇತ್ತು. ಮತ್ತೆ ಊಟ ಆಯ್ತಾ ನಿಮ್ದು ಸರ್? ಈಗ ಊಟ ಆಯ್ತ್ರಿ, ಮಾರ್ಕೆಟ್ ಹೋಗಿ ಜಸ್ಟ್ ಬಂದಿರಿ. ಹೌದಾ? ಗ್ರಹಣವಾ ಅಂತಿದ್ದಾರೆ. ಅಕ್ಷಯ್ ಕುಮಾರ್ ಬರ್ತೀರಾ? ಹಾಯ್ ಅಕ್ಷಯ್ ಕುಮಾರ್, ವೆಲ್ಕಮ್ ಟು ಲೈವ್. ಎಂಚೊಲ್ಲರು ಸೌಮ್ಯ ಯಾನ್ ಪಾಪ ತೆಜ್ಜಿ ಅವು ಮೀಟರ್ದ ಲೈಟ್ಗೆ, ನಮ್ಮ ಕರೆಂಟ್ ಮೀಟರ್ ಉಪುಣದೆ ಅದು ಆಯ್ತಾ ಲೈಟ್ಗೆ ನಿಮ್ಮ ಮುಖ ಇಲ್ಲ ಸರ್, ನಾನಿಲ್ಲಿ ಲೈಟ್ ಎಲ್ಲ ಆಫ್ ಮಾಡಿ ಮಲಗಿದ್ದೆ ಮನೇಲಿ. ಹೌದು ಸರ್. ಹಾಯ್ ಶಾಂತಕ, ಊಟ ಮಾಡಿದಿರಿ ಶಾಂತಕ? ಈಗ ಊಟ ಆಯ್ತು ಶಾಂತಕ ನಮ್ದು. ನಿಮ್ದು ಊಟ ಆಯ್ತಾ ಅಕ್ಕ? ಓಕೆ, ನೀವು ಸ್ವಲ್ಪ ಮೆಸೇಜ್ ಓದಿ, ನಾನು ಸ್ವಲ್ಪ ಕೈಕಾಲು ಲೂಸ್ ಮಾಡ್ತೀನಿ ಸರ್. ಈ ಹೆಂಗೆ ಮೆಸೇಜ್ ಸರ್? ಕಾಣಲ್ವಾ? ಕಾಣುತ್ತೆ ಸರ್, ನಂಗೆ ಈ ತರ ಅಭ್ಯಾಸ ಇಲ್ಲ ಮೆಸೇಜ್ ಎಲ್ಲ ಓದು. ಅದು ಪ್ರಾಕ್ಟೀಸ್ ಆಗ್ತದೆ ಸರ್. ಕನ್ನಡ ಓದುದಲ್ಲ ಮತ್ತೆಂತ ಉಂಟು. ಓಕೆ ಸರ್, ಹಂಗೆ ಸರ್ ಇವತ್ತೆಲ್ಲ ಕಮೆಂಟ್ ಹೋಗುತ್ತೆ ನಾನು. ಅವು 2 ನಿಮಿಷ. ಓಕೆ ಸರ್. ಶಾಂತಕ ಊಟ ಆಯ್ತು. ಸುಮನ್ ಅವರು ನೀವ್ಯಾರು ಸರ್? ಸಬ್ಬಡಿಗೆ ಅದು ಗ್ರಹಣ ಬರ್ತದೆ. ಇದು ಗ್ರಹಣ ಅಲ್ಲ ರೀ, ಇದು ನಾನು ಆಫ್ ಮಾಡಿದ್ದೀನಿ. ಅದು ಚಿಕ್ಕಲ್ಲ ಇಟ್ರು ಅವರು ಸೌಮ್ಯ ಬೊಕ್ಕ ವಿಶೇಷ ಬತ್ತುಂಡು ಅಲ್ಪ ಅರ್ಥ. ಸೋಮೇಶ್ವರಿ ಅವರು ಅಂದ ಬಡ ಡಾಟಾ ಆಯ್ತು ರಾಯರೇ. ಓಕೆ ಶಾಂತಕ, ಆರಾಮಾಗಿದ್ದೀರಾ ಶಾಂತಕ? ಎಂತ ಹಾಕಿ ರಾಯರೇ? ಶಾಂತಕ ಅವ್ರೆ, ಇದು ಮಿಟ್ರದು KB ಎಲ್ಲಿದ್ದೀರಾ ರಾಯರೇ? ನಾನು ಜಸ್ಟ್ ಮನೆಗೆ ಬಂದ ಹಾಗೆ ರೆಸ್ಟ್ ಮಾಡಿ. ಸಂಪೂರು ಸೌಮ್ಯ ಎನ್ನ ಲೈವ್ ಎಂಚ ಅಪ್ಪುಂಡು ರಾಯರೇ. ಶಾಂತಕ ಓದ್ತಾ ಇದ್ದೀನ್ರಿ. ಪಲ್ಲವಿ ಅವರು ಹಾಯ್ ಪವಿಸಿಸ್ ಅಂತ ಶಂಕರು. ಹಾಯ್ ಪವಿಸಿಸ್. ಗುರು ರಾಯರೇ ಪವಿಸಿ. ಪಲ್ಲವಿ ಅವರೇ, ನಾನು ಗುರು ರಾಯರು. ಅಕ್ಷಯ್ ಕುಮಾರ್ ಅವರು ಪಲ್ಲು ಹುಷಾರಿದ್ದೀರಾ ಅಂತ ಕೇಳ್ತಿದ್ದಾರೆ. ಅವರು SR ಟೇಲರ್ ಸಬ್ ಪೇಪರ್ ಮಾಡಿ ನಾಳೆ. ತುಸುನಾ ಲೈವ್ ಸರ್, ನೀವೇ ಓದ್ ಬನ್ನಿ ಸರ್, ಇದು ನಮ್ಗೆ ಅಪ್ಪ ಓಕೆ ಓಕೆ ಓಕೆ, ಆಗೋದಿಲ್ಲ ನೋ ಸರ್. ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಆಯ್ತಾ, ಪಲ್ಲು ಹುಷಾರಿಗಿದ್ದಾರೆ ಸಿಸ್ಟರ್ ಅಂತಿದ್ದಾರೆ. ಸುಮಾನ್ SR ಟೈಲರ್ ಸಬ್ ಮಲ್ದೆ ರಿಟರ್ನ್ ಮಾಡಿನೇ ನಾಳೆ. ಶಾಂತ ಸಿಸ್ ತುಸುನ ಲೈವ್ ಪೆಟ್ಟು ಬಂದಿದ್ದಾರೆ. SR ಟೈಲರ್ ಸಬ್ ಮಾಡಿದೆ ರಿಟರ್ನ್ ಮಾಡಿ ನಾಳೆ. ಅಕ್ಷಯ್ ಹಾಯ್ ಪಲ್ಲು ಸಿಸ್ಟರ್ ಹೇಗಿದ್ದೀರಾ? ಶಾಂತಕ ಎಂತ ಸ್ಪೆಷಲ್ ರಾಯರೇ? ಅಂಡದಾದ ವಿಷಯವನ್ನು SR ಟೈಲರ್ ಬರ್ತೀರಾ? ವೆಲ್ಕಮ್ ಟು ಲೈವ್ SR ಟೈಲರ್. ಸೌಮ್ಯ ಕಡೆ ಪ್ರೀತಿ ಅಕ್ಕನ ಲೈವ್ ಇರೇನ್ ತೂಯ ಪವಿ ಸಿಸ್ಟರ್ ವೆಲ್ಕಮ್ ಟು ಲೈವ್. ಎಂಚೊಳ್ಳರು ಈಶ್ವರಿ ಸಿಸ್, ನಿಮ್ಮ ಚಾನಲ್ ಇದೆಯಾ? ಸರಿ, ನಾನು ಕಟ್ಟಿಲ್ಲ ಅಂತಿದ್ದಾರೆ. ಈ ಪವಿ ಅವು ನಮ್ಮ LNCC ಪವಿ ಪಲ್ಲವಿ ಸಬ್ ಮಾಡಿದೆ ರಿಟರ್ನ್ ಮಾಡಿ. ಪವಿ ಪಲ್ಲವಿ ಅಕ್ಷಯ್ ಹಾಯ್ ಬಂದಿದ್ದಾರೆ. ಸುಮನ್ ಪವಿ ಪಲ್ಲವಿ ಸಬ್ ಮಾಡಿದೆ ರಿಟರ್ನ್ ಮಾಡಿ. ಶಾಂತಕ ರಾಯರೇ ಬೆಳಕಿಗೆ ಬನ್ನಿ ಅಂತಿದ್ದಾರೆ. ಹೇಳಿ ಹುಷಾರು ಇದ್ದೀವಿರಲ್ಲ, ಊಟ ಆಯ್ತಾ ಅಂತಿದ್ದಾರೆ. ಗೀತಕ್ಕ ಬಂದ್ರು. ಹಾಯ್ ಗೀತಕ್ಕ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ದು? ಏನು ವಿಶೇಷ ಮತ್ತೆ ರಾಯರೇ? ಹಾಡು ಏನಾದ್ರು ಆಡ್ತೀರಾ? ಇಲ್ಲ ಸರ್, ಹಾಡು ಆಡೋದಿಲ್ಲ ಸರ್.
ಮತ್ತೆ ನಿಮ್ಗೆ ಇಲ್ಲ ಶಂತಕ, ಹೀಗೆ ಮತ್ತೆ ನಿಮ್ಗೆ ಅಲ್ಲೇ ನಿದ್ರೆ ಬಂದ್ರೆ ನಮ್ಗೆ ಮಾಡಿದೆ, ಹೇಗೆ ಹೀಗೆ ರೆಸ್ಟ್ ಗೊತ್ತಾಗುತ್ತೆ? ಮಾಡ್ತಾ ಇದ್ದೆ. ಇಲ್ಲ ಸರ್, ಜಸ್ಟ್ ಒಂದ್ 2 ನಿಮಿಷ ಅಷ್ಟೇ ಹೊರಗಡೆ ಹೋಗ್ತೀನಿ ನೋ ಮತ್ತೆ. ಪ್ರಾಬ್ಲಮ್. ಅಕ್ಷಯ್, ತುಂಬಾ ಟೈಮ್ ಆಯ್ತು ನಮ್ಮನ್ನು ನೋಡಿ, ನಿಮ್ಮ ನೋಡಿ ಅಂತಿದ್ದಾರೆ ಪಲ್ಲವಿ ಅವರು. ವನಸ್ ಮಂತರನ್ನ ಕೆಲುದಿಲ್ಲ ವನಸ್ ಆಂಡ್ ಸಿಸ್ಟರ್ ಎಂಕ್ ಚಪಾತಿ ಬೊಕ್ಕ ಅಂದು ಎಂಚಿನ ಬೀನ್ಸ್ ಪಲ್ಯ ರಾಯರೇ ಮುಖ ನೋಡುವ ಅಂತಿದ್ದಾರೆ ಪಾವಿ ಅವರು. ಅಕ್ಷಯ್ ಕುಮಾರ್ ಹೌದಲ್ವಾ ಅಂತಿದ್ದಾರೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ? ನಮ್ಮ ಲೈವ್ ಅಲ್ಲಿ ರಾಯರು ಜಾಯ್ನ್ ಆಗಿದ್ದಾರೆ. ನಿಮ್ಗೆಲ್ಲ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇರ್ತಾರೆ ಎಲ್ಲರಿಗೂ, ಗುರು ರಾಯರು ಎಂಬ ಐಡಿಯಲ್ಲಿ. ಸೊ ಅವರೀಗ ನಮ್ಮ ಲೈವ್ ಅಲ್ಲಿ ಇದ್ದಾರೆ, ಆದ್ರೆ ಮುಖ ತೋರಿಸ್ತಾ ಇಲ್ಲ, ಒಂದು ಲೈಟ್ ಅನ್ನು ತೋರಿಸ್ತಾ ಇದ್ದಾರೆ. ಇಲ್ಲ ಪಲ್ಲವಿ ಅವರೇ, ಹೀಗೆ ಮನೇಲಿ ಎಲ್ರು ಮಲಗಿದ್ದಾರೆ ಲೈಟ್ ಆಫ್ ಮಾಡಿ, ಸೊ ಅದಕ್ಕೆ ಹೀಗೆ. ಓಕೆ ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಇನ್ನೊಂದ್ಸಲ ಲೈಟ್ ಇರುವಾಗ ಬನ್ನಿ. ಕತ್ತಲೆಯಿಂದ ಬೆಳಕಿನೆಡೆಗೆ. ಓಕೆ ಸರ್, ಓಕೆ. ಯಾನ್ ಹಾಡುವೆ ಹಾಡುವರ ಬನ್ನಿ. ಸಂಪು ಗೀತಕ್ಕ ಹಾಯ್ ಪಡೋದಿಲ್ಲ, ಸುಮನನ್ನ ಹಾಯ್ ಪಡೋದಿಲ್ಲ. ಬನ್ನಿ ಬನ್ನಿ ಜನರೇ, ಎಲ್ಲ ಲೈವ್ ಅಲ್ಲಿ ಇದ್ದೀರಿ. ಇನ್ನು ಅರ್ಧ ಗಂಟೆ ಮತ್ತೆ ನಾವು ಸಹ ಎಂಡ್ ಮಾಡುದು ಲೈವ್. ಪಾಪ ಇವರು ಸಂಪೂರ್ ಕೂಡ ತುಂಬಾ ಜನಕ್ಕೆ ಸಪೋರ್ಟ್ ಮಾಡ್ತಾರೆ ಸರ್. ಪಾಪ ಮುನ್ನಾಗೋರ್ಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇವರು. ಹೌದೌದು, ಅವ್ರು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಸಹ ಮುಂಚಿನಿಂದ ಯಾವಾಗ ನಾವು ಸ್ಟಾರ್ಟ್ ಮಾಡಿದ್ದೇವೆ ಆಗಿಂದ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ವಿಡಿಯೋ ನೋಡಿ, ಅವ್ರ ವಿಡಿಯೋದಲ್ಲಿ ಇದ್ದಾರೆ, ನಮ್ಮ ಲೇಟೆಸ್ಟ್ ವಿಡಿಯೋ ಉಂಟಲ್ಲ ಅದ್ರಲ್ಲಿ ಇದ್ದಾರೆ, ನೋಡಿದಿರಾ ನೀವು? ಹೌದು ಸರ್, ನೋಡಿದೀನಿ, ವಿಡಿಯೋದಲ್ಲಿ ನೋಡಿದೀನಿ. ನಮಗೆ ಪೋಸ್ಟ್ ಹಾಕಿದ್ರು ಹೀಗೆ ಸಂಪೂರ್ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತು. ನಮ್ಗೆ ಸಿಕ್ಕಿದ್ರು ಅವ್ರು ಊರಲ್ಲಿ ಹೋದಾಗ, ನಾವೆಲ್ಲ ಚಾ ಎಲ್ಲ ಕುಡಿದಿದ್ದೇವೆ ಹೋಗಿ. ಸ್ವಲ್ಪ ತಮಾಷೆ ಕೂಡ ಮಾಡ್ತಾರೆ, ಜೊತೆ ಚೆನ್ನಾಗಿ ಮಾತಾಡ್ತಾರೆ ಅವರು. ಹೌದೌದೌದು. ಪವಿ ಸಿಸ್ ಗುರ್ತ ತಿಕ್ಕುಜಿ ಸಿಸ್ ಆಯ್ ಸಂಪೂರ್ಣ ಮನಸ್ಸು ಮಾಡ್ತಾರೆ. ಶಾಂತ ಸಿಸ್ ಉಲ್ಲರ, ಶಾಂತಕ ನೈಸ್ ಲೈವ್, ಸುಮನ್ ಓಕೆ, ಶಾಂತಕ ಉಲ್ಲ ಉಳ್ಳರೆ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಪವ್ಯಕ್ಕ ಲೈವ್ ಜವನಾಪರ ಪದ್ಯ ಬಂದ್ರೆ ಉತ್ತರ ಕನ್ನಡದ ಸಾಂಗ್ಸ್ ಪನ್ಪರ என்னன்னு புகாருனாரு பேஷ் யான் வளர்ந்துள்ளாரு. ಸಾಗರ್ ಬ್ರೋ ಬತ್ತೇರು. ಹಾಯ್ ಸಾಗರ್ ಬ್ರೋ, ವೆಲ್ಕಮ್ ಬ್ಯಾಕ್, ಥ್ಯಾಂಕ್ ಯು ಸೋ ಮಚ್. ಓಡೆ ಪೋಯ್ನಿ ಇವರಾನಿ ಇಜ್ಜಿ ಗುರ್ತ ಆಯ್ ಜೀವನದಲ್ಲಿರು ಎಲ್ಲ ಸಿಸ್ನ ಗುರ್ತ ಇಜ್ಜಿರೇಗ ದುಂಬು ಎನ್ ಸಿಸ್ ಬಂದು ಬರೋಂತೇರು ಲೈವ್ಗೆ ನಮ್ಮ ಊರ್ದಾರೆ ಇಜ್ಜಿ ಉದಯ ಬರ್ಪೇರು ಒಣದಿಲ್ಲೇರಿ. ಮತ್ತೆ ಸರ್, ಏನು ಊಟಕ್ಕೆ ನಿಮ್ಗೆ ಇವತ್ತು? ನಾವೊಂದು ಪೊಳಾಳಿದ ಕರೆಕ್ಟ್. ನಾನೊಂದು ಬೀನ್ಸ್ ಪಲ್ಯ ಮಾಡಿದೆ, ಮತ್ತೆ ಚಪಾತಿ. ಬೀನ್ಸ್ ಪಲ್ಯ ಚಪಾತಿ, ಅದ್ರ ಜೊತೆ ರೈಸ್ ಬೇರೆ ಸಾರಿಲ್ವಾ? ಇಲ್ಲ, ನನಗೆ ರಾತ್ರಿ 3 ಚಪಾತಿ ತಿಂತೇನೆ. ಅದು ಸಣ್ಣ ಸಣ್ಣ ಚಪಾತಿ ಉಂಟು, ಅದು 3 ರಾತ್ರಿ ಚಪಾತಿ. ಟೈಮಲ್ಲಿ ಚಪಾತಿ ಬಿಡಿ ಸರ್, ಅದು ಸ್ವಲ್ಪ ಹೀಟ್ ಬಾಡಿಗೆ ಒಳ್ಳೇದಲ್ಲ. ಅಲ್ಲ, ದಿವಸಗಳು ತಿನ್ನಲ್ಲ ನಾನು, 3 ದಿವಸಕ್ಕೆ 4 ದಿವಸಕ್ಕೆ ಒಮ್ಮೆ ತಿನ್ನುದು ಚಪಾತಿ. ಅದು ಅಂಗಡಿಯಲ್ಲಿ ಬರ್ತದೆ, ಪ್ಯಾಕೆಟ್ ಬರ್ತದೆ, ಅದರಲ್ಲಿ 10 ಪೀಸ್ ಇರ್ತದೆ. ಒಂದು 3 ಪೀಸ್ ಈಗ, 3 ಪೀಸ್ ನಾಳೆ ಮಧ್ಯಾಹ್ನ, 3 ಪೀಸ್ ನಾಳೆ ರಾತ್ರಿ, ಅದು ಮುಗಿಯುತ್ತದೆ ಮತ್ತೆ. ಮತ್ತೆ ರೈಸ್ ಮಾಡ್ತೇನೆ. ರೈಸ್ ಮಾಡಿದ್ರೆ ಅದೊಂದು 2 ದಿವಸ ಆಗಿ. ಒಬ್ಬನೇ ಇರುವುದಲ್ಲ, ಗಡಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಾ ಇದ್ದಿದ್ರೆ ನಿಮ್ಗೆ ಮಾಡಿ ಕೊಡ್ತಿದ್ದೆ ಸರ್. ಬೆಂಡೆಕಾಯಿ ಸಾಂಗ್ ಪವಿಯಕ್ಕ ಅವನಲ್ಲ ಎನ್ನ ಲೋಲಾಕ್ಷಿ ಸಿಸ್ ಲೋಲಾಕ್ಷಿ ಸಿಸ್ ಅರ್ನ ಪುದರ್ ಎಂಕ್ಲ ಇತ್ತಲ್ಲ ನೆನಪಿಜ್ಜಾನು ಖಾಲಿ ಎಲ್ಲ ಸಿಸ್ಸಿಂದ ಎಂಗಳು ಪಣಂತೀನಿ. ಸಾಗರ್ ಹೋಗ ಅವನದಲ್ಲೇ ಉದಯನ್ನ ಪೋಲೆ ಕಾಣದ ಕಡಲಿಗೆ ಸಾಂಗ್ ಬಲ್ಲೆ ಅವನದಲ್ಲೇ ರಂದಿ ಎಸ್ ಪಣದಲ್ಲೇ ರೀ. ಪಲ್ಲವಿ ನನಗೆ ಕೊಡಿ ಅವನದಲ್ಲೇ ರೀ. ಇಲ್ಲದ ಪವಿ ಬೇಜಾರಾಯ್ತು ನನ್ಗೆ ಅವನದಲ್ಲೇ ರೀ. ಇಲ್ಲವ ಪವಿ ಬೇಜಾರಾಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ, ನಮ್ಮ ಮೇಲೆ ಪ್ರೀತಿ ಇಟ್ಟು ಲೈವ್ಗೆ ಜಾಯ್ನ್ ಆಗಿ ಒಂದೆರಡು ಶಬ್ದ ಮಾತಾಡಿದ್ರಿ, ಒಳ್ಳೇದಾಯ್ತು, ಖುಷಿ ಆಯ್ತು ನಮ್ಗೆ ಸಹ. ಮುಖ ಕಾಲ್ನಿಲ್ಲ ಆದ್ರೂ ಕತ್ತಲೆಯಲ್ಲಾದ್ರೂ ಬಂದು ಮಾತಾಡಿದಿರಿ. ಇನ್ನೊಂದ್ಸಲ ಮುಖದೊಟ್ಟಿಗೆ ಬನ್ನಿ, ಎಲ್ಲರೂ ನೋಡ್ಬಹುದು ನಿಮ್ಮ ಮುಖವನ್ನು ಸಹ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಸರ್, ಈ ನಮಸ್ಕಾರ ಬೇಡ ಸರ್, ಫ್ರೆಂಡ್ಲಿ ಆಗಿ ಮಾತಾಡ, ನಮಸ್ಕಾರ ಅಂತ ಆಗೋದಿಲ್ಲ ಸರ್ ಇದು. ನೀವಲ್ಲ ಹೇಳುದು ನಮಸ್ಕಾರ ಆಗ್ಬೇಡಿ ಅಂತ. ಹೌದು, ನಾನೇ. ಓಕೆ ಓಕೆ ಓಕೆ, ಅದು ಅಭ್ಯಾಸ ಆಗಿ ಹೋಗಿದೆ ಸರ್, ಸತ್ಯ. ಅದೊಂದು ಫ್ರೆಂಡ್
ಮಾತಾಡೋದು ಖುಷಿ ಆಗ್ತದಲ್ಲ, ನಮಸ್ಕಾರ ಅಂತಂದ್ರೆ ಅದು ನಮ್ಗೆ ಇಷ್ಟನೇ ಆಗೋದಿಲ್ಲ ಅದು. ಹೌದಾ? ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಆದ್ರೆ ನನಗೆ ಅದು ಅಭ್ಯಾಸ ಆಗಿ ಹೋಗಿದೆ, ಎಲ್ಲರಿಗೆ ಕೊಡ್ಬೇಕಾಗ್ತದೆ, ಮತ್ತೆ ಕೊಡದಿದ್ರೆ ಅವರು ಏನೋ ಭಾವಿಸಬಹುದು ಅಂತ ಆಗ್ತದೆ ನನಗೆ. ಅದಕ್ಕೆ ನಮಸ್ಕಾರ, ನಮ್ಮ ಊರಲ್ಲಿ ನಮಸ್ಕಾರ ಕೊಡುವ ಅಭ್ಯಾಸ ಉಂಟು. ಸೊ ನೋಡುವ, ನಿಮ್ಗೆ ನಾನು ಕೊಡ್ಲಿಲ್ಲ ಈಗ ತುಂಬಾ ದಿವಸದಿಂದಲ್ಲ. ನನ್ಗೆ ಅದು ನೆನಪಾಗಿಲ್ಲ ಈಗ ನೀವು ಅವರು ಅಂತ. ಅದು ನಾನೇ. ಹಾ, ಹೌದೌದು. ಓಕೆ, ನೋ ಪ್ರಾಬ್ಲಮ್. ನಾನು ಏನು ಅನಿಸಿದ್ದೆ ಗೊತ್ತುಂಟಾ, ಮೊದಲು ಆ ಐಡಿಯನ್ನು ಬೇರೆ ಯಾರ್ದು ಐಡಿಯಾ ಅಂತ ಅನಿಸಿದ್ದೆ. ಅಂದ್ರೆ ನಮ್ಮ ಲೈವ್ಗೆ ಬರುವವರದ್ದು ಬೇರೆ ಯಾರ್ದು ಐಡಿಯಾ ಅಂತ, ನಿಮ್ದಂತಲ್ಲ, ನಮ್ಮ ಒಂದು ಕಲ್ಪನೆಯಲ್ಲಿ ಬೇರೆ ಯಾರೋ ಇದ್ರು ಅವರು ಅಂತ ಅನಿಸಿದ್ದೆ. ಓ, ಅಂದ್ರೆ ನೀವು ಸ್ವಲ್ಪ ಬೇರೆ ಲೆಕ್ಕದಲ್ಲಿ ಇದ್ರು ಅಂತ ಅರ್ಥ ಆಯ್ತು. ಹಾ, ಬೇರೆ ನಿಮ್ಮ ಮುಖ ನೋಡಬೇಕು ಇನ್ನೊಮ್ಮೆ ಹೇಳೋದಿಲ್ಲ. ನಾನು ಮುಲ್ತ ಇಜ್ಜಿ ಅತ್ತ ಪವಿ ಸಪೋರ್ಟ್ ಮಾಡೋದಿಲ್ಲ ಮಲ್ತಿಜ್ಜಿ ಸಂಪು ಓಕೆ. ಯಾನು ಏಪನೆ ಕೊಡ್ತೆ ಪವಿಸಿಸು ಶಾಂತಕ ಈರ್ ಪೋಲೆವರ ಟುಗೆದರ್ ಈರ್ ಕೊಡ್ತೇರೆ ಇಂಕ ಗುರ್ತೈತಿ ಜೊತೆ ಆರ್.ಡಿ ಗೇಮಿಂಗ್ ಬರ್ತೀರ. ಹಾಯ್ ಆರ್.ಡಿ ಗೇಮಿಂಗ್, ವೆಲ್ಕಮ್ ಟು ಲೈವ್. ಇಂಚ ಒಳ್ಳೆಯರು, ಥ್ಯಾಂಕ್ ಯು. ಸೊ ರಿಮೂವ್ ಮಾಡ್ಲಾಗಾದ್ರೆ ಓಕೆ ಸರ್, ಒಂದು ಸೆಕೆಂಡ್. ಶಾಂತಕ್ ಅವರೇ ಥ್ಯಾಂಕ್ ಯು, ಸಂಪು ಅವರೇ ಥ್ಯಾಂಕ್ ಯು. ಆರ್.ಡಿ ಗೇಮಿಂಗ್, ವೆಲ್ಕಮ್ ಟು ಲೈವ್. ಇಂಚ ಒಳ್ಳೆಯರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತಿನಿಗೆ ಒಂದು ಲೈಕ್ ಕೊಡಿ, ಸಪೋರ್ಟ್. ಕೆಲವರು ಲೈವ್ಗೆ ಹೋಗ್ಲಿಕ್ಕೆ ಭಯ ಆಗ್ತದೆ ಪವಿ, ಎಲ್ಲರ ಲೈವ್ಗೆ ಹೋಗಿ ಸಪೋರ್ಟ್ ಮಾಡಿ. ಏನಾದರೂ ಪೆಟ್ಟಾದರೆ ಇಲ್ಲಿ ಟೆನ್ಷನ್ ಮಾಡಬೇಡಿ. ಸಾಗರ್ ನಿಮ್ಮದು ಎಂತವಾ ಅಂತಿದ್ದಾರೆ. ಪೋರ ಕಡೆಪೆಟ್ಟು ಮಾರೆ ಉದಯ ಅಂತಿದ್ದಾರೆ. ಥ್ಯಾಂಕ್ ಯು ಅನ್ನ ಅಂತಿದ್ದಾರೆ. ಸಂಪು ನನ್ನ ಎಟ್ಟಿ ಪವಿ ಅಂತಿದ್ದಾರೆ, ನನಗೆ ಎಟ್ಟಿ ಪವಿ ಅಂತಿದ್ದಾರೆ. ಆರ್.ಡಿ ಗೇಮಿಂಗ್, ವನಸಾಂಡೆ ಅಣ್ಣ, ವನಸಾಂಡೆ ಆರ್.ಡಿ ಗೇಮಿಂಗ್, ವೆಲ್ಕಮ್ ಟು ಲೈವ್. ಇರ್ನಾಡೆ ವನಸು, ಅದೇ ಸ್ಪೆಷಲ್. ಯಾರೆಲ್ಲ ಊಟ ಮಾಡಲಿಲ್ಲ ಪ್ಲೀಸ್ ಊಟ ಮಾಡಿ. ಮತ್ತು ಯಾರೆಲ್ಲ ಲೈವ್ಗೆ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಡಿ. ಮತ್ತು ಯಾರೆಲ್ಲ ಪೆಟ್ಟು ಲಡೈ ಮಾರ ಆರ್.ಡಿ ಗೇಮಿಂಗ್ ಸಬ್ ಮಾಡಿದೆ, ರಿಟರ್ನ್ ಮಾಡಿ ನಾಳೆ ಅಂತಿದ್ದಾರೆ. ಓಕೆ, ಅವ್ರು ಮಾಡ್ತಾರೆ. ಸುಮಾರು ಆರ್.ಡಿ ಗೇಮಿಂಗ್ ಸಬ್ ಮಾಡಿದೆ, ರಿಟರ್ನ್ ಮಾಡಿ ನಾಳೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರಾದರೂ ಜಾಯ್ನ್ ಆಗಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಪೆಟ್ಟಲ್ಲವಾ ಪೊಕ್ಕಡೆ ಬೈಯುವುದು ಪವಿ ಒಣದಲ್ಲೇರು. ಇನಿ ತುಸು ಬ್ರೋನ ಲೈವ್ ಇಡ್ಲಾ ಶುರು ಒಣದಲ್ಲೇರು. ಶಾಂತಕ ಹಾಯ್ ಆರ್.ಡಿ ಬ್ರೋ ಒಣದಲ್ಲೇರು. ಆರ್.ಡಿ ಗೇಮಿಂಗ್ ಸುಮಾನ್ ಇಸ್ ನಾಳೆ ಮಾಡ್ತೀನಿ ಬಣ್ಣದಲ್ಲೇರು. ಓಕೆ, ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾನು ಎಕಡೆ ಪಂತೆ ಶಾಂತ ಸಿಸ್ಸು ಇರೆಗು ಹಾಯ್ ಪಂದು ಶಾಂತ ಉಂಡರೆ ಉದಯನ್ನಿಗೆ ಏನೊಂದಲ್ಲೇರು. ಉದಯನ್ನ ಇರೆಗೊಂಜಿ ನಾನು ವಾಟ್ಸಪ್ ಮೆಸೇಜ್ ಬಾರ್ದು ತೂಲೆ ಬೊಕ್ಕ. ಉದಯ ಪೂಜಾರಿ ಸಬ್ ಮಾಡಿದೆ, ರಿಟರ್ನ್ ಮಾಡಿ ನಾಳೆ. ಅವರು ವಿಡಿಯೋ ಇಲ್ಲ, ಅವರು ಸಬ್ ಮಾಡದೆ ಮಾಡ್ತಾರೆ ಮಾರ್ರೆ. ಅವ್ರ ಹತ್ರ ಬೇಕಾದಷ್ಟು ಐಡಿ ಉಂಟು. ಅಂದು ಉದಯನ್ನ ಸುಮಾರು ಹಾಯ್ ಬಣ್ಣದಲ್ಲಿ ಉದಯನ್ನ ಯಾನು ಇತ್ತ ಲೈಕ್ ಕೊರಿಯೆ. ಓಕೆ, ಗೀತಕ್ಕ ಅಣ್ಣ ಒಂಜಿ ಸಾಂಗ್ ಬನ್ನೆ. ಓಕೆ, ಆರ್.ಡಿ ಬ್ರೋ, ಶಾಂತ ಸಿಸ್ಟರ್ ಈರ್ದಾನೆ ಒಲ್ಪಲ ಇಜ್ಜಾರ್ ಇತ್ತಿಜಾರ್ ಬಣ್ಣದಲ್ಲಿ ಆರು ಲಡೆ ಇದ್ದಾನೆ ಈಗ ಹೋಗ್ಬಿದ್ದೀರ ನಾವೇ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ. ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು. ನಿನ್ನ ಬಿಡಲಾರೆ ನಾನೆಂದಿಗೂ. ಆ ಬಾನ ನೆರಳಲ್ಲಿ ಆ ಸೂರ್ಯನೆದುರಲ್ಲಿ ಒಲವಿಂದ ನಾವೀಗ ಈ ಗಂಗೆ ದಡದಲ್ಲಿ ಒಂದಾಗಿ ಸವಿಯಾದ ಮಾತೊಂದ ನುಡಿವಾ. ಈ ಸಂಜೆ ರಂಗಲ್ಲಿ ಈ ತಂಪು ಗಾಳಿಲಿ ಜೊತೆಯಾಗಿ ನಾವೀಗ ಶಂಕರನ ಎದುರಲ್ಲಿ ಇಂಪಾಗಿ ಹಿತವಾದ ಮಾತೊಂದ ನುಡಿವಾ. ನೀನೇ ನನ್ನ ಪ್ರಾಣ, ನಮ್ಮ ಪ್ರಣಯ ಮಧುರಗಾನ. ನಿನ್ನ ಬಿಡಲಾರೆ ನಾನೆಂದಿಗೂ.
ಕನಸಲ್ಲಿ ಕಂಡಾಸೆ ಮನಸ್ಸಲ್ಲಿ ಇರುವಾಸೆ ಎಲ್ಲವೂ ಒಂದೇನೆ ನಿನ್ನನ್ನು ಪಡೆವಾಸೆ ಇನ್ನೇನು ಬೇಕಿಲ್ಲ ನನ್ನನೆನಲ್ಲ ಹಗಲಲ್ಲಿ ಕಂಡಾಸೆ ಇರುಳಲ್ಲಿ ಬಂದಾಸೆ ಎಲ್ಲವೂ ಒಂದೇನೆ ನಿನ್ನೊಡನೆ ಇರುವಾಸೆ ಬೇರೇನು ನಾ ಕೇಳೆ ನನ್ನನೆನಲ್ಲೇ ಎಂದೂ ಹೀಗೆ ಇರುವ ನಾವು ಎಂದೂ ಹೀಗೆ ನಲಿವ ನಿನ್ನ ಬಿಡಲಾರೆ ನಾನೆಂದಿಗೂ. ಥ್ಯಾಂಕ್ ಯು ಗಂಡ ಫೋನೇನು ವಾವಣ್ಣ ಮಸ್ತ್ ಫೇವ್ರೆಟ್ ಸಾಂಗ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಪಣುದಿಲ್ಲ. ಥ್ಯಾಂಕ್ ಯು ಎನ್ನೆಲ್ಲ ಆಡು ಶಾಂತ ಸಿಸ್ಟರ್ ಶಾಂತ ಕಾಯಿ ಪಣುದಿಲ್ಲ. ಅಶೋಕ್ ಅಣ್ಣ ವೆಲ್ಕಮ್ ಟು ಲೈವ್ ಎಂಚೊಳ್ಳದು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಸಂಪು ಗೋಲ್ಡನ್ ಗಣೇಶ್ ಸರ್ ಕುಡ್ಲಾಗ ಬೈದೇರು ಪ್ರೆಸ್ ಮೀಟ್ ಅಂದೆ. ಹಾಯ್ ಅಶೋಕ್ ಪಣುದಿಲ್ಲ. ಶಾಂತಕ ಸೂಪರ್. ಈಶ್ವರಿ ಕಂಡೆ ನವೀನ್ ಬ್ರದರ್ ಪಂಡೆ ಕೇಂಡೆ ನವೀನ್ ಬ್ರದರ್ ಉಂಡೆ. ಓಕೆ ಓಕೆ ಈಶ್ವರಿ ಗುಡ್ ಗುಡ್ ಪಣುದಿಲ್ಲ. ಸಂಪು ಎನ್ನ ಸಾಂಗ್ ಎಡ್ಡೆ ಆಪುಜಿ ಬಿಸಲೆ ಬಾಯ್ ಪಣುದಿಲ್ಲ. ಈಶ್ವರಿ ವಾವ್ ಪಣುದಿಲ್ಲ. ಉದಯ್ ಇರಿಗ್ ಏರು ನೇರು ನೀವು ಪಣುದಿಲ್ಲ. ಯಶ್ ಕಿಂಗ್ ಬತ್ತೀರಿ. ಈ ಹಾಡು ಹಾಡಿ ಕೊಟ್ಟಾರ ನಿನ್ನ ಕರ್ನಾಟಕ ರಾಜ್ಯ ಬಿಟ್ಟು ಹುಡ್ಕೋಕೊಂಡು ಬರ್ಲಿಂಗ ನೀನು ಇರುಮಿಟ್ಟ ನನ್ನ ಗಂಡ ಕೊಟ್ಟರ ನಿಂಗೆ ಬೇಕಾದ ಕಷ್ಟ ಬರಬೇಡ ಗಂಡನ ಮನೆ ಬಿಟ್ಟ ಬೇಳೆ ಮಾಡಬೇಡ ಗೆಳತಿ ನನ್ನ ಮೇಲೆ ಪ್ರೀತಿ ಸುಟ್ಟ ಅಂತಿದ್ದಾರೆ. ಹಾಯ್ ಯಕ್ಷಿತ್ ಬ್ರೋ. ಯಕ್ಷಿತಾ ಯಶ್ ಕಿಂಗ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಈ ಹಾಡು ನನಗೆ ಗೊತ್ತಿಲ್ಲ ಆಯಿತಾ. ಸಂಪು ಪೂರಾ ಪೆಗ್ ಮೈಮೆ ಅನ್ನೋದಿಲ್ಲ. ಆರ್ ಎನ್ ಫ್ಯಾಮಿಲಿ ಬರ್ತೀರಿ. ಹಾಯ್ ಆರ್ ಎನ್ ಫ್ಯಾಮಿಲಿ ವೆಲ್ಕಮ್ ಟು ಲೈವ್ ಎಂಚೊಳ್ಳರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಒಣಸಾಂಡೆ ದಾದಿ ಸ್ಪೆಷಲ್ ಇನ್ನಿದ್ದಾನೆ ಬೇತೆ ಐಡಿಡ್ ಬರ್ತಾರೆ. ಆರ್ ಡಿ ಗೇಮಿಂಗ್ ಸೂಪರ್ ಮಾಡೋದಿಲ್ಲ. ಶಾರದಕ್ಕ ಬರ್ತೀರಿ. ಹಾಯ್ ಶಾರದಕ್ಕ ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಮಾಲಾಶ್ರೀ ಸೂಪರ್ ವಾಯ್ಸ್ ಬ್ರೋ ಮಾಡೋದಿಲ್ಲ. ಹಾಯ್ ಮಾಲಾಶ್ರೀ ಅವರೇ ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ ಎಂಚೊಳ್ಳರು? ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಒಂದು ಲೈಕ್ ಕೊಡ್ತು ಸಪೋರ್ಟ್ ಆನ್ ಪ್ಲೇ. ಮಾಲ್ ಪಿ ಹೆಂಗೆ ಸಾಂಗ್ ಪಾಲನೆ ಗೊತ್ತುಜಿ ಬ್ರೋ. ಲೈಕ್ ಡನ್ ಪಡೋದಿಲ್ಲ ಶಾರದಕ್ಕ. ಥ್ಯಾಂಕ್ ಯು. ಸೌಮ್ಯ ತೆಲ್ತೊಂದಿಲ್ಲ. ಸಂಪು ಮಾಲಾಶ್ರೀ ಬತ್ತಿರ ಮಾಡೋದಿಲ್ಲ. ಸಂಪು ಸೌಮ್ಯ ಯಾಕೆ ಆಳು ನಾನು ಇಡೀ ನಿಮ್ಮ ಅಣ್ಣ ಅನ್ನೋದಿಲ್ಲ. ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬಾಕಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ರೇವತಿ ಅಕ್ಕ ವನಸಾಂಡೆ ದಾದಿ ಸ್ಪೆಷಲ್ ಇರೆಗೆ ಸೂಪರ್ ಬ್ರೋ. ನೀವು ಹೇಗಿದ್ದೀರಾ? ನಾವು ಸೂಪರ್ ಸಿಸ್ಟರ್. ಸೌಮ್ಯ ಬುಲಿಪುರ್ಚಿ ಖುಷಿ ಟಿಪ್ಪಳೆ ಎಲ್ಲರೂ ಸೇರಿ ಖುಷಿಯಲ್ಲಿರಿ. ಉದಯನ್ ಯಾನು ಒಂಜಿ ಲೈವ್ಗೆ ಪೋಯೆ ಪೊಂಜೋ ನಾಲ್ಪ ಸ್ವಲ್ಪ ಸ್ವಪ್ನ ಸಿಸ್ಟರ್ ಪಂಡದು ಇತ್ತೀರು ಅರೆಗು ಯಾನು ಕೇಂಡೆ ಯಾನು ಎನ್ನ ಗುರ್ತ ಉಂಡೆ ಸ್ವಪ್ನ ಅಂದು ಐಕಾಯ ಲೈವ್ ಓನರ್ ಪಂಪಿನಿ ಯಾರ ನೀನು ಅಂದೆ. ಈಗ ಅಂಚಿನ ಲೈವ್ ಬರ ಪೋಚಿ ಅಕ್ಲೆ ಸಪೋರ್ಟ್ ಆನ್ ಪೋಚಿ ಕುಲ್ಲಾಡು ಏರ್ ನೆರ್ಪೇರು ಅಕ್ಲ ಲೈವ್ ದಯ ಪೋಡು ಉದಯ್ ಬಣ್ಣದಲ್ಲಿ ಬನ್ನಿ ಜನರೇ ಬಿಡ್ಲಿ ನಮ್ಮ ಕಡೆ ಅಲ್ತಾ ಸುದ್ದಿ ಬಿಡ್ತಿ ನಂಗೆ ಕತೆ ಬೇತಲ್ತಲ್ಲ ಸುದ್ದಿ ನಂಗೆ ಬಿಡ್ತಿ ನಮ್ಮ ಸುದ್ದಿ ನಮ್ಮ ಮಾತೇನೆ. ಬನ್ನಿ ಜನರೇ ಬನ್ನಿ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೇಗಿದ್ದೀರಾ ಎಲ್ಲರೂ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇನ್ನು ನಾವು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಲೈವ್ ಎಂಡ್ ಮಾಡುವ. ಯಾರಾದರೂ ಲೈವಿಗೆ ಜಾಯ್ನ್ ಆಗ್ಲಿಕ್ಕಿದ್ರೆ ಹಾಗೆ ಹಾಡು ಆಡಲಿಕ್ಕಿದ್ರೆ ಹಾಡಿ. ನೀವು ಜಾಯ್ನ್ ಆಗ್ತೀರಾ ಅಂತ ನಾನು ಲಿಂಕ್ ಹಾಕೋದು ಮಾರ, ಯಾರು ಬರುವುದಿಲ್ಲ. ಯಾಕೆ? ಬೋಡ ಹಿಂಗೆ ಹಂಚಿನ ಲೈವ್ ಅವಸ್ಥೆ ಮಾರವಣವಿಲ್ಲರೆ ಶಾಂತಕ ಈ ಉದಯನ್ನ ಬುಕ್ಕ ದಾಯ ಪೊಕ್ಕಡೆ ನೀರಡೆ ತಿನ್ಪುಣ ಪೊಯ್ಲೆ ಅವನಿಂದ ಲೈವ್ ಪೋರ್ಚಿ ಉದಯನ್ನ ಅವನಿಂದ ಲೈವ್ ಪೋರ್ಚಿ ಹಂಚಿನ ಲೈವ್ ಪೋಚಿ ಉದಯನ್ನ ಬಂದು ಕರೆಕ್ಟ್. ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಉದಯ್ ನಿಕ್ಲೆಗ್ ಅಪ್ಪಗ ಫೇಕ್ ಐ ಡಿ ಮಲ್ಪುನ ಗೊಬ್ಬನ ಗೆಡ್ಡೆ ಒಂದಿತ್ತನತೆ ಇರೇನೇ ಫೇಕ್ ಐ ಡಿ ಮಾಡೋದಿಲ್ಲ ಈರೇನೇ ಫೇಕ್ ಐ ಡಿ. ಮನಶ್ರೀ ನೀವು ಸಬ್ಬು ಮಾಡಿದ್ರಾ? ಇಲ್ಲ ನಾನು ಮಾಡ್ಲಾ? ಉದಯನ್ನ ಮಿತ್ತು ಪೋಳಿ ರೆಡ್ ಪಾತೆರ ಪಲ್ನೆ ಮಾಡೋದಿಲ್ಲ. ಶಾಂತಕ ಬೊಕ್ಕ ಸಮಾಚಾರ ಬರ್ಸ ಉಂಡೆ ಯಾನು ಉದಯ ಪೂಜಾರಿ ಐ ಡಿ ಪೋಯಿನಿ ಮಾಡೋದಿಲ್ಲ.
ಯಾರು ಪೋಪುಜಿ ಶಾಂತ ಅವನಲ್ಲಿ ಏ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರವರೆಗೆ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಹರಸು ಚಾಹೆ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇತಕ್ಕೆ ನಿನ ಹೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಪಿಸುಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ ಸಂಜೆಯ ಕೆನ್ನೆಯ ಮೇಲೆ ಒಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನೋ ಕೇಳುತ್ತಿವೆ ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿದೆ ಏ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಅಗೆವ ಮಾಹೆ ಗಾಂಧಾರಿಯಂತೆ ನಮ್ಮ ಸುಮನ್ ಅವರೇ, ನಾನು ಇನ್ನೊಂದು ಐಡಿಯಿಂದ ನಿಮಗೆ ಕನೆಕ್ಟ್ ಆದೆ, ಅದರಲ್ಲಿ ಕಾಮೆಂಟ್ ಹಾಕಿದ್ದೇನೆ, ಅದಕ್ಕೆ ರಿಟರ್ನ್ ಮಾಡಿ ಆಯಿತಾ. ನಾಳೆ ಇಲ್ಲದಿದ್ದರೆ ಇವತ್ತು ಮಾಡ್ಬೋದು, ಅದು ಬೇರೆ ಚಾನೆಲ್ ಅಲ್ಲ, ಅದರ ಲೈವಲ್ಲಿ ಬಂದಿಲ್ಲ ಅದು. ನನ್ನದೇ ಫೋಟೋ ಉಂಟು ಅದರಲ್ಲಿ, ನಿಮಗೆ ಗೊತ್ತಾಗ್ತದೆ. ನಾಗೇಶ್ ಪೂಜಾರಿ ಬರ್ತೀರಿ. ಹಾಯ್ ನಾಗೇಶ್ ಪೂಜಾರಿ, ವೆಲ್ಕಮ್ ಟು ಲೈವ್ ಎಂಚೊಳ್ಳರು. ಥ್ಯಾಂಕ್ ಯು ಸೊ ಮಚ್ ಲೈವ್ ಬರ್ತೀನಿ. ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಅಂಪ್ಲೆ, ಇಲ್ಲ ಅಂದರೆ ನಾನು ಮಾಡ್ತೀನಿ. ಇವಾಗ ಯಾನು ಬುಲಿಪು ಎಂಡ ಸೀದ ಬರಪಣಂದೆ ಮಾಲಶ್ರೀ ಸುಮನ್ ಬ್ರೋ ಸುಬ್ಬಾಗಿದೆ. ಮಾಲಶ್ರೀ ಅವರೇ ಹಾಯ್ ಬ್ರೋ ಎಂಚೊಳ್ಳರು. ಯಾನು ಹುಷಾರಲ್ಲೇ ಬ್ರೋ, ಈರು ಎಂಚೊಳ್ಳರು. ಒಳ್ಳೆ ಸಂಪತ್ತನ್ನು ಆಟ ಖಾಲಿ ಒಲ್ಪ ಬಂದು ಯಾನು ದಾಯಿಗೆ ಬಂದು ಎನ್ನಡ ಏರಿಕೆ ಎನ್ನಿ ಒಕ್ಕಡೆ ಸಬ್ಬು ಎಕಡೆ ಸಬ್ಬು ಅವಾರೆ ಸುಮನ್ .G24 ఉన్నది ಯಾರು ವನಸಾಂಡೆ ಎನ್ನ ವನಸಾಂಡೆ ಬ್ರೋ ಇರ್ನಾಂಡೆ ದಾದಿ ಸ್ಪೆಷಲ್ ಇರಿಗೆ ಎಂಕ್ ಚಪಾತಿ ಬೊಕ್ಕ ಬೀನ್ಸ್. ಓಕೆ ನಾನು ರಿಟರ್ನ್ ಮಾಡ್ತೀನಿ ನಾಳೆ ಅಂತಿದ್ದಾರೆ. ಓಕೆ ಉದಯ ಅನ್ನ ಆಳುವುದಿಲ್ಲ ಬನ್ನಿ ಅನ್ನೋದಿಲ್ಲ. ಸುಮ್ಮನೆ ಓಕೆ ಅನ್ನ ನಾಳೆ ಮಾಡ್ತೀನಿ. ಓಕೆ ನಿಕ್ಕ ಡಾಟಾ ತಿಂಪುನನೇ ಅನ್ನ ಸೌಮ್ಯ ಅನ್ನೋದಿಲ್ಲ. ಉದಯನ್ನೇ ಟುಗೆದರ್ ತೂಯಿನ ಪವಿ ಅನ್ನ ಅನ್ನೋದಿಲ್ಲ. ಉದಯನ್ನ ಪೋಳೆ ರೆಡ್ ಬಾತಿಲ್ಲ ಅನ್ನೋದಿಲ್ಲ. ಸುಮ್ಮನೆ ಲೆಸ್ ಆಗುತ್ತೆ ಇವತ್ತು ಮಾಡಿದರೆ. ಹೌದೌದು ಇವತ್ತು ಮಾಡಬೇಡಿ ಆಯಿತಾ. ಏನನ್ನು ಏತು ಫೇಕ್ ಐಡಿಡ್ ಗೊಬ್ಬದರತೆ ಉದಯ ಅಂಚೆ ಅಕ್ಲಿಗೆ ನೆರಪೇಲು ಓಕೆ ಸೌಮ್ಯ ಅನ್ನೋದು ಸಂಪು ಸೌಮ್ಯ ಯಾನು ಬುಡ್ಚ ಬರ್ಪುನ ಮೋಕೆ ದನ್ನ ಅನ್ನೋದು ಉದಯನ್ನೇ ಈ ಫೇಕ್ ಐಡಿಡ್ ಬತ್ತಂಡ ಯಾನು ದಾಲ ತಪ್ಪು ಪಾತೇರ್ದೇನ ಪವಿ ಅನ್ನೋದು ಅವೇ ತಪ್ಪು ಪಾತೇರ ಬಲ್ಲಿ ಫೇಕ್ ಐಡಿಡ್ ಬತ್ತಂಡಲ್ಲ ಅವಲ್ಲ ಬುಡ್ಚನ್ನ ಪಾತೇರ ಬಲ್ಲಿ ನೆರ್ರೆ ಬಲ್ಲಿ ಬಕ್ಕದಾದ ಅವೇತ ಸಪೋರ್ಟ್ ಬಂತನ ಮಲ್ಲೇಜಿ ನಂಗೆ ದಾಲ ಪ್ರಾಬ್ಲಮ್ ಇಜ್ಜಿ ಅಂಡಲ್ಲ ದಾನೆ ಆಂಡ ಉದಯ ಈರಿ ಏಪಲೆನ್ನ ಮೋಕಿದೆ ಮಿಗ್ಗಿ ಅನ್ನೋದಿಲ್ಲ ಲೈಕ್ ಡನ್ ಪಣೋದಿಲ್ಲ. ಥ್ಯಾಂಕ್ ಯು ನಾಗೇಶ್ ಬ್ರೋ. ಓಕೆ ಬ್ರೋ ಪಣೋದು ಮಾಲಾಶ್ರೀ. ಮಾಲಾಶ್ರೀ ಅವರ ಹತ್ರ ಚಾನೆಲ್ ಉಂಟಾ? ನಾನು ಇನ್ನೊಂದು ಐಡಿಯಲ್ಲಿ ಮಾಡಿದ್ದೇನೆ ಗೊತ್ತಿಲ್ಲ. ನೀವು ನನಗೆ ಕಾಮೆಂಟ್ ಹಾಕಿದರೆ ಮಾಡಿದ್ದೆ. ಅದರಲ್ಲಿ ಇನ್ನೊಂದು ಚಾನೆಲಲ್ಲಿ ಮಾಡ್ತೀನಿ ನಾನು. 2 ಚಾನೆಲ್ ಉಂಟು ನಂದು. ಅದು ಅಷ್ಟು ಯೂಸ್ ಇಲ್ಲ, ವೀಡಿಯೋ ಆಗ್ತಾ ಇಲ್ಲ. ಆದರೂ ಹಾಕ್ಲಿಕ್ಕೆ ಉಂಟು, ಇನ್ನು ಕಂಟಿನ್ಯೂ ಮಾಡಲಿಕ್ಕೆ ಉಂಟು ಸಮಯ ಸಿಕ್ಕಾಗ. ಈಗ ಸಮಯ ಸಿಗ್ತಾ ಇಲ್ಲ. ನಾನು ನೋಡ್ತೀನಿ ಮಾಲಾಶ್ರೀ ಇದೆ ಅಂತ. MALSHREE ಮಾಲಾಶ್ರೀ MALSHREE ಮಾಲಾಶ್ರೀ 2201 MRK ವ್ಲಾಗ್ಸ್ ಅಲ್ವಾ? ಕರೆಕ್ಟ್. ಕಾಮೆಂಟ್ ಆಗಿದೆ, ಚಾನೆಲ್ ಸಬ್ ಮಾಡಿದೆ. ಒಂದರಲ್ಲಿ ಕಾಮೆಂಟ್ ಹಾಕಿ ಬಿಡ್ತೇನೆ ಆಯಿತಾ. ವಿಡಿಯೋ ಸ್ಟಾರ್ಟ್ ಮಾಡಿ.
ಇದು ಇನ್ನೊಂದರಲ್ಲಿ ನಾನು ಮಾಡಿದ್ದೆ. ಹಾಗಾದ್ರೆ ಇದು ನೋಡಿದ್ದೆ ನಾನು. ಓಪನ್ ಆಗ್ತಾ ಇಲ್ಲ ಯಾಕೆ? ನಾನು ನವೀನ್ ವ್ಲಾಗ್ಸ್ ನನ್ನ 2ನೇ ಚಾನೆಲ್. ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಬರುವುದಿಲ್ಲ, ಅದು ನೀವು ನೋಡಿ ಸಪೋರ್ಟ್ ಮಾಡ್ಬೇಕಾಯ್ತಾ. ಕಾಮೆಂಟ್ ಆಗಿಬಿಟ್ಟು ಎಸ್ ಆರ್ ಟೈಲರ್ ಬಂದರು. ಹಾಯ್ ಎಸ್ ಆರ್ ಟೈಲರ್, ವೆಲ್ಕಮ್ ಟು ಬರ್ಪಾರ ಲೈವ್ ಬರ್ಪಾರ ಪದ್ಯಾನ ಪರ. ಎಸ್ ಬ್ರೋ ಚಾನೆಲ್ ಇದೆ. ಅಯ್ಯೋ ಸಂಪತ್ತಣ್ಣ ಈರು ಬುರುಡೆ ಇಜ್ಜಿಂದ ತೂಳಿ ನಾನು ಪವಿಬಲ ತನ್ನ ಪಾತಿರ ಈರು ಉತ್ತರ ಕನ್ನಡ 10 ಆತೆ ಶಾಂತಕ ಉದಯಣ್ಣ ಮೈನ್ ಪೋಲೆ ಮಿತ್ತು ಬೋಲೆ MRK ವ್ಲಾಗ್ಸ್ ಕನ್ನಡ ಬ್ರೋ. ಹೌದು ನೋಡಿದೆ. ಸೌಮ್ಯ, ನಾನು ನಿಮ್ಮ ಲೈವಿಗೆ ಅಂದರೆ ಈ ಮೊಬೈಲಲ್ಲಿ ಆಲ್ರೆಡಿ ಮಾಡಿದ್ದೇನೆ, ಅದು ಇದರಲ್ಲಿ ಇನ್ನೊಂದರಲ್ಲಿ ಮಾಡಿರಲಿಲ್ಲ. ಈಗ ನಾನು ಅದು ಚಾಲು ಇಡ್ತೇನೆ ಒಂದು ವಿಡಿಯೋ, ಅದರಲ್ಲಿ ಸಪೋರ್ಟ್ ಮಾಡಿದೆ. ಈ ಕಾಯಿ ತಿಂದಿದ್ದೀರಾ? ಸೂಪರ್ ರುಚಿ. ಯಾವ ಕಾಯಿ ಅಂತ ಇನ್ನೂ ನೋಡಬೇಕು, ನನಗೆ ಈಗ ನೋಡ್ಲಿಕ್ಕೆ ಆಗಲ್ಲ. ಫಸ್ಟ್ ಚಾನೆಲಿಂದ ಮಾಡಿಲ್ಲ ಅಂದರೆ ರಿಟರ್ನ್ ಮಾಡಿ ಅಣ್ಣ. ಎಲ್ಲ ಮಾಡ್ತೇವೆ, ನೀವು ನಮಗೆ ಒಂದು ಕಾಮೆಂಟ್ ಹಾಕಿಬಿಡಿ. ಒಂದು ವೇಳೆ ನಿಮಗೆ ಈಗ ಕಾಮೆಂಟ್ ಆಗ್ಬೋದು, ನನಗೆ ಈಗ ಅದು ವಿಡಿಯೋ ನಡೀತಾ ಉಂಟಲ್ಲ, ಲೈವ್ ನಡೀತಾ ಉಂಟು, ಆಗೋದಿಲ್ಲ. ಸೊ ಮತ್ತೆ ಮರೆತು ಹೋಗ್ತದೆ. ನೀವು ಕಾಮೆಂಟ್ ಹಾಕಿದರೆ ನಾನು ನಾಳೆ ಬೆಳಿಗ್ಗೆ ಇಲ್ಲದಿದ್ದರೆ ಸಂಜೆ ಯಾವಾಗಲಾದರೂ ನಿಮಗೆ ಸಪೋರ್ಟ್ ಮಾಡ್ತೇನೆ. ಫಸ್ಟ್ ಚಾನಲಿಂದ ಉದಯನ್ನ ವೆಯ್ಟ್ ಮಾಡೋದಿಲ್ಲರು. ಪವಿಯರಕ್ಕ ಯಾನು ಮಿತ್ತು ಬೊಕ್ಕ ಬರ್ತೀನಿ. ಶಾಂತ ಸಿಸಿ ಇರೆಗೆ ಇತ್ತೀಜಾರು ಮಾಡೋದಿಲ್ಲರು. ಅಂದೇ ಪವಿ ಸಿಸ್ ಮಾಡೋದು ದಾದೆ ಬ್ರೋ. ಸೌಮ್ಯ ದಾದ ಮಲ್ಪವರು ನಾಳೆ ಪೂಜೆನ ವಾರ ಮಾರೆ. ಎಲ್ಲ ಪೂಜೆನ ವಾರದ ಎಲ್ಲ ಇಂಚುವಾರೆ, ಎಲ್ಲ ಗುರುವಾರೇ, ಎಲ್ಲ 5 ತಾರೀಕು. ಥ್ಯಾಂಕ್ ಯು ಬ್ರೋ ಸಪೋರ್ಟ್ ಮಾಡಿದ್ದಕ್ಕೆ. ನಮ್ಮ ಸಪೋರ್ಟ್ ಎಲ್ಲರಿಗೂ ಇರ್ತದೆ, ಯಾವಾಗಲೂ ಇರ್ತದೆ. ನಮಗೆ ಸಹ ನೀವು ಸಪೋರ್ಟ್ ಮಾಡಬೇಕು, ವಿಡಿಯೋ ಎಲ್ಲ ನೋಡಬೇಕು, ಸ್ಕಿಪ್ ಮಾಡಬಾರ್ದು, ಚಾಲು ಇಡಬೇಕು. ನಾವಾಗಿ ನೋಡಿ, ನಾವೀಗ ಚಾಲು ಇಟ್ರೆ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಬಲ್ಲೆ ಕಂಟಿನ್ಯೂ. ಡೋಲ್ ಬರ್ತದ ಅದು. ಎಂದಿಗಾದರೂ ಪಕ್ಕ ವಿಶೇಷ ನೋಡಿ ಕತ್ತಲೆ ಕೋನಡಿ ಇನ್ನಿಲ್ಲ ಕತ್ತಲೆ ಕೋನಡಿ ಎಂಗ್ಲೆ ತೋಜರಿ ಅಂದು ಯಾನ್ ರಡೈಡಿಜ್ಜಿ ಶಾಂತ ಸಿಸ್ ಪವಿ ಪವಿ ಯಾನ್ ಬೇಕಾಗಿದ್ದ ಪತ್ರಲ್ಲ ಯಾನ್ ತತ್ತದ ಪಾತಿರ್ತಾನ ಉದಯ್ ಅಂತಿದ್ದಾರೆ ಪವಿ. ಸೌಮ್ಯ ಇರೇಗ ಅವ ಬೊಲ್ಲೊಡಿಯರು ಅಂದ ಸರಿ ಇತ್ತಂದ ಬುಡ್ರ ಬಲ್ಲಿಸ್ ಯಾನೈಕೆ ಅಂಚಿನ ಲೈವ್ ಬ್ರ ವಿಸಿಟ್ ಮಂತಿಜಿ ನಾಡದ ರಗಾಲಜಿ ರಗಲಜ್ಜಿ ಒಕ್ಕಡೆ ಅಂಕಲ್ ಸಪೋರ್ಟ್ ಮಾಡ್ಬಾರ್ದು ಮಲ್ಪರೆ ಹೋಗ್ತೀನಿ ಎಂಕ್ಲೆಗೆ ನೆರ್ಪಾಟಿಗೆ ಯಾನ್ ಪಿಕ್ಚರ್ ಸೆಂಡ್ ಮಲ್ಪೆ ಉದಯನ ಅವೇನು ಪಡೋಲೆ ಉದಯ್ ಬ್ರೋ ಒಡೆಗ್ ಒಡೆ ದಾನಿರಿ ಲೈಟ್ ಮಾಡಿದ್ರೆ ದಾನಿರಿ ಯಾನ ಲೈಟ್ ಕಡಪ್ರೋಡಿ ಎಂತ ಲೈಟ್ ರೂನೆ ನೇ ಕಡಪ್ರೋಡಂಜಿ ಅವ್ ಕ್ಯಾಮರಾ ಅಲಾಟನಿ ರೆಡ್ಲ ಬ್ಯಾಕ್ಲ ಫ್ರಂಟ್ಲ ಪಾತ್ ಮಲ್ಲ ಲೈಟ್ ಮಾಡೆ ಅವಂದು ಅವ್ ಯಾರು ದುಂಬು ಕುಕಿಂಗ್ ದ ವಿಡಿಯೋ ಮಂತಂತದ ಅಪಗಂಟ ಲೈಟ್ ಇಜ್ಜ ನಂಚ ನಾವು ಲೈಟ್ ಪಂತ ತಿಕ್ಕದು ಮಂತಂತೆ ಡೇ ಟು ಡೇ ತನ ಅವು ಡೇ ಟು ಡೇ ಅತ್ತಿ ನಮ್ಮ ಮೇಂಟೆನೆನ್ಸ್ ಅಂಗಡಿ ತಿಕ್ಕೊಂಡದೆ. ಓಕೆ ಓಕೆ ಒಂದು ಆಕ್ಚುಲಿ ಲೈಟ್ ಬೇತೆ ಬರ್ಕೊಂಡು ಬೊಕ್ಕ ವೈರ್ ಪೂರ ಪ್ಲಗ್ ಆಡ ಮನ್ಪಾಯಿನಿ ಯಾನ್ ಹೈಡೆಡ್ ತೂಪೆ ಮೋನೆ ದರ್ಶನ ಆವಡ್ ಬ್ರೋ ಮೋನೆ ದರ್ಶನ ಆವಡ್ ಬ್ರೋ ಈಶ್ವರಿ ಅವನದಲ್ಲಿ ಯಾನ್ ಹೈಡೆಡ್ ತೂಪೆ ಅವನದಲ್ಲಿ ಕರೆಂಟ್ ಫೋನ್ ಅವನದಲ್ಲಿ ಆರ್ಯನ್ ಫ್ಯಾಮಿಲಿ ತೆಲ್ತೊಂದಲ್ಲಿ ಹೌದು ನೀವು ಬರದೇ ಆಗಲಿಕ್ಕಿಲ್ಲ ನನ್ನ ಲೈವ್. ಅವು ಬೊರ್ಚಿ ಮೆಹಂದಿ ಪಾಡುವರು ಉದಯ್ ನಾ DP ಪಾಡೋಡ ಒಡೆ ಪಾಡ್ನು ಇರೇಗ್ ಪಾಡ್ರೆ ಆಪು ಜೊತೆ ಯಾರೇ ಪಾಡು ಆರ್ನ ಚಾನಲ್ DP ಪಾಡ್ಬೇಕು ಅಂತೀನಿ. RN ಫ್ಯಾಮಿಲಿ ಸಬ್ ಮಾಡಿ ರಿಟರ್ನ್ ಮಾಡಿ ನಾಳೆ. ಮುದ್ದುಗೊಂಬೆ ಬಂದ್ರು. ಹಾಯ್ ಮುದ್ದುಗೊಂಬೆ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. RN ಫ್ಯಾಮಿಲಿ ಸಬ್ ಮಾಡಿ ರಿಟರ್ನ್ ಮಾಡಿ ನಾಳೆ ಅಂತಿದ್ದಾರೆ. ಹೌದು ಸಾಂಗ್ ಬರೋಡ್ಗೆ ಸಾಂಗ್ ಪಡ್ಲೆ ಸಾಂಗ್ ಬರಡತೆ ಈರ್ ಪಣ್ ಪೂಜಾರ ಇರೇಗ್ ಬನ್ನಿ ಅವು ಹಿಂದಿ ಗೊತ್ತು ಹೋಗಲ್ಲ ಹಿಂದಿ ಓಪನ್ ಅವ್ರು ಬನ್ಲೆ ಓಲ್ಡ್ ಇದೇ ಗೊತ್ತಿತ್ತಿನ ಒಂದ್ 2 ಲೈನ್ 4 ಲೈನ್ ಹೋಗಿ ಇರೇ ಸೋಗ್ ಬರ್ಪು ನಾವೇನ್ ಪಲ್ಲೆ ಒಂದು ನಿಮಿಷ. ಹಿಂದಿ ಓಲ್ಡ್ ಸಾಂಗ್ ಹೊಸ ಸಾಂಗ್ ಪೂರ ಇಷ್ಟ
आता पसत ಬರ್ತಿ पसत ಕೇನ್ಲ ಕಲಿಜ್ಜಂಚ ಹ್ಮ್. परत पापा सब कहते हैं पराठे बड़ा ना कुछ करेगा वो आता तुंडे है माइक तगलेट पड़ो ಮೈಕ ದಳಗಡೆ ಇಟ್ಕೊಂಡು ओल्ड ನಮಸ್ತೆ ಸರ್ ಉದಯಣ್ಣ ಬಣದಲ್ಲಿ ನಮ್ಮ SR ಟೈಲರ್ नमस्ते नमस्ते SR ಟೈಲರ್ ಥ್ಯಾಂಕ್ ಯು ಮಾರ್ರೆ ಬಣದಲ್ಲಿ ಮುದ್ದು ಮೈಕದ ಕಳ್ಳಪ್ಪುನ್ಗೆ ಶಾಂತಸಿ ಸಾಕ್ಷಿ ಎಂಜಿನ ಲೈಟ್ ಅವು ಮಲ್ಲ ಹಾ ಎಂಕಲ್ಲ ಅಂಚೆನೆ ಒಂಜಿ ಮೈಕದ ಸೆಟ್ಟಿಂಗ್ ದಲಕ ಉಂಡು ಪೂರ ಲೈಟ್ मेरे महबूब कयामत होगी आज रुसवा तेरी गलियों में मोहब्बत होगी ಪಲ್ಲೆ ದುಂಬರ್ ಜಲ್ಸ ಮಾಡ್ಬಿಟ್ಟು ಅವೆಂಜಿನ ಕುಂಬಲಕಾಯ ಕುಂಬಲಕ ಕುಂಬಲಕ ಹಾಯ್ ನಾರಾಯಣ್ ಬ್ರೋ ನಾರಾಯಣ್ ಬ್ರೋ ವೆಲ್ಕಮ್ ಟು ಬಾವ ವೆಲ್ಕಮ್ ಟು ಲೈವ್ ಎಂಚೊಳ್ಳರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಗೆ ಈಶ್ವರಿ ನಾರಾಯಣ್ ಬ್ರೋ ಆರ್ಯನ್ ಫ್ಯಾಮಿಲಿಗೆ ಮಾತೆಲ್ಲ ಸಪೋರ್ಟ್ ಮಾಡ್ಬಿಡ್ಲಿ ಯಾರನ್ನ ಕೊಡೊಂಜಿ ಹೊಸ ಚಾನೆಲ್ ಅಂದು ಅತ್ತ ಅವೇನು ಬಂದ್ ಮತ್ತೆ ನೀನೆ ಮಂತೀರಾ ಗೊತ್ತಿಜ್ಜಿ ಒಂದು ಯಾರನ್ನ ಚಾನೆಲ್ ಓಕೆ ಓಕೆ ಅವು ತುಯಾರ್ಲ ಆಪುಜಿ ಮಾರೆ 21 ಸಬ್ಸ್ಕ್ರೈಬರ್ ಅವು ಗೊತ್ತಾಯ್ಜಿರಿ ಅವತ್ತಕ್ಕ ಇರು ಒಂದು ಚಾನೆಲ್ ಕಂಟಿನ್ಯೂ ಮನ್ಪೋರ ಅಥವಾ ದುಂಬುದೇನು ಮನ್ಪೋರ ಈರ ಒಂದು ಕಮೆಂಟ್ ಮಾಡ್ಲಿ ಓ ಚಾನೆಲ್ ಕಂಟಿನ್ಯೂ ಮನ್ಪೋರ ಇದು ಕಮೆಂಟ್ ಮಾಡ್ಲೇವೆ ನಾನು ತುಯ್ಯರ ಮಾತ್ರ ಇಂಚ ಏತ ಸತ್ಯ ಉಂಡು ಏನಡ ಅವನವೆಲ್ಲರೇ ಅಂದಿ ಉಂಡರ ನಾರಾಯಣ ಬ್ರೋ ಒಂಜಿ ಲೆಟ್ಟೆ ಸಾಂಗ್ ತಕ್ಕಿಜಿ ನೆಟ್ ಪಪ್ಪ ಕೇತೆ ಗೊತ್ತುಂಡೆ पापा कहते हैं बड़ा नाम करेंगे बेटा हम वो पढ़ ले हम करेंगे मगर ये तो कोई कोई न न जाने जाने कि मेरी मंजिल है कहाँ आपके प्यार में हम संवरने लगे होಗುತ್ತಲ್ಲ चुरा लिया है तुमने जो दिल को नजर नहीं चुराना सनम बदल के मेरी तुम जिंदगानी कहीं बदल न जाना सनम ले लिया दिल हाय मेरा दिल हाय दिल ಅಟೆಂಡಿ ಬನ್ನಿ ವನಿತಕ್ಕ ಸಪೋರ್ಟ್ ಒಂದೊಳ್ಳೆ ವನಿತಕ್ಕ ವೆಲ್ಕಮ್ ಟು ಲೈವ್ ಎಂಚೊಳ್ಳರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀನಿ ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಒಂಪ್ಲೆ ಆ ಲೈಕ್ ಕೊರಿಯರ್ ಥ್ಯಾಂಕ್ ಯು ಒಣಸಾಂಡೆ ದಾತಿ ಸ್ಪೆಷಲ್ ಓಕೆ ಬಾಯ್ ಗುಡ್ ನೈಟ್ ಬ್ರೋ ಪಣದಲ್ಲಿ ಈಶ್ವರಿ ಅವರು ಓಕೆ ಬಾಯ್ ಎಲ್ಎನ್ಸಿಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ನಾರಾಯಣ್ ಗುಲಾಲ್ ನಮಸ್ತೆ ಈಶ್ವರಿ ಸಿಸ್ ಪಣದಲ್ಲಿ ಪವಿ ಪಲ್ಲವಿ ಸಾ ಪಣದಲ್ಲಿ ಅಭಿ ದಾಲ ಉಂಡ ಉದಯ ಬೊಕ್ಕ ಅಭಿ ವಿಶೇಷ ದಾಲಜಿ ಎಟ್ಟಿ ಮುझ में कहीं ಹೋಲಿ ಮಾಡಕ್ ಪಾಡ್ದಿತ್ತೆ बाकी है ಕರೆಂಟ್ ಪೊಂಡ ಸಾಂಗ್ ಅಂತ कोई ಹೇಳಿ है ಅಂತ जिंदगी जगी धड़कन नहीं जाना ಸಾಂಗ್ जिंदा ಮಸ್ತ್ ಉಂಟು हूँ ಒಂದಿನ मैं ಲಿರಿಕ್ಸ್ तो ಗೊತ್ತಿದೆ अभी कुछ है से लगन इस लम्हे में है ये लम्हा कहाँ था मेरा अब है सामने इसे छू लूं जरा मर जाऊं ये जी लूं जरा खुशियाँ चूम लूं यारो ಮೊನ್ನೆ ಮಾತ ಅಮ್ಮಳ जरा ಯಾಂಗ್ ತೂತ मर ಸಂಪತ್ತಲ್ಲ जाऊं या लो लूं जरा ಒಬ್ಬ ಬಾರಿ ಬಂಗೊಂಡಿ ಕರೆಂಟ್ ಬೋರ್ಡ ಸಾಂಗ್ ಉಂತಾ ಇರೋಣ ಬೊಕ್ಕ ಬರ್ಪೂಜೆ ಆಯ್ತು ಅವನೊಂದಿಗೆ ವನಿತಾ ಕಾಯಂಡರು ದೈತ ಗಜ್ಪು ಶುಭರಾತ್ರಿ ಎಲ್ಲರಿಗೂ ಓಕೆ ಶುಭರಾತ್ರಿ ಪಲ್ಲೆ ಮಾತ ಅಮ್ಮಡ ಯಾನ್ಲ ತೂಪೆ ಸಂಪತ್ತನ್ನ ಅವನಲ್ಲಿ ಸೌಮ್ಯ ಪೋವಡ ತುಲೆ ಯಾನ್ ಕೋಡ ಪಂಡೆ
ಒನಸ್ ಆಡು ಕಜಿಪು ಮೀನು ಬಣ್ಣದಿಲ್ಲರು ಜನ ಮಸ್ತ್ ಉಳ್ಳೇರಿ ಮಿತ್ತು ಒಂಜಿ ತೋಜು ಒಂಜಿ ಒಂಚೆನೆ ಹೊರ ಬರ್ಪೇರು ಪೋಪೇರು ನಾನು ಆಂಟಿ ಎಂಡ್ ಬರ್ಪುನ ಟೈಮ್ ಎಂಕಲ್ಲ ಎಲ್ಲ ಡ್ಯೂಟಿ ಉಂಡದೆ ಬೊಕ ಇನ್ನೊಂದು ಬೆಚ್ಚ ಕಮ್ಮಿ ಇತ್ತುಂಡದೆ ಏರಿ ಇನ್ನೊಂಚು ಸೆಕೆ ಕಮ್ಮಿ ಇತ್ತು ಬಡ್ಡೆ ಸೆಕೆಂಡ್ ಇನ್ನೊಂದು ಕಮ್ಮಿ ಇತ್ತು ಎಂಕೆ ಆಕ್ಚುಲಿ ಯಾನು ಜಾಸ್ತಿ ಪಿದೆ ಪೋತು ಜಂಚದ ಗೊತ್ತಾಪುಜಿ ಮಧ್ಯಾಹ್ನ ವರ ಒಣಸು ಪೋಯೆ ಅವಾಗ ಎಂಕ್ ಅಂಚೆನೆ ಫೀಲಿಂಗ್ ಆಡ ಆತ ಹ್ಯೂಮಿಡಿಟಿ ಇಜ್ಜಾಡು ಇಮಿಡಿಯೇಟ್ ಅದಂದ ಅಂಜ ಗೊತ್ತಾನು ನಿನ್ನೆ ಕಂಟಿನ್ಯೂಸ್ ಮಲ್ಪುಳೆ ಒಣದಿಲ್ಲ ಒಂದೇನೆ ಕಂಟಿನ್ಯೂಸ್ ಮಲ್ಪುಣ ಓಕೆ ಓಕೆ ಬೆಸ್ಟ್ ಆಫ್ ಲಕ್ ಎಂಗಳು ಸಪೋರ್ಟ್ ನಮ್ಮ ಉದಯನ್ನ ಒಂದಿ ಅನ್ನ ಅಲ್ಲಿ ಆರ್ಎನ್ ಫ್ಯಾಮಿಲಿ ಪಂಡದುಂಡು ಚಾನೆಲ್ ಹಾ ಹಾ ಅರೆಗಳು ಒಂಚೂರು ಸಪೋರ್ಟ್ ಮಾಡ್ಬಿಡಿ ಇರ್ನ ಏತ ಆಪುನ ಉಪಯೋಗ ಬೆಚ್ಚನ ಮುಲ್ಪ ಬೆಚ್ಚ ಪಂಡಪ್ಪ ಅತಿಯವ ಏರ್ಕೆ ನೀವು ಉದಯಗ್ ಬೆಚ್ಚನಿಗೆ ದುಬೈಡ್ ಬೆಚ್ಚನಿಗೆ ದುಬಾಡ್ ಬೆಚ್ಚ ಎಕ್ಕ ದುಬೈಡ್ ಬೆಚ್ಚನವಲ್ಲ ಕಾಣುವ ರೈಟ್ ಉದಯಗ್ ಬೆಚ್ಚಗಾರ ಉಂಡ ಅಶ್ವತ್ನ ಕೊಡುವಂಜಿ ಸಾಂಗ್ ಓವಿ ಕಾನದ ಕಡಲಿಗೆ ಅವತ್ ಕೊಡುವಂಜಿ ಒಲಿತು ಮಾಡು ಮನುಷ್ಯ ಒಲಿತು ಮಾಡು ಮನಸ್ಸು ಬೊಕ್ಕೊಂಜಿ ಇಂದುಂಡು ಹೃದಯ ಸಮುದ್ರ ಕಲಕಿ ಅವಲ ಅರ್ನದೆ ವರ್ಣತ್ ಆರ್ಎನ್ ಫ್ಯಾಮಿಲಿ ವ್ಲಾಗ್ಸ್ ಒಂದ್ ನಿಮಿಷ ಆರ್ಎನ್ ಫ್ಯಾಮಿಲಿ ವ್ಲಾಗ್ಸ್ ಒಂದು ಏತ್ ಐಡಿ ಉಂಡು ಪಂಡ್ರೆ ಬಲ್ಲಿ ಮಾರ್ರೆ ಎಂಚ ಇರೆ ನಾಡು ಅನಿತೆ ಆರ್ಎನ್ ಫ್ಯಾಮಿಲಿ ವ್ಲಾಗ್ಸ್ ಅತ್ತದ ಓಕೆ ಓಕೆ ಸಾರಿ ಆರ್ಎನ್ ಫ್ಯಾಮಿಲಿ ಡ್ಯಾಶ್ Q3I ರೇವತಿ ಯಾರು ಓಕೆ ಒಂಜಿ ಮಂತೆ ವೇಟ್ ಒಂಜಿ ಚಾನೆಲ್ ಯಾನ್ ಮಂತೆ ಇರೆಗ್ ಒಂಜಿ ಕಾಮೆಂಟ್ ಪಾಡ್ವೆ ಇರ ಪಿರ ಮನ್ಪ್ಲೆ ತೊಂದರೆ ಐಟ್ ಒಂಜಿ ವಿಡಿಯೋ ಒಳಿತು ಮಾಡು ಮನುಸ ನೀನಿರೋದು 3 ದಿವಸ ಒಳಿತು ಮಾಡು ಮನುಷ ನೀನಿರೋದು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನುಷ ನೀನಿರೋದು 3 ದಿವಸ 3 ದಿನದ ಸಂತೆ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು 3 ದಿನದ ಸಂತೆ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಹೊರಲು ಏನು ತಂದಿ ಹೊರಗೆ ಏನು ಹಿಂದಿ ಒಂದೇನ ಮರ ರಾಂಗ್ ಉಂಡಿ ಸಾಂಗ್ ಸರಿ ಒಂಜಿ ಹೊರರಂತೆ ಬರ್ಪುಡಿ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರುವ ಕೊನೆ ತನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರುವ ಕೊನೆ ತನಕ ನಾನು ಎಂದು ಮೆರೆಯ ಬ್ಯಾಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ಎಂದು ಮರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ದ್ವೇಷವೆಂಬ ವಿಷಯ ಸುರಯಬೇಡ ಮೂಡ ಪ್ರೀತಿಯ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ ಪ್ರಸ್ತುತ ಚಪ್ಪಾಳೆ ಸೂಪರ್ ಬಾರಿ ಶೋಕಾಂಡವೆ ಹಾಯ್ ಸಂಪು ಜ್ಯೋತಿ ಅಕ್ಕ ವೆಲ್ಕಮ್ ಟು ಲೈವ್ ರಕ್ಷಿತಕ್ಕ ವೆಲ್ಕಮ್ ಟು ಲೈವ್ ಮಾತೆಲ್ಲ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲೆ ರಕ್ಷಿತ ಲೈಕ್ ಡನ್ನು ಶಾಂತಕ್ಕ ಹಾಯ್ ರಕ್ಷಾ ಅನ್ನ ಇತ್ತೆ ಟೈಮ್ ಮಂಡೇ ಡಿಜ್ಜೋಣದಲ್ಲಿ
ಉಂಡು ಮಂಡ್ಯ ಉಂಡಿ ಹಾಯ್ ಬ್ರೋ ಜನ ಕಮ್ಮಿ అయినా పోపిన్బోకు అంచ ఆర్డి గేమింగ్ సూపర్ వన్ ಉದಯಣ್ಣ ಇವ್ರು ಜ್ಯೋತಿಷ್ ಲೈವ್ ಪೋಪುಜಾರ ಆರು ಲೈವ್ ಆಪುಂಡೈತೆ ಮಲ್ಪುಜಾರ ತೈತೆ ಆರು ವಿಡಿಯೋ ಜಾಸ್ತಿ ಪಾಡುವಿರಿ ಲೈವ್ ಹೊರ ಮನ್ಪೇರು ಮಧ್ಯಾಹ್ನ ಪುರ ಎಂಕ್ ತಿಕ್ಕಂಡ ಪೋಪ್ಯಾನ್ ಶಿಲ್ಪಿಗಳು ಬರ್ತೀರಿ ಹಾಯ್ ಶಿಲ್ಪಿಗಳು ಓಲ್ಲರಿ ಶಿಲ್ಪಿಗಳ ನಮಸ್ತೆ ಹಾಯ್ ಜ್ಯೋತಿ ಸಿಸ್ಪರ್ ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ರೇವತಿ ಅಕ್ಕ ಯಾನು ರಡ್ಡೆ IDD ರೆಗೆ ಕನೆಕ್ಟ್ ಆಯೆ ಮೆಸೇಜ್ ಲ ಪಾಡಿ ಉಂದೇಟ ಆಲ್ರೆಡಿ ಆದ್ ಉಪ್ಪೆ ಯಾನು ಇಜಿನ ಒಂಜಿ ಕಾಮೆಂಟ್ ಪಾಡ್ಲೆ ಈ ಐಡಿ ಲೇಟೆಸ್ಟ್ ವಿಡಿಯೋ ಒಂಜಿ ಕಾಮೆಂಟ್ ಪಾಡ್ಲೆ ರಡ್ಡೆಟ್ ಒಂಜೆಟ್ ಚಾನೆಲ್ ಉಂಡು ಐಕ್ ಪಿರಗೊರ್ಲೆ ಬೊಕ್ಕೊಂಜೆಟ್ ಚಾನೆಲ್ ಇಜ್ಜೆ ಐಕ್ ಬುಡ್ಚಾವೆ ಯಾನ್ ಬರತೆ ಆಯ್ತು ಉದಯ ನಾಯ್ ಬಣವಲ್ಲೇರಿ ಹಾಯ್ ಹಾಯ್ ಶಿಲ್ಪಿಗಳೇ ದಾಣೆ ಆತಂದು ಉದಯಣ್ಣ ಇರಗೆ ದಾಳ ಆತಜ್ಜಿ ದಾದಾಂಡೆ ಅವಿರ ಪದ್ದೆಗೆ ಎಂದಾರ ಒಂದು ಖುಷಿ ಆಯ್ರ ಅಂಚ ಬೊಲ್ತಾರ ಶಾಂತಕ್ಕ मेरा दिल भी कितना पागल है ये प्यार तो तुमसे करता है ಸೂಪರ್ ಫ್ಯಾಂಟಾಸ್ಟಿಕ್ ಅಕ್ಷಯ್ ಕುಮಾರ್ ಅಕ್ಷಯ್ ಕುಮಾರ್ ಇನ್ನ ಪುದರೇ ಪಿಕ್ಚರ್ ಉಂಡದ ದಿನ ಇಜ್ಜಿ ಶಾಂತ ಸಿಸ್ ಮೊರಾಣಿಯ ಅಮಾಸೆ ಪಣ್ಣ ಬರ ಬಲ್ತದ ಎಂಗ್ಲೆ ತಿಕ್ಕೊಂಡಾವ್ ನಮ್ಮ ಹೊರರ ಬರ್ಪುಜಿ ಅಂದ್ ಬರ್ಪುಂಡ ಆಡಲ್ಲ ಅವು ಇಲ್ಲಿ ಬಂದರೆ ಮಂಚದ ಕೆಳಗೆ ಬಚ್ಚಿಕೊಂಡು ಇರುತ್ತೀರಾ ನಿಮಗೆ ಧೈರ್ಯ ಇಲ್ವಾ ಅನ್ಕೊಂಡಿದ್ದೀನಿ ಎಂಕ್ ಟೈಮ್ ತಿಕ್ಕನಿ 11 ಗಂಟೆ ಬೊಕ್ಕ ಏಪ ಪಗೆಲ್ಡ ಪಗೆಲ್ಡು ಮುಂತಪ್ಪ 11 ಸಾಗರ್ ಮಲ್ಲ ಜನ ಅತ್ತೇನಿ ಅತ್ತೆ ಅಂದ್ ಯಾರು ಮಲ್ಲ ಜನ ಅತ್ತಿರುತ್ತೆ ಇಲ್ಲಿ ಬಂದ್ರೆ ಮಂಚದ ಕೆಳಗಡೆ ಬಚ್ಚಿಕೊಂಡು ಇರುತ್ತೀರಾ ನಿಮಗೆ ದಯ ಇಲ್ವಾ ಹೋಗಿ ಬಲ್ತಾರ ಆರ್ ಪೋಯಿರ ಅಂತ ಸೌಮ್ಯನ ಮೇಲಾಡ ಆಯ್ಚಿ ತಾಲಜ್ಜ ಬೇತ ಪದ್ಯ ಜೇರ್ನ ಪದ್ಯ 1 ನಿಮಿಷ ಪ್ರೈಸ್ ದಿತೆ ಉನಸ್ ಉಂಡರೆ ಬ್ರೋ ಉನಸ್ ಆಂಡೆ ಬ್ರೋ ಎನ್ನ ಆಂಡಿ ಉನಸ್ ಮೆರ್ನ ಉದಯನ ನಾತ್ ಜಾಂದ್ ನನ್ನಲ್ಲ ರೈಸ್ ಆವನದಿತ್ತೆ ಅಲ್ಲೇ ಅರ್ನ ಇತ್ತೆ ರೈಸ್ ಆವನುನಿಗೆ ಅಲೆ ಕೊಡು 11 ಗಂಟೆ ಉನಸ್ ಅರ್ನ ಇನ್ನ ದಾದ ಸಂಪು ಬೊಕ್ಕ ಎಂಕ್ ಚಪಾತಿ ಬೊಕ್ಕ ಅಂದುಲೆ ಬಿನ್ಸ್ ಸುಕ್ಕ ಹೊಡಿಬಾರ್ದು ಮನಸ್ಸು ಪ್ರೀತಿ ಹೃದಯ ಬಾರ ಏನ್ ಮಾತಾ ಮಿತ್ತುಳ್ಳರ ತೀರ್ಥ ಮತ್ ಮೆಸೇಜ್ ಪಾಡ್ಲೆ ಲೈವ್ ಲೈಕ್ ಕೊರಂದಕ್ಲು ಲೈಕ್ ಕೊರ್ಲಿ ನಾನು ಏನ್ ಲೈಕ್ ಆವಡ ಇವಾಗು ತೂಲಿ ಆಪುಣ ಅಂದ್ ಸುಧಾರಾಮ್ ಬತ್ತೀರಿ ಹಾಯ್ ಸುಧಾಕ್ಕ ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡ್ಪ್ಲೇ ಸುಧಾಕರ್ ಮೇಲ್ದ ಮಾಮಿ ಜ್ಯೋತಿಯಕ್ಕನ ಮಾಮಿ ಅತ್ತ ಎಂಕಲ್ ರಿಲೇಷನ್ ಜ್ಯೋತಿಯಕ್ಕನ ಮಾಮಿ ಸುಧಾ ಬಂದ್ಲು ನಾನೇ ಚಿಕ್ಕ ಮನ ಎಂಕ್ ರಸಮ್ ಅಂಡ್ ಕಬಾಬ್ ಅನ್ನೊಂದಿಲ್ಲ ಓ ವೆರಿ ಗುಡ್ ರಸಮ್ ಬೊಕ್ಕ ಕಬಾಬ್ ಸೂಪರ್ ಆಪ್ ನೋಡ ಸೌಮ್ಯ ಕೊಕ್ಕ ಮಲ್ಪೆರೆ ಪನು ಅಮ್ಮಡ ಯಾನು ಬರ್ಪೆ ಅಲ್ಲ ಇಲ್ಲ ಓಕೆ ಅನ್ನೋದಿಲ್ಲ SBS ಬತ್ತೀರಿ ಹಾಯ್ SBS ವೆಲ್ಕಮ್ ಟು ಲೈವ್ ಇಂಚ ಒಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀನಿ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲಿ ಹಾಯ್ ನವೀನ್ ಬ್ರೋ ಪಣೊಂದಿಲ್ಲ ಹಾಯ್ ಹಾಯ್ ಫಸ್ಟ್ ಟೈಮ್ ಬತ್ತಿಲ್ಲ ತೋಜು ನೆಂಕ್ ದಾದೆ ಪುದ್ದಾರಿ ಇರ್ನ SBS ರಿಯಲ್ ಎಸ್ಟೇಟ್ ಪುದರಿ SBS ಚಾನೆಲ್ ಉಂಡ ಇರ್ನ ರಡ್ ಇರ್ನುತ್ತ ಸಂಪತ್ ಮುಜಿ ತೊಚ್ಕೊಂಡು ರಡ್ ವರ್ಷಡು ರಿಯಲ್ ಎಸ್ಟೇಟ್ SBS ಲೈಕ್ ಮಂತೆ ಥ್ಯಾಂಕ್ ಯು ಸೋ ಮಚ್ ಅವೇ ಎಂಕ್ ರಸಮ್ ಅಂಡ್ ಕಬಾಬ್ SBS ಅಣ್ಣ ಹೇಗಿದ್ದೀರಾ ಅಂತಿದ್ದಾರೆ ನಾನು ಸೌಖ್ಯವಾಗಿದ್ದೇನೆ ಬ್ರೋ ನೀವ್ ಹೇಗಿದ್ದೀರಿ ಊಟ ಆಯ್ತಾ ನಿಮ್ದು ಏನ್ ವಿಶೇಷ ಯಾವ ಊರು ನಮ್ಮ ಲೈವ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಸಪೋರ್ಟ್ ಮಾಡಿ ಧನ್ಯವಾದಗಳು ಸೌಮ್ಯ ಇಂಕ ಕಬಾಬಾವು ಎಡ್ಡೆ ಆಪುಂಡು ಅಗ್ಗಿಯರವನಲ್ಲೇ ಹಳೆ ಗಿರಾಕಿ ಬ್ರೋ ನಾನು ಕೊಡಗು ಹೌದಾ ಅದು ಯಾಕೆ ನನ್ನಲ್ಲಿ ನಿಮ್ಮಲ್ಲಿ ಬ್ಲೂ ಇಲ್ಲ ಮತ್ತೆ ನೀವು ಮೊದಲು ಬಂದಿದ್ದು ಏನೋ ರೆಕಾರ್ಡ್ ಇಲ್ಲ ಮಾರ್ರೆ
ರಕ್ಷಿತಾ ತಾತ ರಕ್ಷಿತಾ ಅಲ್ವಲ್ಲ ನೀವು? ಅವರು ಬೇರೆ ಬೇರೆ ಹೆಸರಲ್ಲಿ ಬರ್ತಾರೆ ಮರ ಒಮ್ಮೊಮ್ಮೆ. ಲಿಖಿತ್ ರಾಜಿ, ಕೆನ್ನೆ ಮೇಲೆ ಸೇಬಿದೆ, ಅಲ್ಲೇ ಗಿನಿಯ ಮೀಗಿದೆ, ತೊಂಡೆಕಾಯಿ ತುಟಿಯಲ್ಲಿ, ದಾಳಿಂಬೆ ಕಾಳು ಬಾಯಲ್ಲಿ, ಏನಿದು ಏನು ಮೋಜಿದು ಮೋಜಿದು. ತೆಗೆದು ಬಿಟ್ಟಿದಂದ್ರೆ ಅದು ಎಂತ ಇದು ಗೊತ್ತುಂಟಾ? ಗೊತ್ತಿದ್ದಾನೆ ಬಲ್ಲೆ ಬ್ರೋ. ಅದೆಂತ ಆಯ್ತು ಗೊತ್ತು, ನಮ್ಮ ಮೊನ್ನೆ ಒಂದ್ಸಲ ಮೇಂಟೆನೆನ್ಸ್ ನಡೆಯಿತು ನಮ್ಮ ಚಾನೆಲ್ ಇದ್ದು, ಆಗ ಎಲ್ಲ ಮಂದಿದು ಬ್ಲೂ ತೆಗಿದೆ ನಾವು, ಮತ್ತೆ ಬಂದವರಿಗೆ ಕೊಡ್ತಾ ಹೋದೆ. ನೀವು ಮತ್ತೆ ಇದು ಇವತ್ತೇ ಬಂದಿದ್ದು. ಕೆನ್ನೆ ಮೇಲೆ ಯಾರಿವಳ ಮ್ಯೂಸಿಕ್ ಬೋರ್ಡ್ ಅನ್ನ ಪಲ್ಲೆ ಎಂಟ ರಡ್ರಡ್ ಉಂಟು, ಬೋರ್ಡ್ ನಂದುಲ ಉಂಟು, ಹಾರ್ಮೋನಿಯಲ್ ಉಂಟು. ಮೊಬೈಲ್ ಶ್ರುತಿ ಬಯತ್ ಬನ್ನಿ ಶ್ರುತಿ C4 D4 C4 C ಶಾರ್ಪ್. ನಿಮಿಷ. ಕೊಟ್ಟೆ ಬ್ರೋ, ಕೊಟ್ಟೆ. ಇನ್ನೊಂದು ಮೆಸೇಜ್ ಹಾಕಿ ಆಯ್ತಾ? ಫುಲ್ ಸಾಂಗ್ ಬರ್ಪು ಇರು ಗೂಗಲ್ ನಾಡೋಡಿ ಗೂಗಲ್ ನನ್ನ ಯಾರಿವಳು ಒಂದು ಪಾಡ್ಲಿ ಅಪ್ಪ ಇರಿಗ ಸ್ಮೂಲೆ ಬಂದೊಂದು ಆಪ್ಷನ್ ಬರ್ಪುಂಡು ಅವ್ರು ಕನ್ನಡ ಉಂಡು. ಸ್ಮೂಲೆ ಫಸ್ಟ್ ಆಪ್ಷನ್ ಹೋಗಿ ಬರ್ಪುಂಡು ಇರು ಗೂಗಲ್ ಯಾರಿವಳು ಪಾಡ್ಯಟ ಯಾರಿವಳು ಲಿರಿಕ್ಸ್ ಒಂದು ಪಾಡ್ಯಟ ಇರಿಗ ಅವು ಸ್ಮೂಲೆ ಅಂತ ಬರ್ಪುಂಡು ಫಸ್ಟ್ ಆಪ್ಷನ್. ಸ್ಮೂಲೆ ಉಂಟತ್ತೆ ಏನು ಫಸ್ಟ್ ಓದ್ತಾರೆ ಒಟ್ಟು ಕನ್ನಡ ಉಂಡು. ರಾಜೇಶ್ ಅಣ್ಣ ಬಂದ್ರು. ಹಾಯ್ ರಾಜೇಶ್ ಅಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ? ಇಂಗ್ಲಿಷ್ ಬರ್ಕೊಂಡು ಅಜ್ಜನ ತೀರ್ಥದ ದುಲೆಗೆ ಆಯ್ತಾ? ತೀರ್ಥ ಕನ್ನಡ ಹುಡುಕು ಇಂಗ್ಲಿಷ್ ವರ್ಡಿಂಗ್ ಚೇಂಜ್ ಪುಣಿ. ಓಕೆ ಗೊತ್ತಿತ್ತು ನಾವು ಅಂದಾಜು ಹಾಕೊಂಡು. ಯಾರಿವಳು ಸೂಜಿ ಮಲೆ ಕನ್ನವಳು, ಯಾರಿವಳು ಸೂಜಿ ಮಲೆ ಕನ್ನವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಡಿಸ್ಟರ್ಬ್ ಆಗಿದೆ. ಸಾರಿ ಬನ್ನಿ. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು, ಮಾತಿನಲ್ಲಿ ಹೇಳಿದರೆ ಸಾಲಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಸೂಜಿ ಮಲೆ ಕನ್ನವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು, ಸಿರಿಗಂಧ ಈ ಬೊಮ್ಮೆ ಇವಳಿಗೇಕೆ ಗಂಧವೋ. ಇಂಗ್ಲಿಷ್ ಕನ್ನಡ ಹೋಯ್ತು ಬರ್ಬಿಟ್ಟು ಅವೇ ಕನ್ನಡ ಅಲ್ಪನೆ ತೀರ್ಥದ ಸೆಕೆಂಡ್ ಆಪ್ಷನ್ ಮಿನಿಪು ಎಂಕಿತ್ತ ಫಸ್ಟ್ ಆಪ್ಷನ್ ಕನ್ನಡನೇ ಬರ್ಪುಂಡು, ಬೊಕ್ಕ ಇಂಗ್ಲಿಷ್ ಬರ್ಪುಂಡು ಅಂಚ. ಥರ್ಡ್ ಆಪ್ಷನ್ ಇದು ಗೂಗಲ್ ಸರ್ಚ್ ಮಾಡಿ ಬರುತ್ತೆ ಅಪ್ಪ, 2-3 ಆಪ್ಷನ್ ಉಪ್ಪುಂಡು ಅದೇ. ಶ್ರೀಗಂಧ ಈ ಗೊಂಬೆ ಇವಳಿಗೇಕೆ ಗಂಧವೋ, ಬಂಗಾರ ಈ ಹೆಣ್ಣು ಇವಳಿಗೇಕೆ ಒಡವೆಯೋ, ತಾರೆಗೆ ಈ ತಾರೆಗೇಕೆ ಮಿನುಗು ದೀಪವೋ, ಈ ಬೆಳಗಿಗೇಕೆ ಬಿರುಸು ಬಾಣವೋ, ಕೆನ್ನೆ ಮೇಲೆ ಸೇಬಿದೆ, ಅಲ್ಲೇ ಗಿಳಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲಿ, ದಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು, ಏನಿದೇನು ಮೋಜಿದು, ಯಾರಿವಳು ಸೂಜಿ ಮಲೆ ಕನ್ನವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು, ದಯಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ. ಆಯ್ಕೊಂಜು ಬರ್ಪಣತ್ತ ಅವು ಇವ್ರು ಪಡ್ಲಿ. ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು,
ಟ್ಯಾನ್ 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 ಟ್ಯಾನ್. ಈ ದೇವತೆ ಈ ದೇವತೆಯ ಚೆಲುವ ನೋಡಲು ಈ ಮಾಯಗಾತಿ ನಗುವ ಕಲಿಯಲು ನೋಡಲಿವಳು ಹುಣ್ಣಿಮೆ ಬಿರಿಯಲಿವಳು ನೈದಿಲೆ ಚಿಗುರು ಮಾವು ಬಯಸಿದೆ ಒಳಕೂಹುದನಿ ಇದೆ ಏನಿದು ಏನು ಮೋಜಿದು ಏನಿದೇನು ಮೋಜಿದು ಯಾರಿವಳು ಸೂಜಿ ಮಲೆ ಕಣ್ಣವಳು ಯಾವ ಅಲ್ಲೇ ಲಿಖಿತ ಮಾಡೋದಿಲ್ಲ ಇರುವುದಕ್ಕೆ ಸ್ಪೀಡ್ ಇಡ್ಬೋಡ್ಗೆ ನೂದತ್ತ ಸ್ಪೀಡ್ ಕೊಂಡ ಆಪುಜಿಗೆ. ಸಂಜಿತ್ ಕಾರ್ಕಳ ಬರ್ತೀರಾ? ಹಾಯ್ ಸಂಜಿತ್ ಕಾರ್ಕಳ, ವೆಲ್ಕಮ್ ಟು ಲೈವ್ ಎಂಚೋಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಡಿ. ಥ್ಯಾಂಕ್ ಯು. ಮಾಲಾಶ್ರೀ ಸೂಪರ್ ಮಾಡೋದಿಲ್ಲ, ವನಿತಕ್ಕ ಸೂಪರ್ ಮಾಡೋದಿಲ್ಲ. ಕನ್ನಡ ಬಿಗ್ ಬಾಸ್ ಬಂದ್ರು ಎಂಚ ಉಳ್ಳಾರು ಬ್ರೂ ಅನ್ನೋದಿಲ್ಲ. ಹಾಯ್ ಕನ್ನಡ ಬಿಗ್ ಬಾಸ್, ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು. ಯಾನು ಹುಷಾರು ಉಳ್ಳ ಏರ್ ಎಂಚ ಉಳ್ಳಾರು ವನಸಾಂಡೆ ದಾದು ಸ್ಪೆಷಲ್ ಏರ್ ಮತ್ತೆ ಲೈಕ್ ಕೊಡ್ತಿದ್ದಾರೆ ಅಂಜು ಪ್ಲೀಸ್ ಲೈಕ್ ಕೊಡ್ಲಿ ಸಪೋರ್ಟ್ ಮಾಡ್ಬಿಡ್ಲೇವೆ. ವನಿತಕ್ಕ ಗುಡ್ ಸಾಂಗ್ ಮಾಡೋದಿಲ್ಲ, ಸಂಪು ಕನ್ನಡಕ್ಕೆ ವನಸಾಂಡ್ ಮಾಡೋದಿಲ್ಲ. ಸಂಜಿತ್ ಕಾರ್ಕಳ ವನಸಾಂಡೆ ಎನ್ನಾಂಡ್ ಬ್ರೋ ಇರ್ನಾಂಡೆ ನಮ್ಮೊಟ್ಟಿಗೆ ಉದಯ ಕತ್ತಲೆ ಕೋಣೆಡು ನಮ್ಮ ಕತ್ತಲೆ ಕಾಣಿಡುವುಲ್ಲ. ಕನ್ನಡ ಬಿಗ್ ಬಾಸ್ ವನಸಣ್ಣ ನಮಸ್ಕಾರ ಹಿಟ್ಲರ್ ಸರ್. ವನಸಾಂಡ್ ಎನ್ನಾಂಡು ಅರ್ನಾತಿಚ್ ಸತೀಶ್ ದೊಡ್ಡ ಬತ್ತೀರು. ಹಾಯ್ ಸತೀಶ್ ಅಣ್ಣ, ವೆಲ್ಕಮ್ ಟು ಲೈವ್ ಎಂಚೊಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಡಿ. ವನಸಾಂಡೆ ದಾದು ಸ್ಪೆಷಲ್ ಲಾಸ್ಟ್ ಕೊಂಚ ಕಾಣದ ಕಡೆಗೆ ಉಂಡವ ಹಾ ನನ್ನ ಫೇವರಿಟ್. ಅವು ಸೋಕಾತುಂಡೆ ಕತ್ತೆ ಹೆಂಗ್ ಖುಷಿ ಆಡ ಆಡ ಮಾತ್ರ ಆತು ಸ್ಪೀಡ್ ಪಣುಚ್ಚಿ ಮೆಲಾನೆ ಬಲ್ಲೆ ಅಂತೆ ಇತ್ತೆ ಇರು ಪದ್ಯ ಬಂಡಾರದೆ ಸ್ಪೀಡ್ ಅನ್ನದೆ ಅವಂತ ಸ್ಪೀಡ್ ಅಣ್ಣ ಸ್ಲೋ ಬಂಡ ಬೊಕ್ಕಲ್ಲ ಸೋಕ ಇತ್ತೆ ಸೋಕ ಆತುಂಡು ಅಂಚೆ ಬಣ್ಣತ್ತೆ ಅಂದಲ್ಲ. ಸಂಜಿತ್ ಕಾರ್ಕಳ ವನಸಾಂಡೆ ಸತೀಶ್ ದೊಡ್ಡಡ್ಕ ಹಾಯ್ ಇನ್ನು ಬ್ರೋ. ಜನ ಕಮ್ಮಿ ಅಂತೆ ಹಾ ಮರಿಯಲತ್ತೆ ನನ್ನ ಮೂಜ್ಬೋಡು ಬಂದವರೆಲ್ಲರೂ ಲೈಕ್ ಕೊಡಿ. ಹೌದು ಲೈಕ್ ನೋಡಿ. ಕೊಟ್ಟರೆ ಪಾಪ ಅವರೇ ಕೇಳ್ತಾ ಇದ್ದಾರೆ ಲೈಕ್ ಕೊಡಿ ಅಂತ, ನಮ್ಗೆ ಲೈಕ್ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಕತ್ತಲೆ ಕೋಣೆಯಲ್ಲಿ ಕೂತ್ಕೊಂಡು ಸಹ. ನಮ್ಮ ಕತ್ತಲೆ ಕೋಣೆಡುವುಲ್ಲ ಊರ್ದಾರತೆ ಏರಿ ದೊಡ್ಡಡ್ಕ ಪಂಡ ಊರ ನಮ್ಮ ಊರ ಸತೀಶ್ ಅನ್ನಿ. ರಾಜೇಶ್ ಅಣ್ಣ ಬಂದ್ರು. ಹಾಯ್ ರಾಜೇಶ್ ಅಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಸ್ವಲ್ಪ ದೊಡ್ಡಡ್ಕ ಅವು ಎಂಕ್ಲ ಗೊತ್ತುಜಿ ಎಂಕ್ ಖಾಲಿ ಮನೇಲಿ ಮುಟ್ಟ ಗಂಜಿ ಒಟ್ಟ ಗೊತ್ತು ಐದೊಕ್ಕ ಜಾಸ್ತಿ ಗೊತ್ತುಜಿ. ಎಂಕ್ ಕಟ್ಟಿಲ್ ಮುಟ್ಟ ಗೊತ್ತುಂಡು ಆತಿ ಬೊಕ್ಕ ದೊಂಬ ಅವು ಎಂಕಲ ಏರ್ಪೋರ್ಟ್ ಪೋಪಿನ ರೋಡ್ ಆತಿ. ಅವೇ ಬಂಡ ನಮ್ಮ ಅಲ್ಪ ಇಜ್ಜತ ತಿರುಗುಜತ ಅಂಚಾದ ಒಂಜಿ ಲೈಕ್ ದೆತ್ತೇರ ಮಲ್ಲೆ ಜಪ್ಪ ದೆಪ್ಪುನಕೊಲ್ ದೆಪ್ಪಾಡು ತೊಂದರೆ ಜಪ್ಪ ನಂಕ ಲೈಕದ ಅಗತ್ಯ ಲಜ್ಜ ಅಂಚ ಅಣ್ಣ ಪಂದ್ ಮಂದಿ ಅಭ್ಯಾಸ ಆತನತ್ತೆ ಒಂಜಿ ವರ್ಷ ಲೈಕ್ ದಾಲ ಪ್ರಯೋಜನ ಹೆಚ್ಚಿ ಇತ್ತೆ ಲೈವ್ ಹಿಡ್ದಲ್ಲ ಲಾಭ ಅಂದಂಡ ಖಾಲಿ ಗಿಫ್ಟ್ ಮಾತ್ರ ಲೈಕ್ ದಾಯ ಪಂಡ ಇತ್ತೆ ಲೈಕ್ ಇತ್ತಂದ ಜನ ಬತ್ತು ನೆಟ್ ಮಸ್ತ್ ಲೈಕ್ ಉಂಡು ನೆಟ್ ಜಾಯಿನ್ ಆಪೇರು ಅಂಚ ಪ್ರವಂತ ನಂಕೊಂಜಿ ಸ್ಯಾಟಿಸ್ಫ್ಯಾಕ್ಷನ್ ಉಪ್ಪು ನಾವು 45 ಜನ ಬತ್ತ ಲೈಕ್ ಕೊಯ್ಯ ಅದೇ ಯಾನ್ ಕೋಡಂಜಿ ರೀಲ್ ಬಾರ್ದೆ ಕರಾಮದ ಅಷ್ಟೇಮಿದ ತೂತಾರ ರೀಲ್ ಪುರತು ಇನ್ಸ್ಟಾಗ್ರಾಮ್ ಸುಳ್ಯ ಬ್ರೋ ಬಣದುಲ್ಲೇರಿ ಸುಳ್ಯನಾ ಓಕೆ ದೊಡ್ಡ ಅಡ್ಕ ಬಂಡ ಸುಳ್ಯಾಗ ಅವೇ ನಿಮಿಷ ಮ್ಯೂಟ್ ಮಾಡ್ಕೊಂಡು ಪಂಡ್ಲೆ ಯಾನು ದೆಪ್ಪೊಡಾಪಗ ವೀರ್ನಿಷ್ಟೇ ಅಂಚದಾಲಚ್ ಅವು ಕೇನೋಡೊಂದಿಜ್ಜಿ ದೆಪ್ಪುನಗಳು ಕೇನೋಡೊಂದಿಜ್ಜಿ ಅದೇ ಕಾಮಿಡಿಗೆ ಎಂಕುಲು ಖಾಲಿ ಲೈವ್ ಮಾತ್ರ ಪನ್ಪಿನ್ ಬೊಕ್ಕ ಎಂಕುಲು ತುಯ್ಯರ್ಲ ಪೋಪುಜಿ ಏತ ಲೈಕ್ ಉಂಡು ದಾದಂದ ಅದೇ ಅವು ಅಲ್ಪ ಸೈಡ್ ಉಪ್ಪು ಒಂಜಿ ಜಸ್ಟ್ ಒಂಜಿ ನಮ್ಮ ಇತ್ತೆ ಜನಕ್ಲೇನ್ ಇಂಟ್ರಾಕ್ಟ್ ಮನ್ಪುನಕ ಒಂಜಿ ಪಂದ್ ಪೋಪುನಂಚ ಲೈಕ್ ಕೊರ್ಲೆ ಸಪೋರ್ಟ್ ಮನ್ಪುಲೆ ಅಂಚ ಲಾಸ್ಟ್ದ ಪದ್ಯ ಪಲ್ಲೆ ಬೊಕ್ಕ ನಮ್ಮ ಎಂಡ್ ಮನ್ಪುಗ ಜನ ಪೋಂದುಲ್ಲೇರ್ ಪುರ ಬರ್ಪುಜೇರ್ ಬೊಕ್ಕ ಅವೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಯುವ ಯೋಗವರಿಯನೇ ಲೈವ್ ದಾದ ಇಂಪಾರ್ಟೆಂಟ್ ದಾಲ ಜೇಪ ಮುಟ್ಟ ಮೋನೋ ಆಪುಂಡ ಅತ್ನೆ ಮುಟ್ಟ ಲೈವ್
ಒಂಜಿ ವಾಚ್ ಅವರ ಆಪುಂಡು ಪನ್ಪಿನ ಒಂಜಿ ಕಾರಣ ನಪ್ಪುಂಡು ಬೊಕ್ಕ ದಾಲ ಪ್ರಯೋಜನ ಇಜ್ಜಿ ಖಾಲಿ ಕಾಸು ಪಾಡಿಡ ಮಾತ್ರ ಗಿಫ್ಟ್ ಪಾಡಿಂಡ ಅತ್ತೊಂದಂಡ ಸೂಪರ್ ಚಾಟ್ ಮಂತೆಡ ಅವು ಮಾತ್ರ ಲಾಭ ಬೊಕ್ಕ ದಾಲ ಲಾಭ ಇಜ್ಜಿ ಬೊಕ್ಕ ಎನ್ನ ಲಿಂಕ್ ಅಮೆಝಾನ್ ಲಿಂಕ್ ಪೋದು ಕ್ಲಿಕ್ ಮಂತಾಡ ಲಾಭ ಉಂಟು ಅದನ್ನ ಪರ್ಚೇಸ್ ಮಂತಾಡ ಅಮೆಝಾನ್ ಅಮೆಝಾನ್ ಲಿಂಕ್ ಕಾಣದ ಕಡಲೆ ಪನ್ಪಾರ ಕಾಂಡ ಆಂಡ ತೂಕ ಅವು ಮಲ್ಲೆ ಜೀರ್ ಪನ್ಲೆ ಜನ ಬತ್ತಿಂದ ಕಂಟಿನ್ಯೂ ಅಲ್ಪುಗ ಜನ ಎಣ್ಣು ಅಲ್ಪುಗ ಅಂಚೆಲ್ಲ ಟೈಮ್ ಅವನ್ ಬತ್ತ ನನ್ನ ಜೆಪ್ಪೊಡದೆ ಕಾಂಡ ಲಕ್ಕೊಡೆ ಎಂಕ್ ಜಾಸ್ತಿ ಬಂಡ ಒಂಜಿ ವರ್ಮ ನಿಮಿಷ ಆತೆ ಒಂದೇ ನಿಮಿಷದ ನನ್ನ ವರ್ಮ ನಿಮಿಷ ಅಂದ ಅಪ್ಪ ವರ್ಮರ ಆಪುನು ಬೊಕ್ಕೊಂಜಿ ಅರ್ಧ ಗಂಟೆ ಪೂರ ತೂಯರಂಡು ಎಂಕ್ ಬೊಕ್ಕ ಜೆಪ್ಪುನು ಸತೀಶ್ ದೊಡ್ಡಡ್ಕ ಸತೀಶ್ ದೊಡ್ಡ ಸುಳ್ಯಗೆ ಸುಳ್ಯನಾ ಹಾ ಇವ್ರನ್ನ ಕದ್ರಿಯ ಎನ್ನ ಪರಂಗಿಪೇಟೆ ಪರಂಗಿಪೇಟೆ ಕುಟ್ಲ ಆ ಸೈಡ ಅಡ್ಯಾರ್ ಸೈಡ್ ಗಾವ್ ಗೊತ್ತಿಜ್ಜಿ ಬಿಸಿ ರೋಡ್ಲ ಗೊತ್ತುಜ ಬಿಸಿ ರೋಡ್ ಗೊತ್ತ ಬಿಸಿ ರೋಡ್ ಹೊಡೆದು ನೆಕ್ಸ್ಟ್ ಸ್ಟೇಷನ್ ತುಂಬೆ ಬೊಕ್ಕ ಪರಂಗಿಪೇಟೆ ಬೊಕ್ಕ ಅಡ್ಯಾರು ಬೊಕ್ಕ ಕಣ್ಣು ಪಡೀಲು ಬೊಕ್ಕ ಮಿತ್ತು ಕುಡ್ಲ ಪಡಿಲ ಅವೇ ರೂಟ್ ಬರ್ಪುಂಡ ಪಡೀಲ್ ಅವೇ ರೋಡ್ ಬರ್ಪುಂಡು ನವೀನ್ ಡಿ ಪಡಿಲು ಕಾಪಿ ಕಾಡು ಕಾಪುಡ ಅಂದಿ ಅವು ಕುಡ್ಲಾಡತ್ತ ಅಂತ ಕಾಪಿ ಕಾಡು ಕಾಪು ಹತ್ತಿ ಬೊಕ್ಕ ಆ ಸೈಡ್ ಕುಟ್ಲ ಸೈಡ್ ಅಂದ್ ಅವು ಎಂಕ್ಲ ಗೊತ್ತುಜೆ ಕಾಪಿ ಕಾಡು ಒಲ್ಪ ಬರ್ಪುಂಡು ಅಂತ ಎಂಕ್ಲಾಲ್ ಪೊಂಜುಂಡು ಕಾಪಿ ಕಾಡು ಅವು ಹತ್ತು ಮಾತ್ರ ಯಾರ ನಮ್ಮ ದೇವದಾಸ್ ಕಾಪಿ ಕಾಡು ಉಳ್ಳಾರದೆ ಅರ್ನ ಅವು ಕಾಪು ಸೈಡ್ ಅಂದ ಅಪ್ಪನ ಎಂಕ್ ಗೊತ್ತುಜಿ ನಮ್ಮ ಸೈಡ್ ಅಂಚಿ ಸೈಡ್ ಅಂತ ಗೂಗಲ್ ಪಂಡ್ ಗೊತ್ತಪ್ಪ ಅತೆ ಕಾಮೆಂಟ್ ಮಾಡ್ತೀರ ಲಿಖಿತ ಗೊತ್ತು ಲಿಖಿತ ಕಾಮೆಂಟ್ ಮಾಡು ಕಾಪಿ ಕಾಡು ಅಲ್ಪ ಅಂದ್ ನಮ್ಮ ಕಾಪಿ ಕಾಡು ಅತ್ತೆ ದೇತೆ ದೇವದಾಸ್ ಕಾಪಿ ಕಾಡು ಎಂಗ್ಲಲ್ಪ ಕಾಪಿ ಕಾಡು ಉಂಡ ಎಂಗ್ಲಲ್ಪ ಕೈ ತಲೆ ಉಂಟು ಒಂಜಿ ಕಾಪಿ ಕಾಡು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿನ ಮೊರೆತದ ಜೋಗುಳ ಒಳವಿಗಿನೆಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ ಎಲ್ಲಿರುವುದೋ ಅದು ಎಂತಿರುವುದೋ ಅದು ನೋಡಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ ಸುನಿಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದೀತಾನಂತೆ ಮುನ್ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ ಅದರಳು ಕರಗಲಾರನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲನೇನು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆನೇನು ಸೇರಬಹುದೇ ನಾನು ಕಡಲ
ನೀಲಿಯಳು ಕರಗಬಹುದೇ ನಾನು ಕಾಣದ ಕಡಲಿಗೆ ಅಂಬಲಿಸಿರೇ ಮನ. ಸಂಪತ್ತಣ್ಣ ನಂಗೆ ಕೋಳಿ ಬೇಡ, ನಾವು ಬ್ರಾಹ್ಮಣರು. ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಸೋಕಾಂಡ್ ಪದ್ಯ. ನಾವು ತರಕಾರಿ ತಿನ್ನುದು. ಸೊ ನಾವು ತರಕಾರಿ ತಿನ್ನುವುದು 2 ದಿವಸ, ಮತ್ತೆ ಮೀನು ತಿಂತೇವೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲೈವ್ ಅಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದು ಉದಯಣ್ಣ, ನೀವು ನಾವು ಸಹ ನಮ್ಮ ತರಕಾರಿ ಲೈವ್ಗೆ ತಿನ್ನುದು ಅಂತೇಳಿ ಮೂಗು ಮುಚ್ಕೊಂಡಿದ್ದಾರೆ ಅವರು. ಓ ನಾವು ತರಕಾರಿ ತಿನ್ನುದಂತೆ ಮೂಗು ಮುಚ್ಕೊಂಡಿದ್ದಾರೆ, ತರಕಾರಿ ವಾಸನೆ ಬರ್ತದೆ ಅವರಿಗೆ ಅಂತೇಳಿ. ಸಂಪತ್ತನ ನಂಗೆ ಕೋಳಿ ಬೇಡ, ನಾವು ಬ್ರಹ್ಮನವರು. ಓಕೆ ಬ್ರೋ, ನಮ್ಮ ಎಂಡ್ ಮಾಡ್ಬಿಡೋ ಟೈಮ್ ನನ್ನ ಲೈಕ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಶುಭ ಇಲ್ಲ ಲೈವ್ ಮತ್ತೆ ಸಪೋರ್ಟ್ ಮಾಡ್ತೀನಿ. ಮಸ್ತ್ ಧನ್ಯವಾದ. ಸಂಪತ್ ಬ್ರದರ್, ಗುಡ್ ನೈಟ್. ಸಂಪತ್ ಬೈ ಅಣ್ಣ ಬಾಯ್, ಪೋಯರ. ಟೇಕ್ ಕೇರ್, ಸಿ ಯು, ಗುಡ್ ನೈಟ್, ಬೈ ಬಾಯ್. ಎಲ್ಲ ದಿಕ್ಕ ಸೇಮ್ ಟೈಮ್. ಬಾಯ್ ಬಾಯ್ ಬಾಯ್.